ಸೂರ್ಯಕಾಂತಿ ಕಣ್ಣ ತುಂಬ ಬಣ್ಣ ಬಣ್ಣ ಚಿತ್ತಾರ, ನಡಿಗೆಯ ತುಂಬ ನಾಗಿನಿ ಶೃಂಗಾರ, ನಗುವಿನ ತುಂಬ ಹುಣ್ಣಿಮೆಯ ಸಿಂಧೂರ, ನಿನ್ನ ತುಂಬಿಕೊಂಡ ನನ್ನ ಎದೆಯಲಿ ಜಿಂಕಾರ. ಪದಗಳೇ ನಾಚುವ ಕವನವು ನೀ, ಕವಿಗಳೇ ಕೃತ ಕಲ್ಪನೆ ನೀ, ಕುಂಚಬೆ ನಾಚುವ ಚಿತ್ರವು ನೀ, ಬಣ್ಣಗಳಿಲ್ಲದೆ ಮಿನುಗುಬೆ ನೀ. ಏನ ಹೇಳಿ ಹೊಗಳಲಿ ನಿನ್ನ, ಮಾತುಗಳೇ ಮುಗಿದವು ಚಿನ್ನ, ಮೌನವಾಗಿ ನಿಂತುರಿ ನಿನ್ನ ಅಂದವು ಕಾಡುತ್ತಿದೆ. ಅಂದಗಾತಿ ಕಣ್ಣ ತುಂಬ ಚೆಲ್ಲು ಚೆಲ್ಲು. ಶ್ರೀಧರ್ ಬ್ರೋ ಬಂದರು, ಲೈಕ್ ರನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಬ್ರೋ. ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ ನಿಮ್ಮದು? ಹಾಯ್ ದುರ್ಗಾ ಸಿಸ್ಟಾ ಪರಿಹಾರ, ಅದಾದ ತಿಂಡಿ ಕಾಫಿ ಕುಡಿದೆ ಶ್ರೀಧರ್ ಬ್ರೋ. ನನಗೆ ಚಪಾತಿ, ನಿಮಗೆ ಎಂತ ಸ್ಪೆಷಲ್? ಗುಡ್ ಮಾರ್ನಿಂಗ್ ಶ್ರೀಧರ್ ಬ್ರೋ, ಗುಡ್ ಮಾರ್ನಿಂಗ್. ಎಂತ ಸ್ಪೆಷಲ್ ನಿಮ್ಗೆ ಇವತ್ತು? ಏನು ತಿಂದ್ರಿ? ಉಪ್ಪಿಟ್ಟು ಚೆನ್ನಾಗ್ತದೆ ಉಪ್ಪಿಟ್ಟು. ಮತ್ತೆ ಕೆಲಸ ಇಲ್ವಾ ಶ್ರೀಧರ್ ಬ್ರೋ? ರಜೆ ಇವತ್ತು. ಕಾಂಕ್ರೀಟ್, ಹೌದೌದು. ನಾನು ಉಪ್ಪಿಟ್ಟು ಹೇಳುದು ಮಾರ್ರೆ. ಕೆಲವರು ಹಾಗೆ ಹೇಳ್ತಾರೆ ಅಲ್ಲ ಶ್ರೀಧರ್ ಬ್ರೋ. ನನಗೆ ಹಾಗೆ ಹೇಳಲಿಕ್ಕೆ ಮನಸ್ಸೇ ಬರುವುದಿಲ್ಲ. ಮಾತ್ರ ಸುಲಭದ ತಿಂಡಿ ಅಲ್ಲ, ಅದಕ್ಕೆ ನಾನು ಹಾಗೆ ಹೇಳೋದಿಲ್ಲ. ಉಪ್ಪಿಟ್ಟು ಡ್ಯೂಟಿ ಇದೆ ದುರ್ಗಾ ಸಿಸ್. ಓಕೆ ಶ್ರೀಧರ್. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದೆ. ಥ್ಯಾಂಕ್ ಯು. ಯಾರ್ದು ಆನ್ ಇಡ್ಲಿಕ್ಕೆ ಆಗಲಿಲ್ಲ, ವಿಡಿಯೋ ಎಲ್ಲ ಇಡ್ತೇನೆ. ಸ್ವಲ್ಪ ಬ್ಯುಸಿ ಇದ್ದೆ. ವಿಡಿಯೋ ಎಡಿಟಿಂಗ್ ಎಲ್ಲ ಆಗುವಾಗ ಚಾರ್ಜ್ ಖಾಲಿ ಆಗ್ತದೆ, ಕಷ್ಟ ಆಗ್ತದೆ. ಚಾರ್ಜ್ ಇಲ್ಲದಿದ್ರೆ ತುಂಬ ಕಷ್ಟ. ಆನ್ನಲ್ಲಿ ಇರ್ತೇನೆ. ಓಕೆ ಶ್ರೀಧರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೇಘದೂತ ಕಾವ್ಯದಲ್ಲಿ ಶಾಕುಂತಲೆ ಪುಟಗಳಲ್ಲಿ ಕಾಳಿದಾಸ ಮರೆತು ಹೋದ ಪದವೊಂದು ನೀನೇನ. ಇಂದ್ರಲೋಕ ವೈಭವದಿ ಕೋಟಿ ಸುಖದ ಸ್ವಪ್ನದಲ್ಲಿ ಕೊರತೆಯೊಂದು ಬಂತು, ಅದು ನೀನಾಗಿ. ಅಂದಗಾತಿ ಕೆನ್ನೆಯ ತುಂಬ ಚೆಲ್ಲಿ ಚೆಲ್ಲೋ ವಯ್ಯಾರ, ಸೂರ್ಯಕಾಂತಿ ಕಣ್ಣ ತುಂಬ ಚೆಲ್ಲಿ ಬಣ್ಣ ಬಣ್ಣ ಚಿತ್ತಾರ. ಪರವಾಗಿಲ್ಲ ದುರ್ಗ, ಆಮೇಲೆ ಇಡಿ. ಓಕೆ ಶ್ರೀಧರ್. ಥ್ಯಾಂಕ್ ಯು. ನೀ ಬಂದು ನಿಂತಾಗ ನಿಂತು ನೀನಕ್ಕ, ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ನೀ ಬಂದು ನಿಂತಾಗ ನಿಂತು ನೀನಕ್ಕ. ಇವತ್ತು ಸ್ವಲ್ಪ ಲೇಟ್ ಆಯ್ತು ಬರುವಾಗ. ಸೋತೆ ನಾನಾಗ. ಮಣ್ಣ ಜೋಡಿಯಾಗಿ ಬಾಳೋದೇಕೆ, ಯುಗ ಯುಗಗಳಿ ಸಾಗಲಿ ನಮ್ಮ ಪ್ರೇಮ ಶಾಶ್ವತ, ಗಿರಿ ಗಗನವೇ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ. ಮನು ಅವರು ಬಂದರು. ಹಾಯ್ ಮನು ಅವರೇ, ವೆಲ್ಕಮ್. ಮನು ಅವರೇ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಮನು ಅವರೇ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದದಕ್ಕೆ. ನಿಮಗೆ ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಆಯಿತಾ. ಸೂಪರ್ ಇದ್ದೀರಾ. ಥ್ಯಾಂಕ್ ಯು. ಪವಿತ್ರ ಅವ್ರು ಬಂದರು ನೋಡಿ, ಲೈವ್ಗೆ ಬಂದವರು ಒಂದೊಂದು ಲೈಕ್ ಕೊಡಿ ಆಯಿತಾ. ಲೈಕ್ ಕೊಡಿ, ಮತ್ತು ಹೊಸಬರಾಗಿದ್ದರೆ ಚಾನಲ್ಗೆ ಕನೆಕ್ಟ್ ಆಗಿ ಆಯಿತಾ. ಹಾಗೆ ಅಶೋಕ್ ಅವರು, ಹಾಯ್ ಅಶೋಕ್ ಅವರು, ವೆಲ್ಕಮ್. ನಿಮ್ಮ ಊರು ಮಂಗಳೂರು. ನಾನು ಮಡಿಕೇರಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಮನು ಅವರೇ, ಬಂದು ಲೈವ್ಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ. ಹಾಗೆ ಲೈವ್ಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು. ಹಾಗಾದರೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಆಯಿತಾ. ಪ್ರಕಾಶ್ ಅವರು ಬಂದರು. ನಿಮ್ಮ
ಪ್ರಕಾಶ್ ಅವರೇ ವೆಲ್ಕಮ್. ಲೈವ್ಗೊಂದು ಲೈಕ್ ಕೊಡಿ. ನವೀನ್ ಬ್ರೋ ಬರ್ತೀರಿ. ಹಾಯ್ ನವೀನ್ ಬ್ರೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಲೈಕ್ ಕೊಟ್ಟೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಮೈಸೂರು. ಶ್ರೀಧರ್ ಬ್ರೋ ಮೈಸೂರಿನಿಂದ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಬ್ರೋ. ಚಳಿ ಜಾಸ್ತಿ ಮಾರೇನು. ನಮಗೆ ಕೂಡ ಚಳಿ ಉಂಟು ಮನು ಅವರು. ಇಲ್ಲಿ ಕೂಡ ಚಳಿ. ಈಗ ಚಳಿಗಾಲಲ್ಲ, ಚಳಿಗಾಲ ಅಂದ ಮೇಲೆ ಚಳಿ ಇದ್ದೇ ಇರ್ತದೆ ಅಲ್ವಾ. ವಿಲಾಸಿನಿ ಸಿಸ್ ಬಂದ್ರು. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ವಿಲಾಸಿನಿ ಸಿಸ್, ವೆಲ್ಕಮ್. ಲೈಕ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಿಲಾಸಿನಿ ಸಿಸ್. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ವಿಲಾಸಿನಿ ಸಿಸ್? ನವೀನ್ ಬ್ರೋ ಚಾಪರಿಯರ ತಿಂಡಿರ ದಾದ ತಿಂಡಿ. ಅನೀಶ್ ಬಂದ್ರು. ಹಾಯ್ ಅನೀಶ್, ವೆಲ್ಕಮ್. ಅನೀಶ್ ಗುಡ್ ಮಾರ್ನಿಂಗ್. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ನವೀನ್ ಬ್ರೋ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಯ್ ವಿಲಾಸಿನಿ ಸಿಸ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಬ್ರೋ, ಶ್ರೀ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಬೊಕ್ಕ ಟೀ ಚಾ ಆಂಡೆ ಆಯ್ತಾಯ್ತು. ಟೀ ಕಾಫಿ ಎಲ್ಲ ಆಯ್ತು. ನನಗೆ ಚಪಾತಿ. ಅನೀಶ್ ನಿಮಗೆ ಎಂತ? ಆನ್ ಓಕೆ ಓಕೆ. ತಿಂಡಿದಾದೆ ಚಪಾತಿ ಚಪಾತಿ ಆಂಡ ಪೂರ ಪನ ಆಂಡ ಆಂಡ. ಇದು ವಾಯ್ಸ್ ಸೂಪರ್ ಪನೊಂದಿರಲೇರು ಮನು. ಓ ಥ್ಯಾಂಕ್ ಯು ಮನು ಅವರೇ. ತುಳು ಬರ್ತದೆ ಮನು ಅವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಬ್ರೆಡ್ ಎಗ್, ವಾವ್ ಸೂಪರ್ ನವೀನ್ ಬ್ರೋ. ಬ್ರೆಡ್ ಎಗ್ ತಿನ್ನೊಂದಿಲ್ಲೇರು ಅನೀಶ್ ಈ ಸೋಮವಾರನೇ ಬ್ರೆಡ್ ಎಗ್ ಪೂರ ತಿನ್ನಿ. ಎಂಗ್ಲೇ ಪೂರ ಆಸೆ ಪುಟ್ಟ ಬ್ರೆಡ್ ಎಗ್ ಪೂರ ತಿನ್ನಿ ಅದೇ. ಹಾ ಅಂತ ಹೇಳ್ತಾ ಇದ್ದಾರೆ ಮನು ಅವರು. ಥ್ಯಾಂಕ್ ಯು ಮನು ಅವರು, ಥ್ಯಾಂಕ್ ಯು. ಬೊಕ್ಕ ಸಮಾಚಾರ ಅಂತ ಹೇಳ್ತಾ ಇದ್ದಾರೆ ಅನೀಶ್. ಪನೋಡು ಅನೀಶ್, ದಾದ ಸಮಾಚಾರ ಪನೋಡು. ಗುಡ್ ಮಾರ್ನಿಂಗ್ ಶಾಂತ ಸಿಸ್ ಪನೊಂದುಲೇರ. ಹಾಯ್ ಶಾಂತ ಸಿಸ್, ವೆಲ್ಕಮ್. ಹಾಯ್ ಸಿಸ್, ಗುಡ್ ಮಾರ್ನಿಂಗ್ ಪನೊಂದುಲೇರ. ಶಾಂತ ಸಿಸ್ ಚಾಪರಿಯರ ತಿಂಡಿ ತಿನ್ನರ ದಾದ ತಿಂಡಿ. ಲೈಕ್ ಕೊಡಿ ಎಲ್ಲರೂ, ಬಂದವರೆಲ್ಲ ಲೈಕ್ ಕೊಡಿ ಆಯ್ತಾ. ಬೊಕ್ಕ ಸಮಾಚಾರ ಯಾನು ಹಾಸ್ಪಿಟಲ್ಡ್ ಬಿಲ್ಲಿಂಗ್ ವರ್ಕ್ ಮಲ್ಪುನು ಮನು ಅಂದೆ ಮನು. ಓಕೆ ಓಕೆ ಓಕೆ. ಮಡಿಕೇರಿಡತೆ ಮಡಿಕೇರಿ ಪನ್ನತೆ ಇರೆಗ್ ತುಳುವರ್ಪುಣತೆ ಚಾಡೆ ಸಿಸ್ ತಿಂಡಿದಾದೆ. ಎಂಕ್ ಚಪಾತಿಯೇ ಶಾಂತ ಸಿಸ್ ಇರೆಗ್ದಾದೆ. ಸಂತೋಷ್ ಅವರು ಬಂದರು. ದಾನಿ ಲೇಟು. ಓ ದೇವ ಇನಿ ಅಂತ ಲೇಟ್ ಆಂಡಿಯೇ ಇನ್ನು ದಾದಂದೆ ಗೊತ್ತಿಜ್ಜಿ. ನೀವು ಓಬೇಲೆಲ್ಲ ಮುಟ್ಟೆರ್ಪಣ ಪೂರ ಬೇರೆ ಲೇಟೇ ಅವನುಂಡು ಗೊತ್ತಿಜ್ಜಿ. ಲಕ್ಕೆರ ಬೇಗ ಲಕ್ಕದೆ 5 ಗಂಟೆ ಲಕ್ಕದೆ. ಆಂಡ ಓಬೇಲೆಲ್ಲ ಆ ಬೇರೆ ಕೇನೊಂದೇ ಇಜ್ಜಿನಿ ಹೆಂಚಿನ ಅಂದೇ ಗೊತ್ತಪ್ಪ. ಟೈಮ್ ಮಾತ್ರ ಒಂದೇ ಉಂಟು. ಗುಡ್ ಮಾರ್ನಿಂಗ್ ಪನಂದುಲೇ ಸಂತೋಷ್ ಬ್ರೋ. ಥ್ಯಾಂಕ್ ಯು ಸಂತೋಷ್ ಬ್ರೋ. ಲೈವ್ಗೆ ಬಂದರೆ ಒಂದೊಂದು ಲೈಕ್ ಕೊಡಿ. ಇನಿ ಅಂತೆ ಕ್ಯಾಮರಾ ಸರಿ ಉಂಡು ಕ್ಲಿಯರ್ ಅದು ಅಂದೆ. ಹೊರ ನೆಟ್ವರ್ಕ್ ಪ್ರಾಬ್ಲಮ್ ಉಪ್ಪುಂಡಿಯೇ. ನೆಟ್ವರ್ಕ್ ಪ್ರಾಬ್ಲಮ್ ಜಾಸ್ತಿ ಇಪ್ಪುಡು ಹೊರ ಲೈವ್. ಮುರಂತಲೇ ಸಡನ್ನೇ ಕಟ್ ಆಯ್ನು ಲೈವ್. ಮೊರನ್ ಲೈವ್ ಮಾತೊಂದಿಲ್ಲ ಸಡನ್ನೇ ಕಟ್ ಆಯ್ನು. ಯಾನಕ್ಕೆ ಬಕ್ಕ ಬತ್ತೀನಿ ಇಜ್ಜಿ ಲೈವ್ಗು. ನವೀನ್ ಬ್ರೋ ತೆಲ್ತೊಂದಿಲ್ಲೇರು. ದೇವರಾಜ್ ಅವ್ರು ಬಂದರು. ಹಾಯ್ ದೇವರಾಜ್ ಅವರು, ವೆಲ್ಕಮ್. ನಿಮ್ಮದು ಪೂರ್ತಿ ಹೆಸರು ಏನು, ಯಾವ ಊರು? ನಂದು ಪೂರ್ತಿ ಹೆಸರು ಸಂಗೀತ ರಾಜೇಶ್. ನಮ್ಮದು ಮಂಗಳೂರು. ವಿಲಾಸಿನಿ ಸಿಸ್ ಸಪೋರ್ಟಲ್ಲಿ ಇದ್ದಾರೆ. ಥ್ಯಾಂಕ್ ಯು. ಲೈವ್ಗೆ ಬಂದವರು ಒಂದೊಂದು ಲೈಕ್ ಕೊಡಿ ಆಯ್ತಾ. ಮನು ಆನಂದ್ ಅವರು ಹಾ ಅಂತ ಹೇಳ್ತಾ ಇದ್ರು. ಓಕೆ ಮನು ಅವರೇ, ಓಕೆ ಥ್ಯಾಂಕ್ ಯು ಸೋ ಮಚ್. ಚಾನಲ್ ಇದೆಯಾ ಮನು ಅವರೇ? ಸಂಪು ಅವ್ರು ಬಂದರು. ಎಂತ ಆಯಿತು ಸಂಪು ಅವರೇ, ಇದು ಎಂತ ಸಪೋರ್ಟಿಂಗ್ ಮೆಸೇಜಾ ಬರ್ಪುಂಡು? ಓಕೆ ಓಕೆ ಮಸ್ತ್ ಎಡ್ಡೆ. ಎಂಗೆ ತುಳು ಬತ್ತನ ಮಸ್ತ್ ಎಡ್ಡೆ. ಇಂಗಳು ಕನ್ನಡ ಪಾತಿರುವ ಅಂದೇ ಸಂತೋಷ್ ಬ್ರೋ. ಇನ್ನು ದಾದನ್ ಗೊತ್ತಾಪ್ಜಿ. ಟೈಮ್ ಬಲ್ತೊಂದೇ ಉಂಡು ಎಲ್ಲ ಬೇಲೆ ಒಂಜಿಲ ಅಪ್ಪುಜ್ಜಿ ದಾದಂದೇ ಗೊತ್ತಾಪ್ಜಿ. ಇನಿ ಫುಲ್ ಬ್ಲೂ ಇರ ಅಂದ್ ಇನಿ ಅನ್ ಫುಲ್ ಬ್ಲೂ ಡೇ ಇನಿ ಬ್ಲೂ ಡೇ ಮಲ್ಪುಗ ಬ್ಲೂ ಆತ. ಇನಿ ಫುಲ್ ಬ್ಲೂ ಇರ ಅಂದ ಲೈಕ್ ಕೊಟ್ಟೆ ಆಯ್ತು ನಿಮಗೆ. ಓಕೆ ವಿನೋದ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಲೈಕ್ ಕೊಡೋದಕ್ಕೆ. ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಯ್ತಾ. ಇದು ದಾದ ಮಲ್ಪು ನಾನು ದಾಲಿಜಿ. ನಾನು ಹೌಸ್ ವೈಫ್ ಇಲ್ಲಡೆಪ್ಪು. ಅನೀಶ್ ಅವರು ಅಂಚಾಪನದ್ರೆ ಅಂಚ ಇನಿ ಬ್ಲೂ ಡೇ ಮಲ್ಪುಗ ಅದೇ ಕಣ್ಣನಿಂದ ಆದ ಬೇರೆ ಡ್ರೈವರ್. ಸಂತೋಷ್ ಅವರು ವರ್ಕ್ ಅಂತ ಹೇಳ್ತಾರೆ ಸಪೋರ್ಟ್. ಓಕೆ ಸಂತೋಷ್ ಅವರೇ, ಥ್ಯಾಂಕ್ ಯು ಸೋ ಮಚ್. ವರ್ಕ್ ಇದ್ರೂ ಕೂಡ ನಮಗೆ ಬಂದೊಂದು ಸಪೋರ್ಟ್ ಕೊಡ್ತೀರಲ್ಲ, ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತೀರಲ್ಲ, ಥ್ಯಾಂಕ್ ಯು ಸೋ ಮಚ್. ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಟಾಟಾ ಓಕೆ ಬಾಯ್ ಅನೀಶ್. ಥ್ಯಾಂಕ್ ಯು ಸೋ ಮಚ್. ಬತ್ ಸಪೋರ್ಟ್ ಕೊರ್ನೆಗೆ ಥ್ಯಾಂಕ್ ಯು. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಹಾಯ್ ನವೀನ್ ಅಣ್ಣ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಶಾಂತ ಸಿಸ್ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೌದೌದು ಬಂದವರು ಲೈಕ್ ಕೊಡಿ ಆಯ್ತಾ. ವಿಲಾಸಿನಿ ಸಿಸ್ ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಕೆವಿತಾ ಸೂಪರ್ ಸಿಸ್. ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು. ಇಲ್ಲ ಅಂಚೆನೆ ಉಳ್ಳಾರಿಯೇ ಎಂಚೆಯೇ ಎಂಚ ಉಳ್ಳೆ ಬ್ಲೂ ಉಳ್ಳೆನಾ
ಸೂಪರ್ ಬರೋದಿಲ್ಲ ಅಚ್ಚಸಿಸ್ 4 ಲೈಕ್ ಬರೋದು. ಥ್ಯಾಂಕ್ ಯು ಅಚ್ಚಸಿಸ್, ಥ್ಯಾಂಕ್ ಯು ಸೋ ಮಚ್. ಡ್ಯಾನ್ಸ್ ಮಲ್ತೊಂದೇ ಬರೋದಿಲ್ಲ ನಮ್ಮ ಡ್ಯಾನ್ಸ್ ಪದ್ಯ ನಲ್ಲ ಶುರು ಆತಜಿ. ಅಚ್ಚಸಿಸ್ ಡ್ಯಾನ್ಸ್ ಮಲ್ತೊಂದೇ ಬರೋದಿಲ್ಲ. ಗುಡ್ ಮಾರ್ನಿಂಗ್ ದುರ್ಗಕ್ಕ. ಪರಿಯರೆ ಪರಿಯ ಪರ್ದೆ ಬರ್ತೀನಿ ಮಾರ್ರೆ. ಪರ್ದು ಬರಂದೆ ಕುಳ್ಳರೆ ಹಾಪಣ ಮೂಲು. ಬ್ಯಾಕ್ ಲೈಟ್ ಹೆಚ್ಚಾಗಿ ಬರ್ತಿದೆ. ಹೌದೌದು, ಬ್ಯಾಕ್ ಲೈಟ್ ಅಂದರೆ ಅದು ಸೂರ್ಯ ಅಲ್ಲ, ಸೂರ್ಯ ನಮಗಿಂತ ಶೈನಿಂಗ್ ಅಲ್ಲ, ಅದಕ್ಕೆ ಸೂರ್ಯ ಫಸ್ಟ್ ಕಾಣಬೇಕು, ನಾವು ಮತ್ತೆ ಕಾಣ್ತೇವೆ ಹಾಗೆ. ಲೈವ್ಗೆ ಬಂದವರು ಲೈಕ್ ಕೊಡಿ ಆಯ್ತಾ. ಕಿಂಗ್ ಮನೋಜ್ ಅವ್ರು ಬಂದರು. ಹಾಯ್ ಕಿಂಗ್ ಮನೋಜ್ ಅವರು, ವೆಲ್ಕಮ್. ಲೈವ್ಗೆ ಬಂದವರು ಲೈಕ್ ಕೊಡಿ ಆಯ್ತಾ. ಹಾಯ್ ಅಚ್ಚಸಿಸ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಜಿಗ್ಗ ಸ್ಟಾರ್ ನನ್ನ ಜಿಗ್ಗ ಇನಿ ಜಿಗ್ಗನೆ ಏನ ಮೋರೆ ತೋಜಿ ಒಳ್ಳೆ ಗೆಬಿತ ತೋಜುಡತ್ತ. ಹಾಯ್ ಶಾಂತಕ್ಕ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಅಚ್ಚಸಿಸ್ ಸೂಪರ್ ಸಪೋರ್ಟಲ್ಲಿ ಇದ್ದಾರೆ ನಮ್ಮ ಶ್ರೀಧರ್ ಬ್ರೋ. ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ. ಸೂರ್ಯನ ಒಂತೆ ಬರಿಕು ಪೋಯರ ಪಲ್ಲೆ ಇಜ್ಜವು ಬಕ್ಕ ಒಂತೆ ತಣ್ಣಾತಿಗೆ ಪೋಪುಂಡವು ನಮ್ಮ ಪಾತ್ರ ಹೋಲ್ಕೆ ಉಂಡವು. ಲೋಹಿತ್ ನಾಯ್ಕ ಅವರು ಬಂದರು. ಹಾಯ್ ಲೋಹಿತ್ ಅವರೇ, ವೆಲ್ಕಮ್. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ರೆ. ಗುಡ್ ಮಾರ್ನಿಂಗ್ ಲೋಹಿತ್ ಅವರೇ, ಗುಡ್ ಮಾರ್ನಿಂಗ್. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಅಚ್ಚಸಿಸ್ ಕಾಫಿ ಆಂಡೆ, ಟೀ ಆಂಡೆ, ತಿಂಡಿ ಆಂಡೆ. ಸೂಪರ್ ಸಪೋರ್ಟಲ್ಲಿ ಇದ್ದಾರೆ ಶ್ರೀಧರ್ ಬ್ರೋ. ತಿಂಡಿ ವಾಟ್ ದುರ್ಗಕ್ಕ, ತಿಂಡಿ ಚಪಾತಿ ಅಚ್ಚಸಿಸ್. ಲೋಹಿತ್ ನಾಯ್ಕ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ನಗ್ತಾ ಇದ್ದಾರೆ. ಥ್ಯಾಂಕ್ ಯು ಲೋಹಿತ್ ಅವರು, ಥ್ಯಾಂಕ್ ಯು. ಶಾಂತಕ್ಕ ತಿಂಡಿ ಅದಾದೆ. ಮೋಹನ್ ಅವರು ಬಂದರು. ಹಾಯ್ ಮೋಹನ್ ಅವರೇ, ವೆಲ್ಕಮ್. ನಮ್ಮ ಚಾನಲ್ಗೆ ಹೊಸಬರಾಗಿದೆ, ಒಂದು ಸಬ್ಸ್ಕ್ರೈಬ್ ಆಗಿ ಆಯ್ತಾ, ಹಾಗೆ ಲೈಕ್ ಕೊಡಿ. ಮೋಹನ್ ಅವರೇ, ಕನ್ನಡ ಬರ್ತದೆ ಕನ್ನಡ ಬರ್ತದೆ, ಖಂಡಿತ ಕನ್ನಡ ಬರ್ತದೆ. ಲೋಹಿತ್ ಅವರು ಆಂಡ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಲೋಹಿತ್ ಅವರೇ. ಐಸಾ ಎನ್ನ ಫೇವ್ರೇಟ್ ಸಾಂಗ್ ಯಾನು ಓ ಸಾಂಗ್ ಬನ್ನಿತ್ತೆ ಏನೋ ಫೇವ್ರೇಟ್ ಸಾಂಗ್ ಯಾನು ಓ ಬನ್ನಿತ್ತೆ ಹೆಂಗೆ ನನಗೆ. ದೇವರಾಜ್ ಅವರು, ತುಳು ಭಾಷೆ ಇಷ್ಟ, ನಮಗೆ ಮಾತಾಡಲು ಕಷ್ಟ. ನೀವೊಂದು 4-5 ಸಲ ಲೈವಿಗೆ ಬನ್ನಿ, ಮತ್ತೆ ನಮ್ಮ ಭಾಷೆ ನಿಮಗೆ ತನ್ನಷ್ಟಕ್ಕೆ ಬರ್ತದೆ. ಈಗ ನಮ್ಮ ಬಿಗ್ ಬಾಸ್ನಲ್ಲಿ ನಮ್ಮ ರಕ್ಷಿತ ಇಲ್ವಾ, ಹಾಗೆ ನೀವೆಲ್ಲ ಸ್ವಲ್ಪ ಕಲ್ತಿದ್ದೀರಲ್ಲ. ಈಗ ರಕ್ಷಿತ ಕನ್ನಡ ಭಾಷೆ ಕಲ್ತಿದ್ದಾರಲ್ಲ, ಹಾಗೆ ಕೂಡ ನೀವು ತುಳು ಭಾಷೆ ಕಲಿತೀರಾ, ಆದಷ್ಟು ಬೇಗ ಕಲಿತೀರಾ. ನಾವು ದಿನಾಲು ಮಾತಾಡ್ತೇವಲ್ಲ, ಮಾತಾಡಿ ನಿಮಗೆ ಕೂಡ ಅಭ್ಯಾಸ ಆಗ್ತದೆ ಮತ್ತೆ ಮಾತಾಡಲಿಕ್ಕೆ. ದುರ್ಗಾಸಿ ಸ್ಪಿನ್ ಮಲ್ಪುಲೆ. ಓಕೆ ನೋಡಿ, ಇಲ್ಲಿ ಪಿನ್ ಐಡಿಗೆ ಎಲ್ಲರೂ ಕನೆಕ್ಟ್ ಆಗಿ ಆಯ್ತಾ. ಅಚ್ಚಸಿಸ್ ಕಾಫಿ ಆಂಡೆ, ತಿಂಡಿ ಪುಲಾವ್ ಪನ್ನೋದಿಲ್ವಾ, ಸೂಪರ್ ತಿಂಡಿಯೇ. ವಿನೋದ್ ಕುಮಾರ್ ಅವರು ಬಂದರು. ಹಾಯ್ ವಿನೋದ್ ಕುಮಾರ್ ಅವರೇ, ವೆಲ್ಕಮ್. ವಿನೋದ್ ಕುಮಾರ್ ಲೈವ್ಗೆ ಒಂದು ಲೈಕ್ ಕೊಡಿ, ಹಾಗೆ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೀನೇ ನನಗೆಲ್ಲ ನೀನೇ, ಓ ಅವ್ಯತೆ ಅನ್ಪನ್ಯ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ. ಅವು ಆತೆ ಬರ್ತೀನಿ, ರಿಲೀಕ್ಸೇ ಆತ ಬರ್ತೀನಿ. ವಿಲಾಸಿನಿಸಿಸ್, ಥ್ಯಾಂಕ್ ಯು ವಿಲಾಸಿನಿಸಿಸ್. ಲೈಕ್ ಡನ್ ಅಂತ ಹೇಳ್ತಾ ಇದ್ದೆ ನಮ್ಮ ತುಳು ಗೈಡ್ ಅವರು. ಥ್ಯಾಂಕ್ ಯು ನವೀನ್ ಬ್ರೋ, ಥ್ಯಾಂಕ್ ಯು. ವಿಲಾಸಿನಿಸಿಸ್ ಸಪೋರ್ಟಲ್ಲಿದ್ದಾರೆ. ರಾಮ ಸಿಲ್ವರ್ ಅವರು ಬಂದರು. ಹಾಯ್ ರಾಮ ಅವರೇ, ವೆಲ್ಕಮ್. ರಾಮ ಅವರೇ, ಲೈವ್ಗೊಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಅಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ದುರ್ಗಾಸಿಸ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ರಾಮ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಎಂತ ತಿಂಡಿ? ನನಗೆ ಸ್ವಲ್ಪ ತುಳು ಲ್ಯಾಂಗ್ವೇಜ್ ಬರುತ್ತೆ ದುರ್ಗಾಸಿಸ್. ಹೌದು ಶ್ರೀಧರ್ ಬ್ರೋ, ನಿಮಗೆ ಸ್ವಲ್ಪ ಅಲ್ಲ ತುಂಬ ಬರ್ತದೆ ನಿಮಗೆ. ಏನು ಗೊತ್ತಾ, ನೀವು ಈಗ ಲೈವ್ಗೆ ಬಂದು ಕಲ್ತದಲ್ಲ, ಹಾಗೆ ಎಲ್ಲರೂ ಕಲಿತಾರೆ. ನನಗೆ ಸ್ವಲ್ಪ ತುಳು ಲ್ಯಾಂಗ್ವೇಜ್ ಬರ್ತದೆ, ಖಂಡಿತ ಬರ್ತದೆ. ಇನ್ನು ತುಂಬ ಮಾತಾಡ್ತೀರಾ ನೀವು ತುಳುವಲ್ಲಿ. ವೆಯ್ಟಿಂಗ್ ನೈಸ್ ಬೇಸ್ ಡೇ ಅಂತ ಹೇಳ್ತಾ ಇದ್ದೇವೆ. ಹೌದಾ? ಓಕೆ. ಮೋಹನ್ ಅವರು, ಪ್ರೀತಿ ಸಿಸ್ ಬರ್ತೀರ. ಹಾಯ್ ಸಿಸ್, ಗುಡ್ ಮಾರ್ನಿಂಗ್ ಪನದುಲೇರು. ಹಾಯ್, ಗುಡ್ ಮಾರ್ನಿಂಗ್ ಪ್ರೀತಿ ಸಿಸ್. ಚಾಪರೇರಾ ತಿಂಡರಾ ಅದಾದು ತಿಂಡಿ. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದೆ ಪ್ರೀತಿಯ ಸಂಚಾರ, ದೇವರು ಬಂದರು ನಾಚಲೇಬೇಕು, ಸ್ವರ್ಗವೇ ನಮ್ಮಿ ಸಂಸಾರ. ನಮ್ಮೊಳಗೆ ನಮ್ಮೆದೆಯೊಳಗೆ ಸಾವಿರ ಕನಸು ಇದೆ, ಈ
ಮನಸೊಳಗೆ ಪ್ರತಿ ಮನಸೊಳಗೆ ನಿರ್ಮಲ ಪ್ರೇಮವಿದೆ. ಅಣ್ಣ ಅಂದ್ರೆ ಅಣ್ಣ ನಿವನು ನಮ್ಮ ದೇವನು, ಕೋಟಿ ಜನ್ಮ ಬಂದರೂನು ಕೋಟಿಗೊಬ್ಬನು. ನೀವು ಸಂಗೀತ ಕಲ್ತಿದ್ದೀರಾ? ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ. ಇಲ್ಲ ದೇವರಾಜ್ ಅವರೇ, ನಾನು ಕಲೀಲಿಲ್ಲ. ನಾನೀಗ ಕೇಳಿ ಕೇಳಿ ನೋಡಿ ನೋಡಿ ಎಲ್ಲ ಬರೆದು ಕಲ್ತದ ಅಷ್ಟೇ. ಹಾಯ್ ಶ್ರೀ ಬ್ರೋ ಅಂತ ಹೇಳ್ತಾ ಇದ್ದಾರೆ ಪ್ರೀತಿಸಿಸ್. ಅತ್ತೆ ದುರ್ಗಕ್ಕ ಇನಿ ಮುರಣಿ ಮಾಯ ಆತರ ಓಲ್ಪೋತೀನಿ ಈರು ಮುರಣಿ ಮಾಯ ಆತೀನಿ ಏಪಯೇ ಯಾನ್ ಏಪ ಮಾಯ ಆತೀನಿ ಅಚ್ಚು ಸಿಸ್ ಯಾನ್ ಮುರಣಿಂದತೆ ಲೈವ್ ಬತ್ತಿತೆ ಸಡನ್ನೇ ಲೈವ್ ಕಟ್ ಆಯ್ನಿ ಐದಕ್ಕ ಕೂಡ ಬರ್ರೆ ಇಂಕ್ ಕೂಡ ನೆಟ್ವರ್ಕ್ ಪ್ರಾಬ್ಲಮ್ ಮಸ್ತುಂಡಿ ಅಚ್ಚು ಸಿಸ್ ಯಾನ್ ಓಲ್ಲೆಜಿರನ್ನ ವೀಡಿಯೋ ಉಪ್ಪೆ ಅಚ್ಚು ಸಿಸ್ ಈ ಅಡೆಗೆ ನಾಡೊಂದು ಬತ್ತನಾಡು ಎನ್ನ ಚಾನಲ್ ಉಪ್ಪು ಅಡೆಗೆ ನಾಡೊಂದು ಬತ್ತನಾಡು. ಪ್ರೀತಿ ಅಕ್ಕ ತಿಂಡಿ ದಾದೆ ಬರೋದಲ್ಲೇರು. ಹಾಯ್ ಅಚ್ಚು ಸಿಸ್, ಗುಡ್ ಮಾರ್ನಿಂಗ್. ತಿಂಡಿ ದೋಸೆ ಅಚ್ಚು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಸಿಸ್ ಗುಡ್ ಮಾರ್ನಿಂಗ್. ಎಂಚ ಉಲ್ಲಾರು ದಾದ ತಿಂಡಿ ಅಲ್ಲ ನೋಡಿ. ಶ್ರೀಧರ್ ಬ್ರೋ ತುಳು ಕಲ್ತಾಗಿದೆ ಅಚ್ಚು ಸಿಸ್ ಅಂತ ಹೇಳ್ತಂದುಲ್ಲೇರು. ಅಚ್ಚು ಬರೋದಲ್ಲೇರು ಸಿಸ್. ಅಯ್ಯೋ ಪ್ರೀತಿ ಅಕ್ಕ ಇನಿ ಮಿಸ್ ಆಂಡು ಬರೋದಲ್ಲೇ ದಾದ ಮಿಸ್ ಆಂಡು. ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಅಚ್ಚು ಪನದಲ್ಲಿ ಸೂಪರ್ ಸಪೋರ್ಟಲ್ಲಿದ್ದಾರೆ ಶ್ರೀಧರ್ ಬ್ರೋ. ಹಾಯ್ ಪ್ರೀತ್ ಸಿಸ್ ಗುಡ್ ಮಾರ್ನಿಂಗ್ ಪನದಲ್ಲಿ. ಶಾಂತ ಸಿಸ್ ದಾದ ತಿಂಡಿ ರೇಗ್ ಶ್ರೀ ಬ್ರೋ ದೋಸೆ ನಾನು ಸೌಖ್ಯ ಈ ರೇಂಜ್ ಒಲ್ಲರು ಅಂತ ಕೇಳ್ತಾ ಇದ್ದಾರೆ ನಮ್ಮ ಪ್ರೀತಿ ಸಿಸ್. ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು ಮರೆಯಾದಾಗ ನೋವೇನು. ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್. ವಿಲಾಸಿನಿ ಸಿಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಅಂತ ಕೇಳಿದ್ರೆ ಪ್ರೀತಿ ಸಿಸ್ ನಾನು ಸೌಖ್ಯ ಉಪ್ಪಿಟ್ಟು ತಿಂಡಿ ಪ್ರೀತಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಸಿಸ್ ದಾದಿ ತಿಂಡಿ ಸಿಸ್ಸಿನಿ ಈಕೆನೊಂದು ಉಳ್ಳೇರು. ಶಾಂತ ಸಿಸ್ ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಸುಂದರ ಯುವಕ ದುಷ್ಯಂತ ರಾಜ ಬೇಟೆಯ ನಾಡಲು ಹೊರಟ, ಎಲ್ಗೆ ಸರ್ ಕಾಡ್ಗೆ ಸರ್ ಬೇಟೆಯ ಮರೆತು ಕಾಡಿನ ಸೊಗಸು ನೋಡುತ್ತ ಸವಿಯುತ್ತ ನಿಂದ, ಯಾಕೆ ಸರ್ ಏ ಸುಮ್ಮನೆ ಸರ್ ಕಾಡಿನ ನಡುವೆ ಹುಣ್ಣಿಮೆಯಂತ ಸುಂದರ ಹುಡುಗಿಯ ಕಂಡ. ಎನ್ನ ಮೆಸೇಜ್ ಬ್ರೋ ಓಡೆ ಪೋಳು ಮಾರ್ರೆ. ಉರ್ದು ದೋಸೆ ಸಿಸ್ ಪನೊಂದುಲ್ಲೇರು ಉರ್ದು ದೋಸೆ ನಾವು. ವಿಲಾಸಿನಿ ಸಿಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಪ್ರೀತಿ ಸಿಸ್. ನಾನು ಸೌಖ್ಯ ಉಪ್ಪಿಟ್ಟು ತಿಂಡಿ ಪ್ರೀತಿ ಸಿಸ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ಪ್ರೀತಿ ಸಿಸ್ ದಾದಿ ತಿಂಡಿ ಸಿಸ್ ಕೆನೊಂದುಲ್ಲೇರು. ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ. ವಾಟರ್ ದೋಸೆ ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಇವರು ಮೋಹನ್ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಯಾನ್ ಕನೆಕ್ಟ್ ಆಗಿದೆಯಾ ಆಯಾಗ ಓಕೆ ಶಾಂತ ಸಿಸ್. ಶಾಂತ ಸಿಸ್ ಡಿ ಪಿ ಸೂಪರ್ ಪಣದಿಲ್ಲ ಯಾನ್ ತೂತುಜ್ಜಿ ನಾನು ಪಕ್ಕ ತುಪ್ಪೆ ಶಾಂತ ಸಿಸ್ ಮಾತಾಡಲ್ಲ ಲಡೈ ಮಲ್ತೊಂದು ಬರೋದಿಲ್ಲ ಅಂದೆ ತೂಕ ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಪ್ರೀತಿ ಸಿಸ್ ಬರೋದಿಲ್ಲೇರು. ನೋಡಿ ಯಾರೆಲ್ಲ ಪಿನ್ನಾಡಿಗೆ ಕನೆಕ್ಟ್ ಆಗಲಿಲ್ಲ ಕನೆಕ್ಟ್ ಆಗಿ ಆಯಿತಾ. ಪ್ರೀತಿ ಅಕ್ಕ ಪರ್ಯಾಯ ಜೋರುಂಡೆ ಪಣೊಂದುಲ್ಲೇರು ಗೌಜ್ಯ ತಿರ್ತಕ್ಲೆಗಲ್ಪ ಅಂದಿ ಪ್ರೀಸಿಸ್ ಗೌಜ್ಯ ನಮ್ಮ ಒಂಜಿ ಕಪ್ಪ ರೊಟ್ಟಿದ ಶಾಪ್ ದೀಕನೆ ದೀಕ ಕಪ್ಪ ರೊಟ್ಟಿಗೆ ತಿಂಡಿದಾದೆ ಒಂದು ಮುರ್ಕ ಇರದಾದೆ ಚಟ್ನಿಯ. ಮನು ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಮನು ಅವರೇ. ವಿಲಾಸಿನಿ ಸಿಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಶಾಂತ ಸಿಸ್ ಅಚ್ಚು ಸಿಸ್ ಹತ್ತು ಕಪ್ಪ ರೊಟ್ಟಿ ಮಲ್ಪುನಿ ಏರ್ ಪಲ್ನಿತ್ತೆ ಅಚ್ಚು ಸಿಸ್ ಕಪ್ಪ ರೊಟ್ಟಿ ಮಲ್ಪುನಿ ಏರಿ ಯಾನು ಇಟ್ಕೊಳ್ವೆ ಗಲ್ಲಡ್ಕೊಳ್ವೆ ಬಣ್ಣ ಕಾಸು ಬರೋದೇ ತಂಡೆ ಅನ್ಕೊಳ್ವೆ ಕಪ್ಪ ರೊಟ್ಟಿ ಮಲ್ಪುನಿ ಏರಿತ್ತೆ ಅಚ್ಚು ಸಿಸ್ ಅಂತ ಹೇಳ್ತಂದಲ್ಲಿ ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಅಚ್ಚು ಸಿಸ್ ಪೋಂಡು ಜೋರುಂಡು ಪೋಯ್ಜಿನ ಜೋರಿಜ್ಜಿ ಅಂದಂದು ಪೋಂಡಗ ಉಜ್ಜಿ ಅತಿ ಶಾಂತಕ್ಕ ಪೆಟ್ಟು ಆಂಡ ದಾದಿ ಪೆಟ್ಟಾಂಡ ಪೆಟ್ಟೆ ಪೆಟ್ಟಾಂಡ ಪೆಟ್ಟೆ ಅಂದಂದು ಪೆಟ್ಟೆ ಎಂಚಿನ ಪೆಟ್ಟು ಪ್ರೀತಿಸ್ ಮಲ್ಪಾಡು ಪನೊಂದಲ್ಲಿ ಪ್ರೀತಿ
ಅಕ್ಕ ಅಂತ ಹೇಳಿದ್ರೆ ಅಚ್ಚು ಸಿಸ್ ಯಾನ್ ರೆಡಿ ಯಾನ್ ಮಲ್ಪ ಏರ್ಲ ಪೋಡಿ ಚಾ ಪ್ರೀತಿ ಸಿಸ್ ಮಲ್ಪ ಇರ್ಗತ್ತೆ ಯಾನ್ ಕುಲೋನ್ ಮಲ್ಪ सिद्धू हाय सिद्धू जी वेलकम सिद्धू जी एक लाइक दीजिए और आप पहली बार मेरे चैनल को आए तो आप चैनल को सब्सक्राइब कीजिए। भाभी जी आप कहाँ से हो? मंगलूरू मैंगलोर राजस्थान से। आप राजस्थान से हो? थैंक यू सो मच सिद्धू जी, थैंक यू ಕನ್ನಡ ಅಂತ ಹೇಳ್ತಾ ಇದ್ದಾರೆ ವಿಲಾಸಿನಿ ಸಿಸ್ ಸಪೋರ್ಟ್ ಅಲ್ಲಿ ಇದ್ದಾರೆ ಅಚ್ಚು ಸಿಸ್ ಬೊಕ್ಕದ ಅದೇ ಆಯಗ್ ನಂಬರ್ಲ ವಾಟ್ಸಪ್ಲ ಗ್ರೂಪ್ ಬೋರ್ಡು ಆಗ ಐಕ್ ಎಂಕ್ ಬೆಚ್ಚ ಅಂದೆ ಶಾಂತ ಸಿಸ್ ಉಪ್ಪಡ್ ಬುಡ್ಲಿ ತೂಕ ನಮ್ಮಡೆತ್ತದ ಆಲ ಕೇಂದ್ರಿ ಜರದೆ ಪಕ್ಕ ಕೇನ್ನಾಗ ನಮ್ಮ ಪಾತೇರ್ಗ ಅವೇ ಶಾಂತ ಸಿಸ್ ತೂಕದ ಆದ ಪುರ ಆಪುನ್ ತೂಕ ಸಪೋರ್ಟ್ ಡುಂಡ್ಲೇರು ಅಚ್ಚು ಸಿಸ್ ಬೊಕ್ಕದ ಅದೇ ಆಳತ್ತೆ ಈರು ಲೈವ್ ಪಕ್ಕ ವಿಡಿಯೋ ಮಲ್ಪರ್ಗೆ ದುರ್ಗಾ ಅಕ್ಕ ಶಾಂತ ಅಕ್ಕ ಕ್ಯಾಶ್ ಕೊಲ್ಲಾರ ಪ್ರೀತಿ ಅಕ್ಕ ಕಪ್ಪ ರೊಟ್ಟಿ ಮಲ್ಪರ ಓ ಯಾನ್ ವಿಡಿಯೋ ಮಲ್ಪರ ಥ್ಯಾಂಕ್ ಯು ಯಾನ್ ವಿಡಿಯೋ ಮಲ್ಪೆ ಪ್ರೀತಿ ಸಿಸ್ ಎಂಚ ಕಪ್ಪ ರೊಟ್ಟಿ ಮಲ್ಪಿರೋದು ವಿಡಿಯೋಡೆ ಫುಲ್ಲು ಪ್ರೀತಿ ಸಿಸ್ ರೈಸ್ ಸೋಡು ಅದೇ ವಿಡಿಯೋ ವೈರಲ್ ಆಯ್ತು ಒಳ್ಳೆ ಒಟ್ಟರಾಸಿ ಪ್ರೀತಿ ಸಿಸ್ ರೈಸ್ ಸೋಡು ಯಾನ್ ಚಾನಲ್ ಪ್ಯಾವ ವೀರ್ ಚಾನಲ್ ಪ್ಯಾವ ಶಾಂತ ಸಿಸ್ ಕಾಲೇಜ್ ಪೋಪಿನ ಪೊಣ್ಣುಲ್ಲೆ ಕೊಲ್ಲೇರು ಅಂದಂದು ಶಾಂತ ಸಿಸ್ ಪೊರ್ಲುಲ್ಲೇರಿಯೇ ನಮಸ್ತೆ ಸಂಗೀತ ಸಿಸ್ ವಾನೊಂದುಲ್ಲೇರು ಸುದೀಪ್ ಬ್ರೋ ಹಾಯ್ ಸುದೀಪ್ ಬ್ರೋ ವೆಲ್ಕಮ್ ಲೈಕ್ ಕೊರಿ ಥ್ಯಾಂಕ್ ಯು ಸುದೀಪ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಪ್ರೀತಿ ಅಕ್ಕ ಹಾಯ್ ಬನ್ನೋದಿಲ್ಲ ಸುದೀಪ್ ಬ್ರೋ ಅಚ್ಚು ಡನ್ ವೈಟ್ ಇದ್ದ ಉವ್ವೆ ಆವೋಲೆ ಅಂದ ಸಿಸ್ ಅನ್ನೋದಿಲ್ಲ ನಂದು ದುರ್ಗಾ ಗುಡ್ ಮಾರ್ನಿಂಗ್ ಸ್ಟ್ರಾಂಗ್ ಸ್ಟಾರ್ ಅಂತ ಹೇಳ್ತಾ ಇದ್ದಾರೆ ಮೋಹನ್ ಸ್ಟಾರ್ ರಾಂಗ್ ಸ್ಟ್ರಾಂಗ್ ಸ್ಟಾರ್ ಗೊತ್ತಾಗ್ತಿಲ್ಲ ಓಕೆ ಮೋಹನ್ ಅವರೇ ಥ್ಯಾಂಕ್ ಯು ಹಾಯ್ ಸುದೀಪ್ ಬ್ರೋ ಗುಡ್ ಮಾರ್ನಿಂಗ್ ಆಡಚಾ ಅಂತ ಕೇಳ್ತಾ ಇದ್ದಾರೆ ಪ್ರೀತಿ ಸಿಸ್ ಪನ್ನೊಂದಿಲ್ಲ ಅಂದಿ ವಿಡಿಯೋ ವೈರಲ್ ಆಗಿರೋ ಬಲ್ಲ ಪ್ರೀತಿ ಸಿಸ್ ರೈಸ್ ಸೋಡವಳು ಕಪ್ಪ ರೊಟ್ಟಿದು ಮಲ್ತು ಮಸಾಲೆ ಕಪ್ಪ ರೊಟ್ಟಿ ಯಾವ ಅಂದಿ ಅಚ್ಚು ಸಿಸ್ ಹೇಳ್ತಂಗಲ್ಲೇರು ಪ್ರೀತಿ ಅಕ್ಕ ಚಾಂಡೆ ಇರ್ನ ಸುದೀಪ್ ಬ್ರೋ ಬರ್ಪರ ಇರು ಎಂಗಲ ಕಪ್ಪ ರೊಟ್ಟಿದೊಂಜಿ ಸ್ಟಾಲ್ ದೀಪ ಪ್ರೀತಿ ಸಿಸ್ ಒಂದೊಂದು ಶಾಂತ ಸಿಸ್ ವಿಲಾಸಿನಿ ಸಿಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ ಭಾಸ್ಕರ್ ಅವ್ರು ಬಂದರು ಹಾಯ್ ಭಾಸ್ಕರ್ ನಾಯ್ಕ ಅವರೇ ವೆಲ್ಕಮ್ ಭಾಸ್ಕರ್ ನಾಯ್ಕ ಲೈವ್ಗೊಂದು ಲೈಕ್ ಕೊಡಿ ಆಯಿತಾ ಹೊಸಬರಾಗಿದ್ದರೆ ಚಾನಲ್ಗೆ ಕನೆಕ್ಟ್ ಆಗಿ ಎಂತ ಗೊತ್ತುಂಟಾ ಗಾಯ್ಸ್ ಬೆಚ್ಚ ಕಪ್ಪ ರೊಟ್ಟಿ ಗಾಯ್ಸ್ ಬಾಲೆ ಗಾಯ್ಸ್ ಹೌದೌದು ಎಂತ ಗೊತ್ತುಂಟಾ ಗಾಯ್ಸ್ ಬೆಚ್ಚ ಕಪ್ಪ ರೊಟ್ಟಿ ಉಂಟು ಬಲೆ ಗಾಯ್ಸ್ ಅಂತ ಅಚ್ಚು ಸಿಸ್ ಕರೀತಾರೆ ಎಲ್ಲರನ್ನು ಆಂಡ್ ಸುದೀಪ್ ಬ್ರೋ ನೀರು ದೋಸೆ ಇರೇಕ್ ಮಾಡೋದು ಅಚ್ಚು ಸಿಸ್ ಬಲೆ ಮಾಡೋದು ಶಾಂತ ಸಿಸ್ ದುರ್ಗಾ ಸಿಸ್ ಟಿಫಿನ್ ಮಾಡ್ತಾ ಇದ್ದೀನಿ ಓಕೆ ಶ್ರೀಧರ್ ಬ್ರೋ ಟಿಫಿನ್ ಮಾಡಿ ಹಾಯ್ ಹಲೋ ವನಸಾಂಡ ಅಂತ ಕೇಳ್ತಾ ಇದ್ದಾರೆ ಚೈತನ್ಯ ಅವರು ಹಾಯ್ ಚೈತನ್ಯ ಅವರೇ ವೆಲ್ಕಮ್ ಚೈತನ್ಯ ಅವರೇ ಲೈವ್ಗೊಂದು ಲೈಕ್ ಕೊಡಿ ಆಯಿತಾ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಎಲ್ಲರೂ ಲೈಕ್ ಕೊಡಿ 10 ಕಪ್ಪ ರೊಟ್ಟಿಗೆ ಕನಕ ಪಸರ್ಪಿನಿ ಮಂಡೆ ಬೆಚ್ಚಾವು 10 ಕಪ್ಪ ರೊಟ್ಟಿಗೆ ಕನಕ ಪಸರ್ಪಿನಿ ಅಯ್ಯೋ ಕನಕಡೆ ಅವಡ ಕಪ್ಪ ರೊಟ್ಟಿ ನಮ್ಮ ಗ್ಯಾಸ್ ಸ್ಟವ್ ಅಪ್ಜಾ ಭಾಸ್ಕರ್ ನಾಯ್ಕ ಅವರು ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಭಾಸ್ಕರ್ ನಾಯ್ಕ ಅವರೇ ಥ್ಯಾಂಕ್ ಯು ಸುದೀಪ್ ರಾವ್ ಕನಕ್ ಪಸರ್ರೆ ಸುದೀಪ್ ಸುದೀಪ್ ರಾವ್ ಕನಕ್ ಪಸರ್ರಣ ಸುದೀಪ್ ರಾವ್ ಉಲ್ಲರೇ ಹೇಳ್ತದಿಲ್ಲ ಸುದೀಪ್ ಕೋಡರ್ ಹಚ್ಚಿತಾರ ಭಾರಿ ಕುಗಾರಿಯರು ಖುಷಿ ಆಡು ಮಾಡೋದಿಲ್ಲ ಕೋಡೆ ಅತ್ತೆ ಮುರಳಿ ಸಾರಿನೇ ಇರ್ತಿರತಿ ಆಲೆ ತೋಜುನ್ ಮಾತಿರ್ಗಳ ರಕ್ಷಿತನೇ ತೋಜುನ್ ಪಾಪ ಆಳಿಂಕಲೆಂತೂನ ಬಕ್ಕ ಏರ್ದ ಆಲ ಮಲ್ತನಲ್ಲ ಏರ್ಲ ಊಪನ್ ಪೂಜೆನ್ ಮಾರೆ ರಕ್ಷಿತ ಒಂಜಿ ಬಿನ್ ಬ್ಯಾಗ್ ಎತ್ತು ದಕ್ಕಿನಲ್ಲ ಅವಳು ಹೈಲೈಟ್ ಆತನು ದೂರ ಸಂಗೀತ ಕಪ್ಪ ರೊಟ್ಟಿ ಅತ್ತಿ ಕಪ್ಪ ರೊಟ್ಟಿದ ಸ್ಟಾಲ್ ಮಾಡುವರಿಗೆ ಅಚ್ಚು ಸಿಸ್ಸಿನಕಲು ಯಾನ್ ಖಾಲಿ ಲಾಗ್ ಮಲ್ಪರೆ ಬಕ್ಕ ಇರ್ ಕನಕಂಡ್ರೆ ಇರ್ಗೆತ್ತೆ ನಾನು ಹೊಸಬ ಅಲ್ಲ ಓಕೆ ಭಾಸ್ಕರ್ ನಾಯ್ಕರ್ ಹೌದೌದು ನೀವು ಹೊಸಬರಾಗಿದ್ದವರು ಕನೆಕ್ಟ್ ಆಗಿ ಆಯಿತಾ ಶ್ರೀಧರ್ ಆನ್ ಅಂತೇಳಿ ಭಾಸ್ಕರ್ ಅವ್ರ ಸಪೋರ್ಟಲ್ಲಿ ಥ್ಯಾಂಕ್ ಯು ಭಾಸ್ಕರ್ ಅವ್ರು ಥ್ಯಾಂಕ್ ಯು ಪ್ರೀತಿ ಅಕ್ಕನ ಕಪ್ಪ ರೊಟ್ಟಿ ಫೇಮಸ್ ಅವಳ ಅಂದಂದು ಕಪ್ಪ ರೊಟ್ಟಿ ಫೇಮಸ್ ಅವಳ ಅಂಚೆ ನಮಗೆ ಫೇಮಸ್ ಮಲ್ಪಗ ತಮ್ಮನೇಲಿ ಪುರ ಪಾರ್ದು ಕಪ್ಪ ರೊಟ್ಟಿದ ತಮ್ಮನೇಲಿ ಪುರ ಪಾರ್ದು ಫೇಮಸ್ ಮಲ್ಪಗ ನಮ್ಮ ಪಸಂದು ಬರ್ಕ ಪ್ರೀತಿ ಸರಲ್ಲಿ ನನ್ನ ಮಂಡೆ ಬಿಸಿ ಆಗ್ತಾ ಉಂಟು ಯಾಕೆ ಭಾಸ್ಕರ್ ಅವರೇ
ಯಾಕೆ ನಿಮ್ಮ ಮಂಡೆ ಬಿಸಿ ಆಗ್ತಾನೆ? ಅಷ್ಟು ಚಳಿ ಉಂಟು ಹೊರಗಡೆ, ಹೇಗೆ ಬಿಸಿ ಆಗುದು ನಿಮ್ಮ ಮಂಡೆ? ಅದು ಅಲ್ಲಿ ಮೇರ ಮಂಡೆ ಬಿಸಿ ಉಂಡುಗಿ ಕಪ್ಪ ರೊಟ್ಟಿ ಪಾಡ್ಕನ ತೆಂಗ್ ನೆರವೇರು ಭಾಸ್ಕರ ಓಲಿ ರೊಟ್ಟಿದ ಸ್ಟಾಲ್ ಸಂಖ್ಯೆ ಸಿಸ್ಟಮ್ ಆ ಮೇರ ಅಚ್ಚಸಿಸ್ ಮಂಡೇರು ಉಡುಪಿಟ್ಟು ಪಾಡ್ಗ ಮಂಡೇರು ಆ ಪೂಜಾ ಉಡುಪಿಟ್ಟು ಪಾಡ್ಗ ಉಲ್ಲೆ ಉಲ್ಲೆ ಪಡನಲ್ಲೇರು ಗುರ್ತ ಸಿಕ್ತ ಮೇಡಮ್. ಭಾಸ್ಕರ್ ಅವರು ಇದು ಭಟ್ಕಳದವರ? ಭಟ್ಕಳ ಭಾಸ್ಕರ ನೀವು? ನಾನು ಅವನೇ. ಅವರೇ ನೀವಾ? ಅವರೇ ಆಗಿರ್ಬೋದಲ್ಲ ನೀವು? ಅವರೇಯಾ? ಭಟ್ಕಳ ಮತ್ತು ಮುರುಡೇಶ್ವರ ವಿಲಚನೆ ಸಪೋರ್ಟಲ್ಲಿದ್ದಾರೆ. ಯಾನು ಕನಕ ಪತ್ತೊಂದು ಬರೋಡೆ ವಾವ್ ಈ ರಾವ್ ಬರ್ತಾರೆ ಪ್ರೀತಿಸಿಗೆ ಗ್ಯಾಸ್ ಅವಳು ಬೊಡ್ಚಿಗೆ ಆರು ದಿಕ್ಕೆಳ್ಳೆ ಮಲ್ಪುನ್ಗೆ ಫೇಮಸ್ ಅವಳದಿತ್ತೆ ಮಕ್ಕ ಒಂದು ತೂಪು ಹೊತ್ತಿದ್ರೆ ಉರ್ತು ಸಾಕು. ಕೋಡೆ ಎಡ್ಡೆ ಅಂದು ಪಂಡೆ ಅಂದು ಕೋಡೆ ಎಡ್ಡೆ ಪಂಡೆ ಮುರಣಿ ತುಂದು ಬೈದು ನಾವು ಪಿದ ಹಿಡ್ದು ಕೋಡೆ ಎಡ್ಡೆ ಬಂಡೆಕ್ ಮುರಣಿ ಏತು ಬಂತು ಜನೆ ಮಾತಿರ್ಗಳ ಬೇಜಾರಾತನ ಅಂಚ ಪಾನ್ಪರ ಬಲ್ಲಿ ವಿಲಾಸಿನ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಕನಕ ಗೊಂಜಿ ಹೊರ ಕಾಣಿಕೆಡು ಪಾಡ್ರೆ ಪನ್ಕ ಅವು ನಮಕ್ ಕೊರ ಏರಿಯೇ ಅವು ನಮಕ್ ಕೊರೆ ಅವು ಅಡೆಗೆ ಎಪ್ಪು ಅವು ಪರ್ಯಾಯದ ಅಡೆಗೆ ಪೋಪು ನಮಕ್ ನಮ್ಮನೆ ಕನೋಡು ಇತ್ತೆ ಬೇರೆಡುಲ್ಲೆ ಒಂತೆ ಸಪೋರ್ಟ್ ಮೆಸೇಜ್ ಮಾಡು. ಆವಿಯ ಸುದೀಪ್ ಥ್ಯಾಂಕ್ ಯು ಸೋ ಮಚ್. ನಾನು ಮತ್ತೆ ತಿರುಗಿ ಬರ್ತೇನೆ. ಓಕೆ ಭಾಸ್ಕರ್ ನಾಯ್ಕ ಅವರು ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬನ್ನಿ. ವಿಲಾಸಿನಿಸಿ ಸಪೋರ್ಟಲ್ಲಿದ್ದಾರೆ. ಸುದೀಪ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಭಾಸ್ಕರ್ ಲೈಕ್ ಕೊಟ್ಟಿದ್ದೇನೆ. ಯಾರಿಗೆ ಹೇಳ್ಬಿಡು? ಓಕೆ ಯಾರಿಗೆ ಹೇಳಿಲ್ಲ ನಾನು. ಹೇಳಲ್ಲ ನಿಮ್ಗಂತೂ ಹೇಳಲ್ಲ. ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಸುದೀಪ್ ಥ್ಯಾಂಕ್ ಯು ಎಸ್ ಅಂತ ಹೇಳ್ತಾರೆ. ಭಾಸ್ಕರ್ ಅವರು ಬೇಜಾರಲ್ಲಿದ್ದಾರೆ. ಭಾಸ್ಕರ್ ಅವರು ಎಂತ? ಭಾಸ್ಕರ್ ಅವರು ಏನಾಯ್ತು? ಶಾಂತ ಸಿಸ್ ಭಟ್ಕಳನ ಕುಡ್ಲನ ನಮಕ್ ಸಪೋರ್ಟ್ ತಿಕ್ಕಂಡ ಯಾವ ಸಿಸ್ ಅಂದಾರ ಭಟ್ಕಳದಾರ ಕುಡ್ಲದಾರ ಅತ್ತಿ ಭಟ್ಕಳದಾರ ಸುದೀಪ್ ಸಪೋರ್ಟ್ ಉಡ್ಲೆ ಥ್ಯಾಂಕ್ ಯು. ದುರ್ಗಾ ಸಿಸ್ ಆನ್ಲೆ ಓಕೆ ಶ್ರೀಧರ್ ಥ್ಯಾಂಕ್ ಯು ಸೋ ಮಚ್. ಸುದೀಪ್ ಸಪೋರ್ಟು, ಭಾಸ್ಕರ್ ಅವರು ಸಪೋರ್ಟು ಅಚ್ಚು ಶಾಂತಕ್ಕ ಅಂತ ಹೇಳ್ತಂದಲ್ಲಿ ಸುದೀಪ್ ಸಪೋರ್ಟ್ ಉಡ್ಲಿ ಥ್ಯಾಂಕ್ ಯು. ಪೂರೆಲ್ಲ ರಕ್ಷಿತಾಗ ಓಟ್ ಪಾಡ್ಲೆ 99 ಓಟುಲ ರಕ್ಷಿತಾಗೆ ಪಾಡ್ಲೆ. ಮಿಡ್ ವೀಕ್ ಎಲಿಮಿನೇಟ್ ಉಂಡಿಗೆತ್ತೆ ಅಂಚ ನಮ್ಮ ರಕ್ಷಿತಾ ಸೇವ್ ಆವಡು ಫೈನಲ್ಗೆ ಬರೋಡು. ನಮ್ಮ ಬಿಗ್ ಬಾಸ್ ಈ ಸಲ ಬಿಗ್ ಬಾಸ್ ನಮಕ್ಕೆ ದಿಕ್ಕೊಡು. ರಕ್ಷಿತನೇ ವಿನ್ ಆವಡು ಬಿಗ್ ಬಾಸ್ ಅಂಚ ಮಾತೆಲ್ಲ ಓಟ್ ಮಲ್ಪ್ಲೆ. ಸುದೀಪ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸುದೀಪ್ ಥ್ಯಾಂಕ್ ಯು. ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಸುದೀಪ್ ಥ್ಯಾಂಕ್ ಯು. ಭಾಸ್ಕರ್ ಅವರು ಥ್ಯಾಂಕ್ ಯು. ಕಪ್ಪ ರೊಟ್ಟಿ ಉಂಡ ಸಂಗೀತಕ್ಕ ಉಂಡು ಪ್ರೀತಿ ಸಿಸ್ನ ಬಕ್ಕ ಅಚ್ಚು ಸಿಸ್ದ ಸ್ಟಾಲ್ ಪಾಡುವೇರಿ ಕಪ್ಪ ರೊಟ್ಟಿದ ಈರು ಫೋಟೋ ದಿಪ್ಪುಲೆ ಅವಳ್ಬೋದು ಅವೇ ಫೋಟೋಗ್ರಾಫರ್ ಈರು ಯಾನ್ ಲಾಗ್ ಮಲ್ಪೆ ಈರು ಕ್ಯಾಮರಾಮ್ಯಾನ್ ಅವೇ ಕ್ಯಾಮರಾಮ್ಯಾನ್ ಪ್ರಸಾದ್ ಜೊತೆ ಆ್ಯಂಕರ್ ಸಂಗೀತ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಈ ಕಪ್ಪ ರೊಟ್ಟಿ ಟೀಮ್ ಅನ್ನು. ಅದೇ ಸುದೀಪ್ ಸಪೋರ್ಟಲ್ಲಿದ್ದಾರೆ. ಸುದೀಪ್ ಥ್ಯಾಂಕ್ ಯು. ಓಲ ಅಂಡಲ ಆವಡು ಎಲ್ಲ ಕಪ್ಪ ರೊಟ್ಟಿ ತಿನ್ನರೆಗೆ ಬರ್ರೆಗೆ ಪಲ್ಲೆ ವಾ ಸುದೀಪ್ ಸಪೋರ್ಟಲ್ಲಿದ್ದಾರೆ. ಅಂದ್ ಕಪ್ಪ ರೊಟ್ಟಿ ತಿಂದ್ರೆ ಬರೋಡು ಸುದೀಪ್ ಇದು ಅಮೇರ್ ಮಾತೆಲ್ಲ ಬರೋ ಪ್ರಸಾದ್ ಅನ್ನೆ. ಥ್ಯಾಂಕ್ ಯು ಸುದೀಪ್ ಥ್ಯಾಂಕ್ ಯು ಸೋ ಮಚ್. ಯಾನು ಒಂಜಿ ಬರೀಟು ಉಲ್ಲೆ ನಂಬಲಿ ಈರ ಅವಲೆಪ್ಪುಣದೆ ಉಡುಪಿಡು ಈರ್ ಬಲ್ಲೆ ಕಪ್ಪ ರೊಟ್ಟಿ ಅವರ ತಿಂದು ಪೋಲಿ ಪ್ರೀತಿಸಿ ಕಪ್ಪ ರೊಟ್ಟಿ ಮಲ್ಪರಿಗೆ ಈರು ತಿಂದು ಪೊಂಡಾಂಡು ಉಡುಪಿ ಕಾಸು ಕೊರೋಡು ಮಾತ್ರ ಧರ್ಮಗತ್ತು ಬರೀಟಿತ್ತನಲ್ಲ ಮಲ್ಲೆಜ್ಜಿ ತಿಂದು ಪೋಯಡ ಆಂಡು ಯಾವ ಸುದೀಪ್ ಸಪೋರ್ಟ್ ಉಳ್ಳೇರಿ. ಎಸ್ ಥ್ಯಾಂಕ್ ಯು ಎಸ್ ಉಡುಪಿ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಸುದೀಪ್ ಥ್ಯಾಂಕ್ ಯು. ವಿಲಾಸಿನಿಸಿಸ್ ಥ್ಯಾಂಕ್ ಯು. ಸುರತ್ ಕಾಲ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ಉಡುಪಿ. ಹಾಯ್ ಉಡುಪಿ. ಲಕ್ಕಿ ಬ್ರೋ ಹಾಯ್. ಬಕ್ಕೇನ ಗುಲಾಬಿ ಟೀಚರ್ ಎಂಚೋಲೇರು ಚಾಪರ್ಯರ ತಿಂಡರ ದಾದ ತಿಂಡಿ. ವಿಲಾಸಿನಿಸಿಸ್ ತಿಂಡಿ ಆಯ್ತಾ ನಿಮ್ದು? ಎಂತ ತಿಂಡಿ? ಸುದೀಪ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಸುದೀಪ್ ಥ್ಯಾಂಕ್ ಯು. ವಿಲಾಸಿನಿಸಿಸ್ ಥ್ಯಾಂಕ್ ಯು. ಪ್ರಸಾದ್ ಹಾರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಶಿವಿ ಅವರು ಬಂದರು. ಕೇಶವ್ ಬಂದರು ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಕೇಶವ್ ಥ್ಯಾಂಕ್ ಯು ಸೋ ಮಚ್. ಚಾಪರ್ಯರ ಕೇಶವ್ ತಿಂಡರ ದಾದ ತಿಂಡಿ. ಸುದೀಪ್ ಸೂಪರ್ ಅಂತ ಹೇಳಿ ವಿಲಾಸಿನಿಸಿಸ್ ಅವರು ಸಪೋರ್ಟಲ್ಲಿದ್ದಾರೆ. ಸ್ಪಾನ್ಸರ್ ಪೂರ ಸ್ಕ್ಯಾನ್ ಮಲ್ತು ಕಾಸು ಮಾಡುಡೆ ತಿಂಜಿರಲ್ಲ ಮಲ್ಲೇಜಿ ಕಾಸು ಪಾಡ್ಯಾರ ಸ್ಕ್ಯಾನರ್ ದೀಪ ಇಂಕೊಳು
ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಸುದೀಪ್ ಬ್ರೋ. ವಿಲಾಸಿನಿ ಸಿಸ್ ಸಪೋರ್ಟಲ್ಲಿ ಥ್ಯಾಂಕ್ ಯು. ಪ್ರಶ್ನೆ ಸಪೋರ್ಟ್ ಥ್ಯಾಂಕ್ ಯು. ಸೂಪರ್ ಲೈವ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು. ಈ ಏಸ್ ಉಡುಪಿನ ಲೈವ್ ಗೊರಕೆ ಲೈವ್ ದಾಯಿ ವೈರಲ್ ಲೈವ್ ಅತ್ತೆ ಶಾಂತ ಸಿಸ್ ವೈರಲ್ ಲೈವ್ ಅತ್ತೆ ಅವು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಸುದೀಪ್ ಬ್ರೋ ಥ್ಯಾಂಕ್ ಯು. ಬಾಯ್ ವಿಲಾಸಿನಿ ಸಿಸ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಕೊಡೋದಕ್ಕೆ ಥ್ಯಾಂಕ್ ಯು. ಪ್ರಶ್ನೆ ಸಪೋರ್ಟ್ ಅಲ್ಲಿ ಥ್ಯಾಂಕ್ ಯು. ಶಾಂತ ಅಡ್ಡ ಬಿದ್ದೆ ಅಂತ ಹೇಳ್ತಾ ಇದ್ರೆ ಎಸ್ ಸುದೀಪ್ ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ ಥ್ಯಾಂಕ್ ಯು. ಪ್ರಸಾದ್ ಅವರು ಸಪೋರ್ಟು ಸುದೀಪ್ ಸಪೋರ್ಟು ಥ್ಯಾಂಕ್ ಯು ಸುದೀಪ್ ಅವರು ಸಪೋರ್ಟ್ ಥ್ಯಾಂಕ್ ಯು. ಯಾನು ಗುಲಾಬಿ ಟೀಚರ್ಗೆ ಓಟ್ ಪಾಡು ಗುಲಾಬಿ ಟೀಚರ್ ಓಲು ಓಟ್ ಕೂತದೆ ರಿತ್ತೆ ಖಾಲಿ ಮೇಯ್ನ್ ನಮ್ಮ ಓಟ್ ಬೋರ್ಡು ರಕ್ಷಿತಾಗಿತ್ತೆ ಮಾತೆಲ್ಲ ಓಟ್ ಪಾಡು ಗುಲಾಬಿ ಟೀಚರ್ ಉಂತುನಾಗ ಪಾಡುಗ ಗುಲಾಬಿ ಟೀಚರ್ಗೆ. ಪ್ರಸಾದ್ ಬ್ರೋ ಸಪೋರ್ಟ್ ಅಲ್ಲಿ ಇದ್ದಾರೆ ಥ್ಯಾಂಕ್ ಯು. ರಕ್ಷಿತ ವಿನ್ನಾವಡು ರಕ್ಷಿತ ಎನ್ನ ನೆರೆಕರೆ ನಮ್ಮ ರಕ್ಷಿತ ಶೆಟ್ಟಿ ಇನ್ನ ನೆರೆಕರೆನಾ ಓ ಅಂದ ಕರೆಕರೆನಾ ನೆರೆಕರೆಯ ನಮ್ಮ ರಕ್ಷಿತ ಶೆಟ್ಟಿಗೆ ವೋಟ್ ಮಾಡಿ. ಶಾಂತಕ್ಕ ನಮಸ್ಕಾರ. ಚಾ ತಿಂಡಿ ಜ್ಯೂಸು ಐಸ್ ಕ್ರೀಮ್ ಜ್ಯೂಸು ಪರಿಯರ ಪೂರ ಪರಿಯರ್ ಶಾಂತಿ ಸಪೋರ್ಟ್ ಉಳ್ಳೇರು ಥ್ಯಾಂಕ್ ಯು. ಶ್ರೀಧರ್ ಬ್ರೋ ಸಪೋರ್ಟ್ ಥ್ಯಾಂಕ್ ಯು. ಹಾಯ್ ಕೇಶವ್ ಬ್ರೋ ಗುಡ್ ಮಾರ್ನಿಂಗ್ ಚಾಂಡೆ ಬರೋದಿಲ್ಲ. ಶಿವಪ್ರಸಾದ್ ಅವ್ರು ಬಂದರು. ಹಾಯ್ ಶಿವಪ್ರಸಾದ್ ಅವರೇ ವೆಲ್ಕಮ್. ಶಿವಪ್ರಸಾದ್ ಅವರೇ ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ ಎಂತ ತಿಂಡಿ? ಸಿಸ್ ವೋಟ್ ಫಾರ್ ರಕ್ಷಿತಾ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು. ಹೌದೌದು ರಕ್ಷಿತಾಗೆ ಎಲ್ಲರೂ ವೋಟ್ ಮಾಡಿ. ಶಾಂತ ಅವರೇ ಅಡ್ಡ ಬಿದ್ದೆ ಅಂತ ಹೇಳ್ತಾ ಇದ್ದಾರೆ ಲಕ್ಲೆ ಎಸ್ ಅಡ್ಡ ಬೂರೊಚ್ಚಿ ಬೆರಿಬೇನೆ ಹಾಕೊಂಡು ಲಕ್ಲೆ ಐಸ್ ಕ್ರೀಮ್ ತಿಂಡ ಪೊರ್ಲಾವು ಕೇಶವ್ ಬ್ರೋ ಬರೋದಿಲ್ಲೇರು ಹೆಂಚೊಲ್ಲಾರ ಯಾನು ಶರಲಿ ಶಿವಪ್ರಸಾದ್ ಈರೆಂಚೊಲ್ಲಾರ ಚಾಂಬರ್ಯಾರ ತಿಂಡಾರಾ ಗಾದ ತಿಂಡಿ ಆಂಡ್ ಶಾಂತಿ ಬಂದಿಲ್ಲ. ಪ್ರೀತಿ ಕಪ್ಪ ರೊಟ್ಟಿ ಪೋದು ದಪ್ಪ ರೊಟ್ಟಿ ಹೋಗಿ ಈರೆಲ್ಲ ಆಡೆ ಬಲೆ ಅವಂಚೂರು ದಪ್ಪ ರೊಟ್ಟಿ ಅಣ್ಣ ಒಂಚೂರು ಪಲ್ಲೆ ದಪ್ಪ ರೊಟ್ಟಿ ಅದನ್ನು ತಿಂದು ತೂಯ್ಬೇಕಾ ಗೊತ್ತಾಪ ನಿಕ್ಲಿಗೆ ಅಪ್ಪಗ ನಿಕ್ಕುಲ್ ನೋಡುದು ಅದೊಂದು ಚೇಂಜಸ್ ಬೋರ್ಡ್ ಒಂದು. ವೋಟ್ ಫಾರ್ ರಕ್ಷಿತಾ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಿಸ್. ಶಾಂತ ಸಿಸ್ ಇದೆಲ್ಲಿ ಎಸ್ ಉಡುಪಿ ಎದ್ದೇಳಿ ಎಸ್ ಉಡುಪಿ ಬರೋದು ನಂದು. JCB ಬೇಕು ಶಾಂತ ಅವ್ರು ಏಕೆ ಆತ ಒಂದುಳ್ಳಾರ ಇರು ಭಾರ ಉಳ್ಳರ JCB ಬತ್ತ ತೆರ್ಪುನಾತ್ ದಾಯಿ ಎಸ್ ಉಡುಪಿ ಆರು ಪೊರ್ಲು ಮಲ್ಪು ಬೇರು ಕಪ್ಪ ರೊಟ್ಟಿ ಅಂದಂದ ಆರು ಫೇಮಸ್ ಕಪ್ಪ ರೊಟ್ಟಿ ಪ್ರೀತಿ ಸಿಸ್ಟಮ್. ಬಿರಿಲ್ ಕೊರಿಯಾ ಥ್ಯಾಂಕ್ ಯು ಸಿಂಪಲ್ ಬಾಯ್ ಥ್ಯಾಂಕ್ ಯು ಸೋ ಮಚ್. ಹಾಯ್ ರೀ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ ಸುಶಾಂತ್ ಅವರೇ. ನಿದ್ದೆ ಆಯ್ತಾ ನಿಮ್ದು? ವರ್ಕ್ ಆಯ್ತಾ? ಅಯ್ಯೋ ಮೇಲೆ ಹೆಂಚಿನಿ ಎಂತದ ಕಿಂಗ್ ಅವರೇ ಸ್ವಲ್ಪ ಮೆಸೇಜ್ ನೋಡ್ಕೊಂಡು ಮಾಡಿ. ಒಂಜಿ ಎಡ್ಡೆ ಭಜನ ಪಾಡ್ಲೆ ಭಜನನಾ ಒಂಜಿ ನಿಮಿಷ ಮಸ್ತ್ ಒಂದುಂಡಿ ಮೆಸೇಜ್ ಉಂಡು ಬಕ್ಕ ಪಂಪೆ ಒಂಜಿ ನಿಮಿಷ ಉಂತ್ರೆ ಪೋಚಿ ಒಡೇಲ ಪೋಚಿ. ಎಸ್ ಅವರು ನಗ್ತಾ ಇದ್ದಾರೆ. ಶ್ರೀಧರ್ ಬ್ರೋ ಸಪೋರ್ಟಲ್ಲಿ ಇದ್ದಾರೆ. ರಾಮಣ್ಣ ಅವರು ರಾಮಣ್ಣ ಅವರೇ ವೆಲ್ಕಮ್. ಕಾಫಿ ಆಗಿದೆ ರಾಮಣ್ಣ ಅವರೇ. ಲೈವ್ಗೊಂದು ಲೈಕ್ ಕೊಡಿ ಆಯ್ತಾ? ಅಚ್ಚು ಖಂಡಿತ ಎಂಕು 5 ದೋಸೆ ಕೊರುವೆರಾರು 5 ದೋಸೆ ಕಾಸ್ಕೊಂಡ 10 ದೋಸೆ ಎಲ್ಲ ಕೊರ್ಪ ಎಂಕುಲು 5 ದೋಸೆ ದಾಯಿ ವಂಡರ್ಫುಲ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ತುಷಾಂತ್ ಶ್ರೀ ಸರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ತುಷಾಂತ್ ಬ್ರೋ. 5 10 ಕೊರ್ಕ ಕಾಸು ಪಾಡಿಯಾಡ ಅಂದು ಮಾಕಾಳಿ ದೇವಸ್ಥಾನಕ್ಕೆ ಬಂದೆ. ಈಗ ನಾವು ಮಲ್ಲಿಗೆ ತಂದಿದ್ದೇವೆ. ಮಲ್ಲಿಗೆ ಬಲೆ ಮಲ್ಲಿಗೆ ತೆಪ್ಪಲೆ ತುಯ್ಯರಾ ಅದು ಒಂಚೂರು ತೂದು ಬತ್ತೀನಿ ತೋಜೋಡು ಬಾಯಿ ಪಟ ಮಲ್ತದ್ದು ಅದೇ ಸಿಂಪಲ್ ಬಾಯಿ ಒಂಚೂರು ಎನ್ನ ವೀಡಿಯೋ ತೂದು ಬತ್ತೀನಿ ತೋಜೋಡು ಬಾಯಿ ಪಟ ಮಲ್ತು ಬತ್ತೀನಿ ಅದೇ ಅಚ್ಚು ಅಣ್ಣ ಪನದಲ್ಲೇರು ಉಡುಪಿ. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು. ಶಾಂತಿ ಸಿಸ್ ಸಪೋರ್ಟ್ ಥ್ಯಾಂಕ್ ಯು. ಅಚ್ಚು ಸಿಸ್ ಸಪೋರ್ಟಲ್ಲಿದ್ದಾರೆ ಸಿಸ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ಅಚ್ಚು ಸಿಸ್ ಸಪೋರ್ಟ್ ಥ್ಯಾಂಕ್ ಯು. ಪೊಂಜೋ ಬಾರಿ ಮಿತ್ತುಂಡು ಬೇಗ ಓದ್ಲು ಅಂದಿಯೇ ಮಿತ್ತುಲ್ಲೇನಾ ಥ್ಯಾಂಕ್ ಯು. ಎಲ್ಲ ಸಪೋರ್ಟ್ ಕೊಟ್ಟದ್ದು ಎಲ್ಲರೂ ಥ್ಯಾಂಕ್ ಯು. ಕಪ್ಪದ ರೊಟ್ಟಿಯಾ ಅತ್ತೆ ಕಪ್ಪ ರೊಟ್ಟಿ. ಗುಡ್ ಮಾರ್ನಿಂಗ್ ಅಕ್ಕ. ಚಾಂಡ ಪನೊಂದುಲ್ಲೇರು ಚಾಂಡಿ ಶಿವಮ್ಮ ಅವರೇ. ಶ್ರವಣ್ ಅವರೇ ಕಾಫಿ ಆಯ್ತು ನಿಮ್ದಾಯ್ತಾ? ಲೈವಿಗೊಂದು ಲೈಕ್ ಕೊಡಿ ಆಯ್ತಾ? ರೆಡ್ ಐಸ್ ಅವ್ರು ಬಂದರು. ನಾ ಬಂದೆ. ಬನ್ನಿ ರೆಡ್ ಐಸ್ ಅವರೇ ಹೇಗಿದ್ದೀರಾ? ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ? ಅಚ್ಚು ಸಿಸ್ ಸಪೋರ್ಟು. ನಿದ್ದೆ ಆಗಿ ನಾ ವರ್ಕ್ಗೆ ಹೋಗುತ್ತಿದ್ದೇನೆ ಬಟ್ ಗಾಡಿ ಬಂದಿಲ್ಲ. ಹೌದಾ ಓಕೆ ನಿಮ್ದೊಂದು ಪದ್ಯ ಹೇಳ್ತೇನೆ. ಸ್ವಲ್ಪ ಮೆಸೇಜ್ ಜಾಸ್ತಿ ಉಂಟು. ದಪ್ಪ ರೊಟ್ಟಿ ಆಂಡಲ ಮಲ್ಲೇಜಿ ಕಪ್ಪು ರೊಟ್ಟಿ ಆಂಡ ಸ್ಕ್ಯಾನರ್ ಒಯ್ತು ದಕ್ಕದರೆ ಉಂಡು ತೋಡುಗು ಇಜ್ಜಿಜಿ ಸೋಪ್ ಮಲ್ಪೇರ 6 ರೊಟ್ಟಿ ಪಂಡ ಮಸಾಲೆ ರೊಟ್ಟಿ ಸೂಪರ್ ಅವು ಒಂದಾಪಜಿ ಕರಂಚುಜಿ
ನಾಗೇಶ್ ನಾಯ್ಕ ಅವ್ರು ಬಂದ್ರು. ಹಾಯ್ ನಾಗೇಶ್ ನಾಯ್ಕ, ವೆಲ್ಕಮ್. ಒಂದು ಲೈಕ್ ಕೂಡ ಹೆಚ್ಚಾಗ್ಲಿಲ್ಲ, 15 ಜನ ಇದ್ದಾರೆ, ಯಾರೆಲ್ಲ ಲೈಕ್ ಕೊಡ್ಲಿಲ್ಲ ಕೊಡಿ ಅಪ್ಪ, ಕೊಡಿ, ಲೈಕ್ ಕೊಡಿ. ಹಾಯ್ ತುಷಾಂತ್ ಬ್ರೋ, ಗುಡ್ ಮಾರ್ನಿಂಗ್. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ. ಸ್ವೀಟ್ ಮಾರ್ನಿಂಗ್ ಸಂಗೀತ ಅವರೇ, ಥ್ಯಾಂಕ್ ಯು ನಿಮಗೆ ಕೂಡ ಸ್ವೀಟ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಆಚೆ ಸಪೋರ್ಟು ಶ್ರೀಧರ್ ಬ್ರೋ, ಸಪೋರ್ಟು ನಾಗೇಶ್ ನಾಯಕ್ ಅವರು ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಆಚೆ ಸಪೋರ್ಟು ಶ್ರೀಧರ್ ಬ್ರೋ, ಓಕೆ ಬಾಯ್ ದುರ್ಗಾ ಸಿಸ್ ಅಂದರೆ ಬಾಯ್ ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ರವಿಗೆ ಬಂದು ಸಪೋರ್ಟ್ ಕೊಡಿ, ಥ್ಯಾಂಕ್ ಯು. ಆಯಿತು, ನಿಮ್ಮದು ನಂದಾಗಿದೆ, ನಿಮ್ದು ಆಯ್ತಾ? ಎಂತ ತಿಂಡಿ? ಶಾನ್ಸಿಸ್ ಸಪೋರ್ಟ್, ಸರಿ ಹೇಗಿದ್ದೀರಾ ಎಲ್ಲರೂ, ಬನ್ನಿ ವರ್ಕ್ ಮಾಡೋಣ. ಆಯ್ತಾ ವಾ ವರ್ಕ್ ಮಲ್ಪಗ. ಶಾನ್ಸಿಸ್ ಸಪೋರ್ಟಲ್ಲಿದ್ದಾರೆ. ನಾನು ಮಕ್ಕಳ ದೇವಸ್ಥಾನಕ್ಕೆ ಬಂದಿದ್ದೆ, ಈಗ ನಾವು ಮಲ್ಲಿಗೆ ದೆಪ್ಪರೆ ಬಂದಿದ್ದೇವೆ. ಮಲ್ಲಿಗೆ ದೆಪ್ಪುಲೆ ಎಲ್ಲರೂ ಉಪನೊಂದುಲ್ಲೇರು ದಾದಿ ಸಿಂಪಲ್ ಬಾಯ್. ಟಿಫಿನ್ ಆಯ್ತಾ ನಿಮ್ದು? ನನಗೆ ಚಪಾತಿ ನಾನು ಕೊಡ್ತೆ, ನಾನು ಒಂಜಿ ಬೋಡೆ ಲೈಕ್ ಕೊಟ್ಟು ಕೊರುಳಿ ನಾನು ಲೈಕ್ ಕೊಟ್ಟೆ. ಎಲ್ಲರಲ್ಲಿ ಮಾತಾಡೋದು ಓಕೆನಾ? ನಾನು ಮ್ಯಾಮ್ನಲ್ಲಿ ಲೈಕ್ ಬಗ್ಗೆ ಕೇಳಬೇಡಿ, ನನ್ನಲ್ಲಿ ಲೈಕ್ ಬಗ್ಗೆ ಕೇಳಬೇಡಿ. ಇಲ್ಲಪ್ಪ, ನೀವು ಲೈಕ್ ಕೊಡದವರು ಕೊಡಿ ಅಂತ ಹೇಳಿದ್ದು, ಲೈಕ್ ಕೊಟ್ಟವರು ಇನ್ನೂ ಅದು ತೆಗ್ದಾಗಿ ಆಗ್ತದೆ ಲೈಕ್. ಶಿವಿ ಅವರು ಸಪೋರ್ಟಲ್ಲಿದ್ದಾರೆ. ಶಾನ್ಸಿಸ್ ಸಪೋರ್ಟ್, ಥ್ಯಾಂಕ್ ಯು. ಮೆಸೇಜ್ ಖಾಲಿ. മനോജവം മാരുതതുല്യവേഗം ജിതേന്ദ്രിയം ബുദ്ധിമതാം വരിഷ്ഠം വതാത്മജം വാനരയുദ്ധമുഖ്യം ശ്രീരാമദൂതം ശിരസാ നമാമി. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೆ ಭವೇತು. ಜೈ ಜೈ ಹನುಮಾನ್, ಜೈ ಗುರು, ಜೈ ಪವಮಾನ್. ಜೈ ಹನುಮಾನ್, ಜೈ ಗುರು, ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕೀ ಜೈ. ಒಂಜಿ ಭಜನೆ ಕೇಂದ್ರ ಲೈಕ್ ಒಂಜಿ ಪನಿಯೇ ಬಕ್ಕ ಮೆಸೇಜ್ ಪೂರ ಬಲಿಪುಣ್ ಮಾರ್ರೆ. ಕೇಶವ್ ಬ್ರೋ, ಥ್ಯಾಂಕ್ ಯು, ಲೈಕ್ ಕೊಡ್ತೀನಿ. ಟಿಫಿನ್ ಆಗಿದೆ ನಾನು ಕೊಡ್ತೆ, ನಾನು ಒಂಜಿ ಬೋಡಿ ಅವು ಕೊರ್ಲಿ ಐಟದಲ್ಲಜ್ಜಿ. ಗಣೇಶ್ ಅವ್ರು ಬಂದರು. ಹಾಯ್ ಗಣೇಶ್ ಅವರು, ವೆಲ್ಕಮ್. ಒಂದು ಲೈಕ್ ಕೊಡಿ. ಶಾಂತಿ ಸಪೋರ್ಟ್ ಲೇರು ರೆಡ್ ಐಸ್ ಮೆಸೇಜ್ ಖಾಲಿ, ಯಾವುದಾದ್ರು ಮೆಸೇಜ್ ಖಾಲಿ. ಮಲ್ಲಿಗೆ ತಾರತಿ ಮಲ್ಲಿಗೆ ದಾರತಿ ತಿಂಗಳಾಟ ದಾರತಿ ಅದೆಂತವ? ಸಿಂಪಲ್ ಬೆಲ್ಲ ಬಲಿಪ್ಲೆ ಬೆಲ್ಲ ಸಮಾಧಾನ ಅಂತ ಚಳಿ ನೃತ್ಯ ಖಾಲಿ ಹತ್ತು ಗಂಗಸರ ಅವು ಒಂದು ಮೆಸೇಜ್ ಖಾಲಿ ಅಚ್ಚ ತೆಲ್ತಂದಲ್ಲೇರು. ಅಮೀನ್ ಬೈಜ್ಜೇರ ಅಮೀನ್ ಗುರುವಾರ ಬರ್ತೀನಿ, ಗುರುವಾರ ರಜೆಗಾರೆಗೆ ಅಂಚ ಮುರಣಿಯವರಿಗೆ ಜ್ವರ ಇತ್ತನತ್ತೆ, ಅಂಚಾರು ಬರ್ತೀನಿ. ಅಮೀನ್ ರಜೆ ಪುರಾಣಿ ಮಾತ್ರ ಆಡ್ತೀನಿ, ಗುರುವಾರ ಬರ್ಪೇನು ಮುರಣಿ ಬಂತೀರಂಡ ಗುರುವಾರ ಬರ್ಪೇನು. ಒಂದೇ ಒಂದು ಎನ್ನ ರಡ್ಡನೆ ಲೈಕ್ ಕಪ್ಪ ರೊಟ್ಟಿ ಕೊರ್ಲೆ ನಾನು ಆಂಡಲ್ಲ ಇಜ್ಜಿ ಕಾಸು ಕೊಂಡ ಮಾತ್ರ ಕಪ್ಪ ರೊಟ್ಟಿ ಲೈಕ್ ಕಪ್ಪ ರೊಟ್ಟಿ ಇಚ್ಚಿ. ಶಾಂತಿ ಸೂಪರ್ ಬರೋದು. ರಘು ಶೆಟ್ಟಿ ಬರ್ತೀರ. ಹಾಯ್ ರಘು ಶೆಟ್ರ, ವೆಲ್ಕಮ್. ಹಲೋ ಅಂತ ಹೇಳ್ತಿದ್ದಾರೆ. ಹಲೋ ರಘು ಶೆಟ್ರ, ಚಾಪರ್ಯರ ತಿಂಡರ ದಾದ ತಿಂಡಿ ದಾದ ಸ್ಪೆಷಲಿನಿ. ಶಾಂತಿ ಸಪೋರ್ಟ್ ಥ್ಯಾಂಕ್ ಯು ಶಾಂತಿಸ್. ಶುಭೋದಯ, ನಿಮಗೂ ಕೂಡ ಶುಭೋದಯ ರಘು ಶೆಟ್ರೆ, ಶುಭೋದಯ. ಶಾಂತಿ ಸಪೋರ್ಟಲ್ಲಿದ್ದಾರೆ. ಪೊಟೇಶ್ ಅವರು ಬಂದರು. ಹಾಯ್ ಪೊಟೇಶ್ ಅವರೇ, ವೆಲ್ಕಮ್. ಎಂಚಿನ ಪುದರ ವಾವಾ ಪುದರ ಮಾರ್ರೆ, ಹೆಂಗೆ ಗೊತ್ತಾ ಪುಜಿ ಪುದರ ಡಾಯ್ಜಿಂದು. ಹಾಯ್, ಲೈವ್ಗೊಂದು ಲೈಕ್ ಕೊಡಿ. ಅಚ್ಚಸಿಸ್ ಸಪೋರ್ಟಲ್ಲಿದ್ದಾರೆ, ಶಾಂತಿ ಸಪೋರ್ಟಲ್ಲಿದ್ದಾರೆ. ಚಾಪರಿಗೆ ನೀರು ದೋಸೆ ಪಂಡ ಎಂತ ಸರ ನಿಮ್ಮದು? ಎಂಚಿನ ಪುದಾರು ಚಾಪರಿಯರೆ ನೀರು ದೋಸೆ, ಚಾಪರಿಯ ನೀರು ದೋಸೆ ಅಂದೆ ನೀರು ದೋಸೆ ಎಂಚ ಚಪಾತಿ. ಮಲ್ಲಿಗೆದ ಆರತಿ, ತಿಂಗಳ ಆರತಿ, ತುಳು ಹಾಡು ಅದು ಗೊತ್ತಿಲ್ಲವ ನನಗೆ. ಸುಶಾಂತ್ ಬ್ರೋ, ಅವು ಗೊತ್ತುಜ್ಜಿ. ಮೇಡಮ್, ಐ ಆಮ್ ಫ್ರಾಮ್ ಬಳ್ಳಾರಿಯವರ ನೀವು? ಓಕೆ, ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು. ಶಾಂತಿ ಸಪೋರ್ಟಲ್ಲಿದ್ದಾರೆ. ಶಿವಿ ಅವರು ಸೂಪರ್ ಸಪೋರ್ಟ್. ಶಾಂತಿ ಸಿಸ್, ನಿಮ್ಮ ಹೆಸರೆಂತ ಹೇಳಿ? ಬಳ್ಳಾರಿಯವರೇ, ನಿಮ್ಮ ಹೆಸರೆಂತ ಹೇಳಿ? ಫುಲ್ ಹೆಸರು ಹೇಳಿ ನಿಮ್ಮದು. ಚಪಾತಿಗೆ ಪಿನ್ ಮಾಡಿ, ಚಪಾತಿಗೆ ಹೋಲುಂಡು, ಚಪಾತಿಗೆ ಪಿನ್ ಮಾಡಿ ಒಂದೇಕ ಪಿನ್ ಮಲ್ಪೊಡ. ಓಕೆ, ಪಿನ್ ಮಲ್ಪುಗ. ಎಂಕ್ ಚಪಾತಿ
ಚಪಾತಿಗೆ ಪಿನ್ ಮಾಡಿ ಪಂಡ್ರೆಜ್ಜಿ ತಿತ್ತು ತೂಲೆ ಬರೋಡತಿ ಶಾಂತಿ ಸಪಡ ಏತಿ ಅಡ್ಡೆ ಸಾಂಗುರಿ ಮೇಡಮ್ ಅಂದೆ ಈರ್ನ ಲೈವ್ ಬನ್ನಾಗ ಈರ್ ಪಲ್ಲೆ ಯಾನಪ್ಪಗ ಕಲ್ಪೆ ಒಂಜಿ ರಡ್ಡು ಲೈನ್ ಪಂಡಾಡ ಬಕಾಯ್ತಾರ ಆಗಪ್ಪ ಕಲ್ಪೋಲಿ ಶಾಂತ ಸಿಸ್ ಸಪಡಲ್ಲಿದ್ದಾರೆ ಥ್ಯಾಂಕ್ ಯು ಎಂಕ ಈರು ಎಂಚಿನ ಅಂದ ಅರ್ಥ ಅಪ್ಪುಜಿ ಒಲ್ಲ ಗೊತ್ತುಲೊಪ್ಪೋ ಪದ್ಯ ಅಣ್ಣದಾದಂದೆ ಒಂದು ಅಪ್ಪುಜಿ ಥ್ಯಾಂಕ್ ಯು ಏರ್ ಲೈಕ್ ಕೊರಿಯರ್ ಥ್ಯಾಂಕ್ ಯು ಸೋ ಮಚ್ ಅವೇ ಮಾತಿರ್ಗೆ ಲೈಕ್ ಕೊರ್ನೇಕ 7 ಲೈಕ್ ಕೊಟ್ಟೆ ಹೌದು ನಾನು ನೋಡುದು ಯಾರು ಲೈಕ್ ಕೊಟ್ಟದ್ದು ಅಂತ ನೀವು ರೆಡ್ ಐಸ್ ಥ್ಯಾಂಕ್ ಯು ಸೋ ಮಚ್ ಗೀತಾ ಸಿಸ್ ಬಂದ್ರು ಹಾಯ್ ಸಿಸ್ ವೆಲ್ಕಮ್ ಗೀತಾ ಸಿಸ್ ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ ಎಂತ ತಿಂಡಿ ಶಾಂತ ಸಿಸ್ ಸಪೋರ್ಟ್ ಅಲ್ಲಿದ್ದಾರೆ ಶಾಂತ ಸಿಸ್ ಸಾಯ್ ಅಂತ ಹೇಳ್ತಿದ್ದೆ ಗೀತಾ ಸಿಸ್ ಲೈವ್ ಬರೊಂದೇ ಉಪ್ಪುಲೆ ಯಾನು ಕಾತೊಂದಿತ್ತೆ ಅಂದೆ ಯಾನಿನಂತೆ ಬನ್ನ ಲೇಟಿ ಇನ್ನಿದಾದ ಗೊತ್ತು ನೀನು ಬೇಲಿನವರೆಗೆ ಟೈಮ್ ಮಾತ್ರ ಪೋಂದೆಂಡು ಬರ್ಪೆ ಯಾನ್ ಮೇಡಮ್ ಇನ್ನು ಅಂತ ಲೇಟ್ ಆಯ್ಡಿ ರಘು ಶೆಟ್ರೆ ಬನ್ನಾಗ ಗುಡ್ ಮಾರ್ನಿಂಗ್ ಬರೋದಿಲ್ಲ ಗೀತಾ ಸಿಸ್ ಹೇಗಿದ್ದೀರಾ ಸಿಸ್ ನಾನು ಚೆನ್ನಾಗಿದ್ದೀನಿ ಗೀತಾ ಸಿಸ್ ನೀವು ಹೇಗಿದ್ದೀರಾ ಕಾಫಿ ಆಯ್ತಾ ಟೀ ಆಯ್ತಾ ಯಾನ್ ಮೀಯರೆ ಪೋದು ಬರ್ಪೆ ಅವೇ ಯಾನ್ ಎಕ್ಕಡಿಂಚ ಒಂದು ವಿಷಯ ದಾಯ ಬೈಜಿಂದ ಎನ್ನು ಕೇಶಬ್ರೋ ದಾನೆ ನಲ್ಲ ಮೀಯರೆ ಪೋತು ಜೆರಂದು ಮೀದುಬಲೆ ಹಾಯ್ ಗೀತಾ ಸಿಸ್ ಅಂತ ಹೇಳ್ತಾ ಇದ್ದೆ ನನ್ನ ಹೆಸರು ಪೋಟೇಶ್ ಎಂತ ಪುದರ್ ಮಾತ ನನಗೆ ಬಳ್ಳಾರಿಯವರೇ ನಾನು ನಿಮ್ಮನ್ನು ಬಳ್ಳಾರಿ ಅಂತ ಕರಿತೇನೆ ಆಯ್ತಾ ಆಯ್ತು ಸಿಸ್ ಅಂತ ಹೇಳ್ತಾ ಇದ್ದಾರೆ ಗೀತಾ ಸಿಸ್ ಟಿಫಿನ್ ಆಯ್ತಾ ಸಿಸ್ ಅಂತ ಹೇಳ್ತಾ ಇದ್ದಾರೆ ಯೂಟ್ಯೂಬ್ ಉಂಡು ನಾಡ್ಲಿ ಮೇಡಮ್ ಓಕೆ ನಾಡುವೆ ಆರದು ಅದೇ ಪದ್ಯ ಓಪನ್ ನೀರು ಆರತಿ ಮುತ್ತಿನ ಆರತಿಯ ಅವತ್ತೆ ನಾಡುವೆ ತಿಂಡಿ ಆಯ್ತಾ ಗೀತಾ ಸಿಸ್ ಏನ್ ತಿಂಡಿ ಅಂತ ಹೇಳ್ತಾ ಇದ್ದಾರೆ ಸೂಪರ್ ಸಿಸ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಆಯ್ತು ಸಿಸ್ ದೋಸೆ ನಿಮ್ದು ನನಗೆ ಇದು ಇಲ್ಲ ಹೆಸರಲ್ಲಿ ಏನು ತಪ್ಪಿಲ್ಲವ ಖಂಡಿತ ತಪ್ಪಿಲ್ಲ ಅದು ನಿಮ್ದು ಅದುವೇ ಹೆಸರಾ ಏನು ತಪ್ಪಿಲ್ಲ ಇದೆ ಹೆಸರಲ್ಲಿ ನೀವು ಅದು ನಿಮ್ಮ ಇಷ್ಟ ಅಲ್ಲ ನೀವು ನಿಮ್ಮ ಹೆಸರು ನಿಮ್ಮ ಇಷ್ಟ ಆದ್ರೆ ನಾನು ನಿಮ್ಮನ್ನು ಬಳ್ಳಾರಿ ಅಂತ ಕರಿತೇನೆ ಆಯ್ತಾ ಹೆಸರು ಚಂದ ಉಂಟು ನಿಮ್ಗೆ ನಿಮ್ಮ ಕಡೆ ಹಾಗೆಲ್ಲ ಹೆಸರು ಇರ್ತಾರಲ್ಲ ಚಂದ ಉಂಟು ಹೆಸರು ಚಂದ ಉಂಟು ಖಂಡಿತ ನಿಮ್ದು ಅದೇ ಹೆಸರಲ್ಲ ಚಂದ ಉಂಟು ಆಯ್ತಾ ನನಗೆ ನಾನು ಕರೆಯುವಾಗ ಏನಾದರೂ ಮಿಸ್ಟೇಕ್ ಆಗ್ತದೆ ಅಂತ ಸ್ವಲ್ಪ ಹೆದರಿಕೆ ಆಗ್ತದೆ ಹಾಗೆ ಅದಕ್ಕೆ ನಾನು ಬಳ್ಳಾರಿ ಅಂತ ಕರಿತೇನೆ ಆಯ್ತಾ ಬಳ್ಳಾರಿ ಬ್ರೋ ಅಂತ ಕರಿತೇನೆ ಪ್ರೀತಿ ಎಂಚ ಉಳ್ಳಾರಕ್ಕೆ ಒಂದು ರಘು ಶೆಟ್ರು ಕಪ್ಪ ರೊಟ್ಟಿ ಓಲಾ ಹಾಪಿನಿ ಕಪ್ಪ ರೊಟ್ಟಿದಾರ ಮತ್ತೆ ಎಂಕುಲೆಂತ ಬಂದ ಕಡೆ ಪೋಯಾರ ಅದಿನ್ಯ ಮಕ್ಕಳು ಕಪ್ಪ ರೊಟ್ಟಿ ಪೂರ ನಡಿ ಬಲ್ದಿದ್ದೇವೆ ಸ್ಕ್ಯಾನರ್ ಪೂರ ನಡಿ ಅದನ್ನ ಕಪ್ಪ ರೊಟ್ಟಿದಾರ ವೈದ್ಯರು ಐಕತೆ ಚಪಾತಿಗೆ ಪಿನ್ನು ಅಂದ್ ಪಿನ್ನಿಡು ತೋಜಲ ಅಂದಂದ ಅವನ್ ಈ ರೋಲ್ ಬ್ಯಾನರ್ ಕಟ್ಟರಿಗೆ ಪೋಪಿ ಪ್ರೀತಿಯ ಕತ್ ಖಾಲಿ ಬಂದಿನಿ ಯಾನು ಮಲ್ತು ಕೊರ್ಪೆ ಮೂಲು ಜನ ಮತ್ತು ಕಾಪುನು ಕಪ್ಪ ರೊಟ್ಟಿಗೆ ಆರು ಕೇಶವ್ರು ಅಡ್ಡಿಗೆ ನೀರು ಕಪ್ಪ ರೊಟ್ಟಿ ಬಕ್ಕ ಏಸು ಉಡುಪಿ 10 ಕಪ್ಪ ರೊಟ್ಟಿಗೆ ನೀರು 7 ಕಪ್ಪ ರೊಟ್ಟಿದ ವಾಟರ್ ಬತ್ತಿನ ಪ್ರೀತಿ ಸಿಂಜೇರ್ ಟಿಫಿನ್ ಸ್ಪೆಷಲ್ ಎಂತದ್ದು ಇವತ್ತು ನೋಡಿ ಪಿನ್ ಮಾಡಿದ್ದೇನೆ ಚಪಾತಿ ಇವತ್ತು ನನಗೆ ಚಪಾತಿ ನಿಮ್ಗೆ ಎಂತ ರೆಡ್ ಐಸ್ ಸೂಪರ್ ಸಪಡಲ್ಲಿದೆ ಗೀತಾ ಸಿಸ್ ಬರೀಟಿದಿಲೆ ಮಲ್ಲಿಗೆ ಆರತಿ ತಿಂಗಳ ಆರತಿ ಓಕೆ ಮಲ್ಲಿಗೆದ ಆರತಿ ಒಂದು ನಿಮಿಷ ಮಲ್ಲಿಗೆದ ಆರತಿ ತಿಂಗಳಾಟ ಆರತಿ ಓಕೆ ನಾಡುವೆ ಓಕೆ ಬ್ರೋ ಓಕೆ ಬಳ್ಳಾರಿ ಬ್ರೋ ನಾನು ಬಳ್ಳಾರಿ ಬ್ರೋ ಎಂದು ಕರೆಯೋದು ನಾನು ಸೂಪರ್ ಸಪೋರ್ಟಲ್ಲಿದ್ದಾರೆ ಗೀತಾ ಸಿಸ್ ಅಂದ ಅಚ್ಚು ಪನದಲ್ಲೇರು ಪ್ರೀತಿ ಅಕ್ಕ ಅಂತ ಹೇಳಿದೆ ಬಳ್ಳಾರಿ ನನ್ನ ಹೆಸರಲ್ಲ ಅಂತ ಹೇಳ್ತಾ ಇದ್ದಾರೆ ಓಕೆ ಕರಿತೇನೆ ಕೇಶವ್ ಬ್ರೋ ಗುಡ್ ಮಾರ್ನಿಂಗ್ ಬಂದರೆ ಕಾಲ್ ಬರ್ತೇನೆ ಸಿಸ್ ಓಕೆ ಪ್ರೀತಿ ಸಿಸ್ ಎಂಗಳು ಪಕ್ಕಡೆ ಮಕ್ಕಳು ಬಲ್ಪುನಿ ಗೀತಾ ಸಿಸ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಗೀತಾ ಸಿಸ್ ಊರ ಹೆಸರಿಟ್ಟು ಯಾರನ್ನು ಕರಿಬಾರ್ದು ಹೌದಾ ಓಕೆ ಹಾಗಾದ್ರೆ ಸರ್ನೇಮ್ ಹೇಳಿ ಹಾಯ್ ಅಕ್ಕ ಹೌ ಆರ್ ಯು ಐ ಆಮ್ ಫೈನ್ ಚೇತನ್ ಅವರೇ ನೀವು ಹೇಗಿದ್ದೀರಾ ಚೇತನ್ ಅವರೇ ಚಾನಲ್ ಇದೆಯಲ್ಲ ಚೇತನ್ ಅವರೇ ಚೇತನ್ ಅವರೇ ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ ನಿಮ್ದು ಎಂತ ತಿಂಡಿ ಪ್ರೀತಿ ಸಿಸ್ ಹಾಯ್ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಹಾಯ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ಕೇರಳ ಸಿಸ್ ಹಾಯ್ ಕೇರಳ ಸಿಸ್ ವೆಲ್ಕಮ್ ಕೇರಳ ಸಿಸ್ ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ ನಿಮ್ಮದು ಬ್ರೇಕ್ಫಾಸ್ಟ್ ಆಯ್ತಕ್ಕ ಆಗಿದೆ ನನಗೆ ಚಪಾತಿ ನೋಡಿ ಪಿನ್ ಮಾಡಿದ್ದೇನೆ ಚಪಾತಿ ಅಂತ ಅತ್ತೆ ಕುಡೊಂಜಿ ಕಾಲ್ ಬರ್ಪಡು ಅಂದ್ ಮೆಗ್ಗೆ ಹೊರ ಮಲ್ತೆ ಕಾಲ್ ಇತ್ತೆ ಕೂಡ ಮಲ್ಪೆನ್ ಆವಾವಿಯ ಪ್ರೀತಿಸ್ ಕಾಲ್ ಪಾತಿರ್ಪಲೆ ಹಾಯ್ ಪ್ರೀತಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಚೇತನ್ ಅವರು
ಒಂದು ಇನಿ ಪೊಸತೆ ಗೆಟ್ ಬೈ ಒನ್ ಫ್ರೀ ತನ ಓ ಒಂದು ಫ್ರೀ ಇಜ್ಜಿ ಒಂದೇ ಕಾಸು ಕೊಡ್ತು ನಾತು 300 ಕೊಡ್ತು ಲೈಕ್ ಯಾನ್ ಸೌಖ್ಯ ಪ್ರೀತಿಸಿಸ್ಪಾನ ಅಂದರೆ ರಘು ಶೆಟ್ಟಿ. ಚೇತನ್ ಬ್ರೋ ಹಾಯ್ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಬ್ರೋ ಅಂತ ಕೇಳ್ತಾ ಇದ್ದಾರೆ. ಹಾಯ್ ಗೀತಕ್ಕ ಅಂತ ಹೇಳ್ತಾ ಇದ್ದಾರೆ ಚೇತನ್ ಬ್ರೋ. ಸೂಪರ್ ಸಪೋರ್ಟಲ್ಲಿದ್ದಾರೆ. ರೆಡ್ ಐಸ್ ಚಾನಲ್ ಇದೆಯಾ? ಇಲ್ಲಲ್ಲ, ರೆಡ್ ಐಸ್ ಕಣ್ಣು ತಿರ್ಗಾದು ತುಪ್ಪುಣೆ ಏನಾಯ್ತಾ ರೆಡ್ ಐಸ್. ಮಲ್ಲೇಜ್ ಪ್ರೀತಿ ಅಕ್ಕ ನಮ್ಮ ಆರ್ಡರ್ ದೆತ್ತದಿ ಪಾವ ಆರ್ಡರ್ ದೆತ್ತದೀಕ ಬಕ ಕಾಸು ದೆತ್ತನ್ಗ ಸ್ಕ್ಯಾನ್ ಪಾಡ್ಲೆ ಬನ್ಕ ಕಪ್ಪ ರೊಟ್ಟಿ ಮೆಲ್ಲ ಬರ್ಪುಡು ಬನ್ಕ. ಚೇತನ್ ಬ್ರದರ್ ಹಾಯ್ ಬರೋದಿಲ್ಲೇರು ಗೀತಾ ಸಿಸ್. ಚೇತನ್ ಬ್ರದರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ಗೀತಾ ಸಿಸ್. ಚೇತನ್ ಬ್ರೋ ಕೊರಿಯೆ ವೈದ್ಯತಿನಲ್ಲ ಕೊಡ್ತೆ ಬರ್ತೇನೆ ಎಸ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಅಚ್ಚು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಚೇತನ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ತುಷಾಂತ್. ಹಾಯ್ ಗೀತಾ ಸಿಸ್ ಗುಡ್ ಮಾರ್ನಿಂಗ್, ಆಯ್ತಾ ಟಿಫಿನ್ ಅಂತ ಕೇಳ್ತಾ ಇದ್ದಾರೆ. ಆಯ್ತು ಸಿಸ್ ನಿಮ್ದಾಯ್ತು ಅಂತ ಕೇರಳ ಸಿಸ್ ಹಾಯ್ ಅಂತ ಹೇಳಿದೆ. ಚೆನ್ನಾಗಿದ್ದೀರಾ? ಓ ಹಾಗೆಯಾ, ಥ್ಯಾಂಕ್ ಯು ಸೋ ಮಚ್ ಚೇತನ್ ಬ್ರೋ. ಚೇತನ್ ಬ್ರೋ ಸಮಾಚಾರ ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ಸಿಸ್ ರೆಡ್ ಹಾಯ್ ಗುಡ್ ಮಾರ್ನಿಂಗ್, ಆಯ್ತಾ ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಹಿರೇಮಠ ಅವರು ಬಂದರು. ಹಾಯ್ ಹಿರೇಮಠ ಅವರೇ ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ, ಹೊಸಬರಾಗಿದ್ದರೆ ಚಾನಲ್ಗೆ ಕನೆಕ್ಟ್ ಆಗಿ. ಏನು ಇಲ್ಲ ಅಕ್ಕ ಲೇಟ್ ಆಗುತ್ತೆ, ತಿಂಡಿ ಆಗಲಿಲ್ವಾ? ಲೇಟಾ? ಓಕೆ ಪರವಾಗಿಲ್ಲ. ಕೆಲವರು ಲೇಟಾಗಿ ತಿಂತಾರೆ, ಕೆಲವರು ಬೇಗ ತಿಂತಾರೆ. ಹಾಗೆ ನನಗೆ ಕಾಫಿ ಮತ್ತು ತಿಂಡಿ ಒಟ್ಟಿಗೆ ಆಗಬೇಕು. ಮಂಜುನಾಥ್ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಂಜುನಾಥ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಕೊಡ್ತಾ ಇದ್ದೀರಾ. ಒಂದು ಲೈಕ್ ಕೊಡಿ. ಆಯ್ತು ಶಾಂತ್ ಅವರೇ ಗುಡ್ ಮಾರ್ನಿಂಗ್. ಅಯ್ಯೋ ದೇವ್ರೆ ಆರಾಮಾಗಿದ್ದೀರಾ ಅಂತ ಕೇಳಿದ್ರು. ಓ ಹಾಗಾದ್ರೆ ನಾನು ಚೆನ್ನಾಗಿಲ್ವಾ? ಓಕೆ ನಾನು ಆರಾಮಾಗಿದ್ದೇನೆ ಹಾಗಾದ್ರೆ ಚೆನ್ನಾಗಿಲ್ಲವಾ? ಓಕೆ ಪರವಾಗಿಲ್ಲ, ಚೆನ್ನಾಗಿದ್ದೀನಿ ನಾನು ಹಾಗೆ ಸೂಪರ್ ಆಗಿದ್ದೀನಿ ಆಯ್ತಾ, ಚೆನ್ನಾಗಿದ್ದೀನಿ, ಮುದ್ದಾಗಿದ್ದೀನಿ ನಾನು ಆರಕ್ಷಿತ ಥರ. ತಿಂಡಿ ಏನು ಅಂತ ಕೇಳ್ತಾ ಇದ್ದಾರೆ ಹಿರೇಮಠ ಅವ್ರು. ನನಗೆ ತಿಂಡಿದು ಚಪಾತಿ, ಎಲ್ಲಿ ನೋಡಿ ಪಿನ್ನು ಮಾಡಿದ್ದೀನಿ ಚಪಾತಿ. ರಘು ಶೆಟ್ರ್ ಬೊಕ್ಕ ದಾದಿ ವಿಶೇಷ, ದಾಲಿಜ್ಜಿ ವಿಶೇಷ ಪನೋಡು. ಸ್ವಲ್ಪ ನೀರು ಕುಡೀರಿ ಮೇಡಮ್. ನೀರು ಬೇಡವಾ? ನೀರು ಮತ್ತೆ ಕುಡಿತೇನೆ. ನನಗೆ ನೀರು ಕುಡಿದ್ರೆ ಮತ್ತೆ ನನಗೆ ಯಾವ ಊರು ಅಂತ ಹೇಳ್ತಾ ಇದ್ದಾರೆ. ನಮ್ದು ಮಂಗಳೂರು. ಏನಿಲ್ಲ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಚೇತನ್ ಬ್ರೋ ನಾನು ನೆನಪಿಲ್ವಾ ಅಂತ ಹೇಳ್ತಾ ಇದ್ದಾರೆ. ತುಷಾಂತ್ ಅವರು ನೆನಪಿಲ್ವಾ? ಅವರು ವರ್ಕ್ ತುಷಾಂತ್ ಗೊತ್ತಾಯ್ತಾ? ಅವರು ವರ್ಕ್ ಮಾಡ್ತಾರಲ್ಲ ಲೈವಲ್ಲೆಲ್ಲ, ಅವರು ತುಷಾಂತ್ ಗೊತ್ತಾಯ್ತಾ ಚೇತನ್ ಬ್ರೋ? ಯಕ್ಷಗಾನ ತುಯ್ಯರೆ ಯಕ್ಷಗಾನ ಒಂತೆ ಯಾನಡದೆ ರಘು ಶೆಟ್ರೆ ಯಾನ್ ಯಕ್ಷಗಾನ ಪೋಪೆ ಮಸ್ತ್ ಪೂರ ತುಪ್ಪು ಯಕ್ಷಗಾನ ಒಂತೆ ತೂದು ಬರ್ಪಿನಿ ಹೆಚ್ಚ ಕುಲ್ಲೇರಿಜ್ಜಿ ಯಕ್ಷಗಾನಡು ಒಂತೆ ಪೋಪಿನಿ ಅವಳು ಉಣ್ಪಿನಿ ಮನಸ್ಸು ಉಣ್ಪಿನಿ ಬಕ್ಕಲ್ ದಾದಾಳ ಚರ್ಮುಡಿ ಗಿರ್ಮುಡಿ ತಿನ್ಪಿನಿ ಬರ್ಪಿನಿ ಹಾತೆ ನೆನಪಿದ್ದೆ ಅವರಿಗೆ ನೆನಪಿದೆ ಅಲ್ವಾ? ಖಂಡಿತ ನೆನಪಿದೆ. ಲೈವ್ಗೆ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಇಯರಿಂಗ್ ಸೂಪರ್ ಸಿಸ್. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಅವರೇ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ರೆಡ್ ಐಸ್ ನನ್ನ ಹೆಸರು ಗೊತ್ತಾಯ್ತು ಹಿರೇಮಠ ಅವರೇ, ಗೊತ್ತಾಯ್ತು ಖಂಡಿತ ಗೊತ್ತಾಯ್ತು. ಮಕ್ಕಳಿಗೆ ಮಾತ ಪುದರ್ದಿತ್ತಿನಕ್ಲಿ ಜ್ಞಾನಪೀಠ ಪ್ರಶಸ್ತಿ ಕೊಡು ಅಂದ್ ಅವೇನು ನಮ್ಮ ಎಂಚ ಪನ್ಪಿನಿ ಅಚ್ಚು ಸಿಸ್ ಅಕ್ಕಳು ಅವೇನೇ ಪನ್ರೆ ಅಂತ ಪನ್ಪೇರು ನಮಕ್ ಪನ್ರೆ ಆಪುಡು ಅವೇನು. ಗೀತಾ ಸಿಸ್ ಏನು ತಿಂಡಿ ಅಂತ ಹೇಳ್ತಾ ಇದ್ದಾರೆ. ಖಾಲಿ ಚಪಾತಿ ಪಿನ್ ಮಲ್ಪಲೆ ಐತ ಬಗ್ಗೆ ಇಂಟ್ರೊಡಕ್ಷನ್ ಮಲ್ಪೋಡು ಒಪ್ಪದೇವರೇ. ನನ್ನ ಇಂಟ್ರೊಡಕ್ಷನ್ ಇದೆ ಐಕ್ ಗೋಧಿ ಪೊಡಿ ಪಾಡುವ ನೀರು ಪಾಡುವ ಉಪ್ಪು ಪಾಡ್ದು ಕಲಾತದ ಉಂಡೆ ಮಲ್ತದ ಲಾಟುವ ಯಾವ್ಜಾ ಇಂಟ್ರೊಡಕ್ಷನ್ ಅಚ್ಚು ಸಿಸ್ ಅಂದು ಅನ್ನೋದ್ರೆ ನಿಮ್ಮದು ಮಂಗಳೂರಲ್ಲಿ ಎಲ್ಲಿ? ನಮ್ಮದು ಮಂಗಳೂರಲ್ಲಿ ಸುರತ್ಕಲ್ ಗೊತ್ತುಂಟಾ ನಿಮಗೆ? ರೆಡ್ ಐಸ್ ಟಿಫಿನ್ ಆಯ್ತಾ ಅಂತ ಕೇಳ್ತಾ ಇದೆ. ಪ್ರೀತಿ ಸಿಸ್ ಟಿಫಿನ್ ಆಡಾಗೆ ರೆಡ್ ಐಸ್ ಕೇಳು. ರೆಡ್ ಐಸ್ ಪ್ರೀತಿ ಸಿಸ್ನ ಲೈವ್ಗೆ ಬರ್ತೀರಾ ನೀವು? 1 ಅವರ್ಗೆ ಇದಾಗಿ ಕನೆಕ್ಟ್ ಆಗಿ ಆಯ್ತಾ? ರೆಡ್ ಐಸ್ ಕನೆಕ್ಟ್ ಆಗಿ. ರೆಡ್ ಐಸ್ ದೋಸೆ ಬೀಟ್ರೂಟ್ ಪಲ್ಯ ನಿಮ್ಮದು ಸ್ಪೆಷಲ್. ವಾವ್, ದೋಸೆ ಬೀಟ್ರೂಟ್ ಪಲ್ಯ ಸೂಪರ್. ನಮಗೆ ಚಾಗೆ ಮುರ್ಕದ ಚಪಾತಿ ನನಗೆ ಚಪಾತಿ ಅದು ಇದಕ್ಕೆ ಚಾಗೆ ಇದು ಮಾಡಿ ತಿನ್ನೋದು ಅಷ್ಟೇ.
ಬೆಳಿಗ್ಗೆ ಪುರ್ಸತಿಲ್ಲ, ಹಾಗೆ ಉಂಟು ನನಗೆ ಇವತ್ತು ಸೋಮವಾರ ಅಲ್ಲ, ಹಾಗೆ ಎಂತ ವೆಜ್ ಏನು ಮಾಡಲಿಲ್ಲ. ಇನ್ನು ಮಧ್ಯಾಹ್ನ ಮಾಡಬೇಕು ವೆಜ್. ಪಾಲಕ್ ಉಂಟು, ಪಾಲಕ್ ಸೊಪ್ಪುಂಟು, ಮತ್ತು ಹರಿವೆ ಸೊಪ್ಪುಂಟು, ಎಲ್ಲ ಉಂಟು. ಸಿಸ್ ಕೋಡೆ ಚೇತನ್ ಬ್ರೋ ಎಲ್ಲಿ ನೋಡಿದ್ದೀರಾ ಅಂತ ಕೇಳ್ತಾರೆ. ಸಿಸ್ ಕೋಡೆ ಏನ ಲೈವ್ ಖಾಲಿ ಬ್ಯಾಡ್ ಕಮೆಂಟ್ ಸಂಪು ಗೈಡ್ ಮಲ್ತು ಸಾಕಾತಂಡು. ಕೋಡೆ ಲೈವ್ ಮಲ್ದರೆ ಸಿಸ್ ಕೋಡೆ ನಿತ್ತಿಜಿ ಸ್ವಾಮಿನಕಲ್ಲ ಮುಲ್ಪ ಸ್ವಾಮಿನಕುಲ್ ಪೋವರೆ ಅಂಚ ನಡೆ ಪೋದಿತ್ತೆ ಬಕ್ಕ ಒಂದು ಚೂರು ಕ್ಯಾಟ್ರಿಂಗ್ದ ಬೇಲೆ ಇತ್ತಂಡು. ಮಧ್ಯಾಹ್ನ ಮೂಜಿ ಬಕ್ಕ 4 ಗಂಟೆ ಬಿಟ್ಟಲ್ಲ ಅವ್ವೇ ಆಣಿ ಕ್ಯಾನ್ ಕೋಡೆ ಲೈವ್ ಬೈಜ್ಜತೆ ಪ್ರಿಚಿಸ್ ಕೋಡೆ ಸ್ವಾಮಿನಕುಲ್ ಮುಲ್ಪದ ಸ್ವಾಮಿನಕುಲ್ ಪೋಯರೆ ಕೋಡೆ ಮಲೆಕ್ ಪೋಯರೆ ಅಂಚ ಅಡೆ ಪೋದಿತ್ತೆ ಅಂದೆ ಮಸ್ತ್ ವೈರಲಾ ಲೈವ್ ವೈರಲಾ. ಆಯ್ತು ರೆಡ್ ನಿಮ್ಮದಾಯ್ತು ಅಂತ ಕೇಳಿದ್ರೆ ಅಕ್ಕ ಡ್ಯೂಟಿಯಲ್ಲಿ ಇದ್ದೇನೆ ಆಮೇಲೆ ಬರುವೆ ನಿಮ್ಮ ಲೈವ್ಗೆ ಅಕ್ಕ. ಓಕೆ ಚೇತನ್ ಅವರೇ, ನೀವು ಲೈವ್ ಮಾಡ್ತೀರಾ? ಚೇತನ್ ಅವ್ರೆ ನೀವು ಲೈವ್ ಮಾಡ್ತೀರಾ? 11 ನನ್ನ ಲೈವ್ ಇರುತ್ತೆ, ಬಂದು ಸಪೋರ್ಟ್ ಮಾಡಿ. ಓಕೆ ಚೇತನ್ ಅವರೇ, ಓಕೆ ಖಂಡಿತ ಸಿಕ್ಕಿದ್ರೆ ಖಂಡಿತ ಸಪೋರ್ಟ್ ಮಾಡ್ತೀವಿ. ಒಂದು ನನ್ನ ವಿಡಿಯೋಗೆ ಒಂದು ಕಮೆಂಟ್ ಹಾಕಿ ಆಯ್ತಾ, ಮತ್ತೆ ಹುಡುಕಿಕೊಂಡು ಬರ್ತೇನೆ 11 ಗಂಟೆಗೆ. ಅಂದಿ ಎಂಚಿನ ಪುದಾರ ಮಾರ್ರೆ ಹೆಂಗೆ ಗೊತ್ತಾ ಪೂಜೆ ಮಾರ್ರೆ. ಆಚರಿಸ್ ಅವರು ಸಪೋರ್ಟಲ್ಲಿದ್ದಾರೆ. ಸುರತ್ಕಲ್ ಗೊತ್ತಿದೆ, ಸುಹಾಸ್ ಶೆಟ್ಟಿ ಅಭಿಮಾನಿ ನಾವು. ಹೌದಾ, ಥ್ಯಾಂಕ್ ಯು ಗೊತ್ತಿದೆಲ್ಲ, ಸುರತ್ಕಲ್ ಗೊತ್ತುಂಟಲ್ಲ. ಹೌದೌದು, ಥ್ಯಾಂಕ್ ಯು ಹಿರೇಮಠ ಅವರೇ, ಥ್ಯಾಂಕ್ ಯು ಸೋ ಮಚ್. ನಾನು ಯಕ್ಷಗಾನಕ್ಕೆ ಹೋದರೆ ಎಲ್ಲ ಮುಗಿದ ನಂತರ ಎದ್ದು ಬರೋದು. ಸೊ ಯಾಕೆಂದರೆ ನಾನು ಒಬ್ಬ ಯಕ್ಷಗಾನ ಪಾತ್ರಧಾರಿ, ಜಾತಿ ವೇಷ ಮಾಡು ಕೈತಬ ಪಾತ್ರ ಹಾಕೋದು. ಹೌದಾ, ನೀವು ಯಕ್ಷಗಾನಕ್ಕೆ ಕೂಡ ಇದ್ದೀರಾ ಸುಶಾಂತ್ ಅವರೇ? ಹೌದಾ, ಸೂಪರ್ ರೀ. ನೀವು ಚೆನ್ನಾಗಿದ್ದೀರಾ, ಮುಖದಲ್ಲಿ ಕಳೆ ಇದೆ, ಚೆಂದ ಇದೆ. ಹೌದಾ, ಥ್ಯಾಂಕ್ ಯು ರೆಡ್ ಐಸ್, ಥ್ಯಾಂಕ್ ಯು. ಕೃಷ್ಣ ಅವ್ರು ಬಂದರು. ಹಾಯ್ ಕೃಷ್ಣ ಅವರೇ, ವೆಲ್ಕಮ್. ಕೃಷ್ಣ ಅವರೇ ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಬರ್ಪುಂಡು ದುಮ್ಮು ದಿಂಚ ಎನ್ನ ಲೈವ್ಗು ಅಂದ ಬರ್ಪುಡು ಅವು ಬರ್ಪುಡು. ಅದೇ ಬ್ಯಾಡ್ ಕಮೆಂಟ್ ಬರೋದು ಉಪ್ಪುಣಿ. ಗೀತಾ ಸಿಸ್ ನಗ್ತಾ ಇದ್ದಾರೆ. ಯಾಕ್ರಿ ಗೀತಾ ಸಿಸ್, ಏನಾಯಿತು? ಗೀತಾ ಸಿಸ್ ತೆಲ್ಪುತ್ತುಲಿಗೆ. ರಕ್ಷಿತಾ ಅವ್ರು ಬಂದರು. ಹಾಯ್ ರಕ್ಷಿತಾ ಅವರೇ, ವೆಲ್ಕಮ್. ರವಿಸಾಗರ್ ಅವ್ರು ಬಂದರು. ಹಾಯ್ ರವಿಸಾಗರ್ ಅವ್ರು, ವೆಲ್ಕಮ್. ರಕ್ಷಿತಾ ಅವರೇ ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಲೈವ್ಗೆ ಒಂದು ಲೈಕ್ ಕೊಡಿ ಆಯ್ತಾ. ರವಿಸಾಗರ್ ಅವರೇ ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಹೌದೌದು, ಅವರ ಲೈವ್ಗೆ ಹೋಗೋದು ನಾನು. ಹೌದೌದು, ಹೋಗಿ ಆಯ್ತಾ. ರೆಡ್ ಐಸ್ ಅವರೇ ಡುಮ್ಮಿ ಆಯ್ ಅಂತೇಳಿ. ಹೌದೌದು, ನಾನು ನಿಮಗೆ ಡುಮ್ಮಿಯಾಗಿ ಕಾಣ್ತೇನೆ, ನಿಮ್ಮನ್ನು ನಾನು ನೋಡಿದರೆ ಡುಮ್ಮ ಅಂತ ಹೇಳ್ತೇನೆ ಆಯ್ತಾ. ಕೃಷ್ಣ ಅವರು, ಹಾಯ್ ಕೃಷ್ಣ ಅವರೇ, ವೆಲ್ಕಮ್. ಕೃಷ್ಣ ಅವರೇ ಲೈವ್ಗೆ ಒಂದು ಲೈಕ್ ಕೊಡಿ, ಮತ್ತು ನೀವು ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಡೆಂಗೇಶ್ ಅವರು ಬಂದರು. ಹಾಯ್ ಡೆಂಗೇಶ್ ಅವರೇ, ವೆಲ್ಕಮ್. ಡೆಂಗೇಶ್ ಅವರೇ ಲೈವ್ಗೆ ಒಂದು ಲೈಕ್ ಕೊಡಿ, ಮತ್ತು ಚಾನಲ್ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಡೆಂಗೇಶ್ ಅವರೇ ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಮಲ್ದೆ ಸಿಸ್ಸು ವೈರಲ್ ಅಂದ ಬ್ರಿಚಿಸು ಓದ್ಯಾರೆ ಯಾನಿತ್ತು ಜತೆಯೇ ಯಾನ್ ಬಕ್ಕತ್ತು. ಪ್ಲೀಸ್ ಲೈಕ್ ಕೊಟ್ಟು ಸಹಕರಿಸಿ. ಹೌದೌದು, ಮಸ್ತ್ ಥ್ಯಾಂಕ್ಸ್ ಸಂಗೀತ ಬೊಕ್ಕ ಪ್ರೀತಿಗೆ ಬೊಕ್ಕ ಬರ್ಪೇವೆ ಆವಿ ರಘು ಶೆಟ್ಟಿ ಅವ ಬೊಕ್ಕ ಬಲೆ. ಥ್ಯಾಂಕ್ ಯು ಸೋ ಮಚ್. ನಿಖುಲ ಸಪೋರ್ಟ್ ಕೊಡ್ಪರತ್ತೆ, ಥ್ಯಾಂಕ್ ಯು. ಸುಮಾ ಸಿಸ್ ಬರ್ತೀರಿ. ಸುಮಾ ಅವ್ರು ಬಂದರು. ಹಾಯ್ ಸುಮಾ ಅವರೇ, ವೆಲ್ಕಮ್. ಸುಮಾ ಅವರೇ ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಕೃಷ್ಣ ಅವರೇ ಹಾಯ್. ಕೃಷ್ಣ ಅವರೇ ಹಾಯ್. ಕುದ್ರೋಳಿ ಬತ್ತೆ ಪ್ರೀತಿ ಸಿಸ್ ಎಂಚಿನ ದೆಂಗುನ ಪುದಾರ್ ಅಂದಿಯೇ ಕುಡೋರಿಯ ಬತ್ತೆ ಎಂಚಿನ ದೆಂಗುನ ಪುದಾರ್ ದೆಂಗದಕ್ಕೂಲೆ ಮಾತಿರಲ್ಲ. ಎಲ್ಲಿ ಊರು? ಸುರತ್ಕಲಲ್ಲಿ ಸುರತ್ಕಲೆ ಊರ ಹೆಸರೇ ಸುರತ್ಕಲ್. ರಘು ಶೆಟ್ಟಿ ಈರೆಗೆ ಥ್ಯಾಂಕ್ಸ್ ಮಾಡೋಡು ಈರ ಎಂಕ್ಲೆಗೆ ಸಪೋರ್ಟ್ ಮಲ್ಪೋರತ್ತ ಈಗ ಅಂದಿಯ ಅವಂದು ಮಸ್ತ್ ಮಾತಿರ್ಲ ಮಸ್ತ್ ಥ್ಯಾಂಕ್ಸ್ ಮಾತೆಲ್ಲ ಸಪೋರ್ಟ್ ಮಲ್ಪೋರ್ ಅದೇ ಎನ್ನ ಏಪಲ ಸಪೋರ್ಟ್ ಉಂಡು ರಡ್ಡು ಜನಕ್ಲೆಲ್ಲ ಆವಿ ರಘು ಶೆಟ್ಟಿ ಥ್ಯಾಂಕ್ ಯು ಸೋ ಮಚ್. ಮಸ್ತ್ ಥ್ಯಾಂಕ್ಸ್ ರೀ, ಧನ್ಯವಾದಗಳು, ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ರಘು ಶೆಟ್ಟಿ ಮನೊಂದು ಲೆಟ್ ಸಿಸ್ ದಾದಿ ಕೆಲವೇರು ಬ್ಯಾಡ್ ಕಮೆಂಟ್ಸ್ ಸಪೋರ್ಟ್ ಮಲ್ಪುವೇರು ಅಂದ್ ಬ್ಯಾಡ್ ಕಮೆಂಟ್ಸ್ ಸಪೋರ್ಟ್ ಮಲ್ಪೇರು. ಆಡ ಬ್ಯಾಡ್ ಕಮೆಂಟ್ಸ್ ನಮಕ್ ಓದಿರೆ ಪೂರ ಮಸ್ತ್ ಪಂಡ ನಮಕೊಂದ್ರೆ ಮುಜುಗರ ಹಾಕೊಂಡು ಬ್ಯಾಡ್ ಕಮೆಂಟ್ಸ್ ಪೂರ ಓದಿರೆ ಯಾಕೆ ಬ್ಯಾಡ್ ಕಮೆಂಟ್ಸ್ ಪಾಡೊಚ್ಚಿ. ಯಾರು ಕೂಡ ಬ್ಯಾಡ್ ಕಮೆಂಟ್ಸ್ ಹಾಕಬೇಡಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲ ಇದೆ ಅಲ್ಲ ಕಮೆಂಟ್ಸ್ ಅದು ಹಾಕಿ ಆಯಿತಾ. ಸುಮಾ ಅವರು ಸಪೋರ್ಟಲ್ಲಿದ್ದಾರೆ. ಇದು ಯಾರು ಸುಮಾ ಬ್ರೋ ಗೊತ್ತಿಲ್ಲ, ಆದರೆ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಮತ್ತು ಜಾಸ್ತಿ ಮಾಲಿನಿ ದೂತ ವೇಷ ಹಾಕಿರೋದು ರೀ. ಹೌದಾ, ಮಾಲಿನಿ ಹಾಕ್ತೀರಾ ನೀವು? ಓ ಹಾಗೆ ಮಾಲಿನಿಯ ದೂತ, ಕಾಮಿಡಿ ಆ್ಯಕ್ಟ್ ಅದು ಅಲ್ವಾ?
ಅದು ಪ್ರೀತಿಯಿಂದ ಕರೆಯೋದು, ತಪ್ಪು ತಿಳಿಬೇಡಿ. ಓಕೆ ಓಕೆ, ಇಲ್ಲಪ್ಪ ತಪ್ಪಿಲ್ಲಪ್ಪ, ನಾನು ಹಾಗೆ ಇದ್ದೇನೆ, ಡುಮ್ಮಿಯಾಗಿ ಇದ್ದೇನೆ. ಯಾರಿಗೆ ಹೇಳ್ಬೇಡಿ ಆಯ್ತಾ. ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ ರಘು ಶೆಟ್ಟಿ. ವೆಲ್ಕಮ್ ರಘು ಶೆಟ್ಟಿ, ವೆಲ್ಕಮ್. ದೆಂಗ್ಯ ಮಂಗ ದೇವರಿಗೆ, ದೆಂಗ್ಯ ಮಂಗ ದೇವರಿಗೆ ಗೊತ್ತು ಅಂದು ವಾ ಪುದರ್ ಬರ್ತೀನಿ ಅದಂಚ. ಕೆಲವೊಂದು ಪುದರ್ ನಮ್ಮ ಪನಲಿಯೇ, ಕೆಲವೊಂದು ಪುದರ್ ಎಂಚ ಬರ್ತೀನಿ. ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ತುಷಾಂತ್ ಅವ್ರು ನಗ್ತಾ ಇದ್ದಾರೆ. ಹೌದು, ಕಾಮಿಡಿ ಮಾಡುದ ನೀವು ತುಷಾಂತ್? ಕಾಮಿಡಿ ಆದ್ರೆ ಸ್ವಲ್ಪ ಕೂಡ ಬೋರ್ ಆಗುದಿಲ್ಲವಾ ಯಕ್ಷಗಾನದಲ್ಲಿ, ಕಾಮಿಡಿ ಎಲ್ಲ ಇದ್ರೆ? ಇಲ್ಲಪ್ಪ, ನೀವು ಚೆನ್ನಾಗಿ ಇದ್ದೀರಾ. ಓ, ನಾನು ಚೆನ್ನಾಗಿದ್ದೀನಾ? ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ, ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ದೇವ. ಓಕೆ, ಒಳ್ಳೆಯದು ಅಂದರೆ ಕೋಡೆ ಎನ್ನೆಟ್ಟು ಪುದರು ಓದೆಲ್ಲ ಆತುಜಿ ಬಂಗ ಪುದರಪ್ಪ, ಕೆಲವು ಪುದರ್ ಬಂಗ ಪುಳಿಯ ಮಸ್ತ್. ರವಿ ಅವರೇ, ಕೆಲವರು ಪ್ರೀತಿಯಿಂದ ಅಕ್ಕ ಕರೆ ಸ್ವಲ್ಪ ಟೈಮ್ ಕಳೆದ ಮೇಲೆ ಮ್ಯಾರೇಜ್ ಆಗುತ್ತೀಯಾ ಕೇಳುತ್ತಾರೆ. ಓಹೋ, ಒಂದೊಂದು ಪ್ರೀತ್ ನಿಮ್ಮ ಶಾಂತಕ್ಕೆ ಎಲ್ಲಿ ಓಡಿ ಹೋಗಿದ್ದು ಮಾರೆ? ಅವರ ಚಹಾ ಕುಡಿದು ಬರ್ಬೋದು ಆಯ್ತಾ? ಬರ್ತಾರೆ ಬರ್ತಾರೆ, ಅವ್ರು ದೋಸೆ ಮಾಡ್ಬೇಕಲ್ಲ, ದೋಸೆ ಮಾಡಿ ಚಹಾ ಕುಡಿದು ಬರಬೇಕು, ಮತ್ತೆ ನೀರೆಲ್ಲ ಬಂದರೆ ತುಂಬಿಸ್ಬೇಕಲ್ಲ. ಬರ್ತಾರೆ ಬರ್ತಾರೆ ಅವರೀಗ. ರೆಡ್ ಐಸ್ ಬರ್ತಾರೆ. ಅವು ಕೆಲವು ಬೋರ್ಡು ಪಂದ್ಯ ಮಲ್ಪುನ್ ಪ್ರೀತಿ ಸಂಧಿ ಅಂದಿ, ಕೆಲವರು ಬೋರ್ಡು ಪಂದ್ಯ ಅಂಚಿಂದ ಪುದಾಡು ಬರ್ಪಿನಿ ಅಪ್ಪಗ ನಮ್ಮ ದಾದಾಲ್ ಮುಗ್ದು ನಮಗೆ ಟೈಮ್ ಒಟ್ಟು ಕೊಡಡೆ ಹಾಕೊಂಡು ಅಪ್ಪಗ ದಾನ ಮಲ್ಪರ ಅಕ್ಕಳು ಸರಿ ಇಟ್ಟು ಪಾತೇಂಡ ಅಕ್ಲೆ ಎಲ್ಲ ಮುಲುಪ್ಪೋಲಿ ಲೈವ್ ನಮ್ಮ ಲೈವ್ಡು ಒಂದು ಟೈಮ್ ಪಾಸ್ ಹಾಪುಡು ಅಕ್ಲೆ ಎಲ್ಲ ಅಕ್ಕಳು ಅವು ಪುದರಿ ಅಂಚದಿ ಒಂದು ಬಣ್ಣ ನಮಕ್ಕೆ ಒಂಥರ ಹಾಪುಂಡು. ಗೊತ್ತಿಲ್ಲ ರೆಡ್ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಯಾಕೆ ಲೂಸ್ ಅಂತ ಹೇಳ್ತಿದ್ರೆ ಅಂದ ಅಚ್ಚು ಸಿಸ್ ಪಣೊಂದು ಶಾಂತ ಸಿಸ್ ಬಂದ್ರು ಅಲ್ಲಿ. ಶಾಂತ ಸಿಸ್ ನೇರ್ ಕೇಳಿ ರೆಡ್ ಐಸಾ? ರೆಡ್ ಐಸ್ ಕೇಳಿದ? ಇದ್ದಾರೆ ರೆಡ್ ಐಸ್ ಇದ್ದಾರೆ. ರಾಜ 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 ನಮೆಚ್ಚು ಹುಡುಗ ರಾಜ ರಾಜ. ಡೆಂಗೇಶ್ ಅವ್ರ ಊಟ ನಾನು ಬೆಳಿಗ್ಗೆ ಊಟ ಮಾಡೋದಿಲ್ಲ ಡೆಂಗೇಶ್ ಅವರೇ. ನಾನು ಮಧ್ಯಾಹ್ನ ಒಂದು ಗಂಟೆಗೆ ಊಟ ಮಾಡ್ತೇನೆ, 1 ಗಂಟೆಗೆ ಊಟ ಮಾಡ್ತೇನಲ್ಲ, ಮತ್ತೆ ರಾತ್ರಿ 8:30 ಊಟ ಮಾಡ್ತೇನೆ. ನಾನು 2 ಹೊತ್ತು ಮಾತ್ರ ಊಟ ಮಾಡೋದು, ಮತ್ತೆ ಬೆಳಿಗ್ಗೆ ತಿಂಡಿ ತಿಂತೇನೆ, ನಾನು ಚಪಾತಿ ತಿಂದು. ನನಗೆ ಗೊತ್ತು ಯಾರು ಅಂತ ನೀವು. ಓಕೆ, ಪೆಟ್ಟು ಕಮ್ಮಿ ಅಂತ ಹೇಳಿ ಹೆಂಗೆ ಕೋಡೆ ಮಸ್ತ್ ಗರ್ವಲ್ಲ ಒಂಜಿ ಕಡೆ ಫಸ್ಟ್ ಟೈಮ್ ವೈರಲ್ ಬಂದು ಖುಷಿಲ್ಲ ಅನ್ನಂದು ಒಂಜಿ ಬ್ಯಾಡ್ ಕಮೆಂಟ್ಸ್ ಬಂದ ಗರ್ವ ಹರ್ಕೊಂಡು ಬಕ್ಕ ವೈರಲ್ ಎಲ್ಲ ಖುಷಿ ಹಾಕೊಂಡು. ಪ್ರೀತಿಸ್ ಏತ್ ವ್ಯೂಸ್ ಬೈದನ್ ವ್ಯೂಸ್ ಏತ್ ಬೈದನ್. ಜಗತ್ತಿನಲ್ಲಿ ಒಳ್ಳೆಯದು ಅಂತ ಇದ್ದರೆ ಕೆಟ್ಟದು ಇದ್ದೇ ಇರುತ್ತದೆ ರೀ, ಅದನ್ನು ಯಾರಿಂದಲೂ ತಡೆಯೋಕ್ಕೆ ಆಗಲ್ಲ. ಅನುಭವದಿಂದ ನಾ ಹೇಳುತ್ತಿರೋದು ರೀ, ತಪ್ಪು ತಿಳಿಬೇಡಿ. ಇಲ್ಲ ತುಷಾಂತ್ ಅವರೇ, ಖಂಡಿತ ಒಂದು ಒಳ್ಳೇದಂತ ಇದ್ದರೆ ಅದರ ಹಿಂದೆ ಕೆಟ್ಟದಂತ ಇದ್ದೇ ಇರ್ತದೆ. ಅದೌದು, ಖಂಡಿತ ಅದನ್ನು ಮಾತ್ರ ನಾನು ಒಪ್ಕೊಳ್ತೇವೆ. ಆಂಡೆ ಒಂಜಿ ಕ್ಲಾಸ್ ಮುಗಿಂಡೆ ಒಂತೆ ಪ್ರಿಯಾಯರೇ ನಾನು ಯಾನ ಬ್ಯಾಡ್ ಪುದಾರೆ ಬತ್ತಂಡ ದಕ್ಲಿ ಸಿಸ್ ಬಂದಿ ಒಬ್ಬ ನಮಗೆ ಪಂಡೆ ಅಬ್ಜೆ ಬಕ್ಕ ಏನ ಅರ್ಧ ಓದುನ್ ಬಕ್ಕ ಬ್ಯಾಡ್ ಕಮೆಂಟ್ ಪಾಂಡ ಬಕ್ಕ ದಕ್ಕಗ. ಆಯ್ ಸಿಸ್, ಗುಡ್ ಮಾರ್ನಿಂಗ್, ಟಿಫಿನ್ ಆಯ್ತಾ ಸಿಸ್ ಅಂತ ಕೇಳ್ತಾ ಇದ್ದಾರೆ. ಸರಿತಾ ಸಿಸ್, ನಂದು ಟಿಫಿನ್ ಆಗಿದೆ. ಚಪಾತಿ ನಿಮ್ದಾಯ್ತಾ? 1 ಪಾಯಿಂಟ್ ಮಲ್ಲೆ ಜಾವಡಿ ಇನ್ನಿಲ್ಲ ಮಲ್ಪಲೆ ವೈರಲ್ ಆಪ್ ಫಸ್ಟ್ ಟೈಮ್ ವೈರಲ್ ಅತೆ ಖುಷಿ ಆಗತ್ತೆ. ಹಿರಿಯ ಆಪಲೆ ಎನ್ನಂಜಿ ವೈರಲ್ ಆಪುಜಿ ಪನೋದಿತ್ತು ಜಾರ. ಹಾಯ್ ಅಕ್ಕ ಬನದಲ್ಲಿ ಮುದ್ದು, ಹಾಯ್ ಮುದ್ದು, ವೆಲ್ಕಮ್. ವಾಟ್ ಸ್ಪೆಷಲ್ ಟುಡೇ ನೋ ಸ್ಪೆಷಲ್, ಓನ್ಲಿ ಚಪಾತಿ ತಿಂದೆ ಅಷ್ಟೇ. ನಾನು ಚಪಾತಿ ತಿಂದಿದ್ದೇನೆ, ಅದುವೇ ಸ್ಪೆಷಲ್, ಮತ್ತು ಎಂಥ ಸ್ಪೆಷಲ್ ಇಲ್ಲ. ಟುಡೇ ಇಸ್ ಮಂಡೇ, ಅದುವೇ ಸ್ಪೆಷಲ್. ಹಾಯ್ ಮುದ್ದು ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಮುದ್ದು ಹಾಯ್ ಮುದ್ದು ಅಕ್ಕ, ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮುದ್ದು ಚಾಪರ್ಯಾರ ತಿಂಡಿರ ದಾದ ತಿಂಡಿ. ಹಾಯ್ ಸರಿತಾ ಸಿಸ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸರಿತಾ ಸಿಸ್, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ನಿಮ್ಮದು? ಲೈಕ್ ರನ್ ಅಂತ. ಥ್ಯಾಂಕ್ ಯು. ಹಾಯ್ ಮಲ್ಲಪ್ಪ ಅವರೇ, ಹಾಯ್ ವೆಲ್ಕಮ್. ಮಲ್ಲಪ್ಪ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಲೈವಿಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ಲೈವಿಗೆ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಹಾಯ್ ಮುದ್ದು, ಗುಡ್ ಮಾರ್ನಿಂಗ್ ಬಂದು ಮಲ್ಲಪ್ಪ ಅವರು ಸಪೋರ್ಟಲ್ಲಿದ್ದಾರೆ. ಚಾಂಡೆ ಮುದ್ದು ದಾದಿ ತಿಂಡಿ. ಸರಿತಾ ಸಿಸ್ ಇದ್ದೀರಾ? ಶಾಂತ ಅಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮುದ್ದು ಶಾಂತ ಸಿಸ್ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಪ್ರೀತಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಮುದ್ದು ಅವರು. ಮುದ್ದು ಚಾಪರಿಯರೇ. ಸರಿತಾ ಸಿಸ್, ಹಾಯ್ ಪ್ರೀತಿ ಸಿಸ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಚಾಂಡಿ ತಿಂಡಿ ಪುಂಡಿ, ಮುದ್ದುಗು ಪುಂಡಿ. ಅದೇ
ಮುದ್ದು ಪುಂಡಿ ತಿನ್ಪಿನಿ ಮುದ್ದು ಇರು ಗುಂಡು ಗುಂಡುಲ್ಲಾರೆ ಪುಂಡಿ ತಿಂದು ಶಾಂತ ಸಿಸ್ ಪರದಲ್ಲಿ ರಂದಿ ನಾದಿ ಮುದ್ದು ಅವು ಇರೇಗು ಬನ್ನಿ ಮುದ್ದು ಬುಲ್ಬುಲ್ಗೆ ಎಂಚಿನ ಬುಲ್ಬುಲ್ ಹೆಂಗ್ ಗೊತ್ತು ಜೀವಾರ ಅಲ್ಲಿ ಸಂಪೈಕ್ಲ ಮುರಡುನಿ 6 ಜನ ಇಂಚಿ ಸಂಪುನ ಎಡ್ಡ ಅವಡು ಇಂಗ್ಲೀಷ್ ಲೈವ್ ಅಂದಿಯೇವಾ ಇಂಗ್ಲೀಷ್ ಲೈವ್ ಹೆಂಗೆ ಇಂಗ್ಲೀಷ್ ಬರ್ಪುಜಿ ಮಾರ್ರೆ ಪುಂಡಿಯಾ ಅಂದಿಗೆ ಪುಂಡಿ ಮಾತಾಡಕ್ಕಿಲ್ವಾ ಬುಲ್ಬುಲ್ ಮಾತಾಡಕ್ಕಿಲ್ವಾ ಅವು ಐಟಿ ಡೈಲಾಗ್ ಸರಿ ಏನು ತಿಂಡಿ ಮುದ್ದು ಶಾಂತಕ್ಕ ಅಂತ ಹೇಳ್ತಾ ಇದ್ದಾರೆ ಟಿಫಿನ್ ಟೀ ಆಯ್ತು ಸಿಸ್ ಅಂತ ಹೇಳ್ತಾ ಇದ್ದಾರೆ ಸರಿತ ಸಿಸ್ ಸರಿತ ಥ್ಯಾಂಕ್ ಯು ಅಯ್ಯೋ ನಿಮ್ಮಿಂದೆಲ್ಲ ಒಳ್ಳೆ ಲೈಕ್ ಮುಂದೆ ಹೋಗಿರುತ್ತೆ ಆದರೆ ನಾ ವರ್ಕ್ ಮಾಡಿಕೊಂಡು ಲೈವ್ ಮಾಡಿದ್ರು ಲೈಕ್ ಇಲ್ಲ ಜನರು ಬರೋದೇ ಇಲ್ಲ ಹೌದು ಕೆಲವೊಂದು ಸಲ ಅದು ವೈರಲ್ ಆಗಬೇಕು ನೀವು ದಿನಾಲು ಮಾಡಿ ಖಂಡಿತ ವೈರಲ್ ಆಗ್ತದೆ ತುಷಾಂತ್ ಅವರೇ ನಾವು 1 ವರ್ಷದಿಂದ ಈಗ ನಮ್ಮದು ವೈರಲ್ ಆಗೋದು 1 ವರ್ಷದಿಂದ ಲೈವ್ ಮಾಡ್ತಾ ಇದ್ದೇವಲ್ಲ ತುಷಾಂತ್ ಅವರೇ ಈಗ ನಮ್ಮದು ವೈರಲ್ ಆಗೋದು ಅದು ಕೂಡ ಕಡಿಮೆ 1ಕ್ಕೆ 1.5ಕ್ಕೆ ಇಲ್ಲಾಂದರೆ 500 400 ಹಾಗೆ ಮುದ್ದುದಾದ ತಿಂಡಿ ಏರು ಮಲ್ತೀನಿ ಪುಂಡಿ ಮುದ್ದು ಮುದ್ದುಗು ಪುಂಡಿ ಮಲ್ಪೇರು ಬರ್ಪುಜ ಇವತ್ತು ಪುಲಾವ್ ಪ್ರೀತಿಸ್ ದಾದಾಡಿಯೇ ಡಮ್ಮ ಬುಲ್ಬುಲ್ ಪೋಂಡೆ ಏರು ಬುಲ್ಬುಲ್ ಮಲ್ತೀನಿ ಬುಲ್ಬುಲ್ನಿ ಏರು ಕಳಪುರ್ನಿ ಡಬ್ಬ ಮೆಸೇಜ್ ಮಾಡು ಮುದ್ದು ಓಕೆ ಓಕೆ ಆಯ್ ಮುದ್ದು ಅಕ್ಕ ಬಲ್ಲಂದುಲೇರಿ ಬೇಗ ಫುಲ್ ಕಾಡಿನ ಉಷ್ಣಗೆ ಅದು ఇంకద్ద ఆ తోరన పడ్డే మళ్ళీ జక్కులు డిలీట్ మళ్ళీ ఎరు దాదాండు ముద్దు దాదాండు మీరు పంటే పోచావు మెసేజ్ ఇప్పడం వచ్చేసి ಚಾನ್ಸಸ್ ಅಚ್ಚಿಸ್ ಬಂತ ಹೇಳ್ತಂದು ಮಲ್ಲಪ್ಪ ಅರೇನು ಬುಲ್ಬುಲ್ ಕಡಪುರಿಯಾರ ಮಲ್ಲೇಜ್ ಕಡಪ ಅರೆ ಎಲ್ಲ ಬರಣ್ಣ ನಾನೇ ಸಿಸ್ ತಿಂಡಿ ಆಂಡೆ ಅನಿಲ್ ಕುಮಾರ್ ತಿಂಡಿ ಆಂಡಿ ಎಣ್ಣ ಇರ್ನಾಂಡ ಇಂಕ ಚಪಾತಿ ಅಲ್ಲೇ ಪಿನ್ನು ಮಲ್ದಂಡು ಚಪಾತಿಗೆ ಪಿನ್ನು ಮಲ್ದನೆ ನವ್ವೇ ತಿಂಡಿನಿ ಅಚ್ಚು ಅಂತ ಹೇಳ್ತಾ ಇದ್ದಾರೆ ಪ್ರೀತಿಸ್ ನೀವೇನ್ ತಿಂದ್ರಿ ಪ್ರೀತಿಸ್ ಅಂತ ಹೇಳ್ತಾ ಇದ್ದಾರೆ ಅಚ್ಚಿಸ್ ಹೇಳ್ತಂದ್ರೆ ಕೇಶವಣ್ಣ ಹಾಯ್ ಬಂದ್ರೆ ಅನಿಲ್ ಬ್ರೋ ಹಾಯ್ ಗುಡ್ ಮಾರ್ನಿಂಗ್ ಚಾಪರಿ ರಾಕಿನೊಂದು ಲೇರು ಡೆಡಿಕೇಶನ್ ಬೇಕು ಯಾವ ಕೆಲಸಕ್ಕಾದರೂ ಹೌದೌದು ನಮ್ಮದು 1 ವರ್ಷದಿಂದ ನಾವು ಲೈವ್ ಮಾಡ್ತಾ ಇದ್ದೇವೆ ಈಗೀಗ ಸ್ವಲ್ಪ ಸ್ವಲ್ಪ ವೈರಲ್ ಉಂಟು ಅಷ್ಟೇ ಸ್ವಲ್ಪ ಸ್ವಲ್ಪ ಹೆಚ್ಚಿಲ್ಲ ನನ್ನ ನಡುವಲ್ಲಿ ಸ್ವಲ್ಪ ವೈರಲ್ ಇತ್ತು ಆದ ನಂತರ ಯಾರು ಜನನೇ ಇರಲಿಲ್ಲ ಆದ ನಂತರ ಈಗ ಸ್ವಲ್ಪ ಈಗ ಕೊಟ್ಟಿದ್ದಾರೆ ಅಷ್ಟೇ ಸ್ವಲ್ಪ ಹೆಚ್ಚಿಲ್ಲ ಮುದ್ದು ಅವರು ತೆಲ್ತೊಂದಲ್ಲೇರು ದಿನಾಲು ಮಾಡಿದ್ರು ಜನ ಇಲ್ಲ ಸಿಕ್ಕಿರೋ ಟೈಮಲ್ಲಿ ಲೈವ್ ಹಾಕ್ಕೊಂಡು ಮ್ಯಾಮ್ ಆದ್ರೂ ಜನ ಇದ್ದಲ್ಲ ಲೈಕ್ನೇ ಇಲ್ಲ ಹೌದೌದು ಬರ್ತಾರೆ ಏನು ಗೊತ್ತಾ ಇದು ವೈಟಿ ಅಂದರೆ ಸ್ವಲ್ಪ ಸ್ಲೋ ಅಲ್ಲ ನಾವು ಕಾಯಲೇಬೇಕು ವೈಟಿಯಲ್ಲಿ ವಿಡಿಯೋ ಕೂಡ ವೈರಲ್ ಆಗಬೇಕಾದ್ರೆ ಕಾಯಬೇಕು ಲೈವ್ ಕೂಡ ವೈರಲ್ ಆಗಬೇಕಾದ್ರೂ ಕೂಡ ಕಾಯಬೇಕು ಬರ್ತಾರೆ ತುಷಾಂತ್ ಅವರೇ ನೀವು ಮಾಡಿ ಲೈವ್ ಮಾಡಿ ಆಯಿತಾ ಪ್ರೀತಿಸಿ ನಿಮ್ಮ ಲೈವ್ ಟೈಮ್ ಏನು ಅವ್ರ 12 ಗಂಟೆ ಮಧ್ಯಾಹ್ನ 12 ಗಂಟೆಗೆ ಅವರ ಲೈವ್ ಬುಲ್ಬುಲ್ ಮಾತಾಡಕ್ಕಿಲ್ವಾ ಬುಲ್ಬುಲ್ ಪೋಂಡು ನನ್ನ ಒಡೆ ಮಾತಾಡು ನಾವು ಬುಲ್ಬುಲ್ ಪೋಯ್ಬೇಕ ಒಡೆ ಮಾತಾಡು ಶಾಂತಕ್ಕ ಅಂತ ಹೇಳ್ತಾ ಇದ್ದಾರೆ ಸಂಗೀತ ಸಿಸ್ ನೀವೇನು ತಿಂಡಿ ತಿಂದ್ರಿ ನನಗೆ ಚಪಾತಿ ಸರಿತಾ ಸಿಸ್ ಚಪಾತಿ ನನಗೆ ಅವು ಕೋಡೆ ಬಸಳೆ ಕಜಿಪು ಮಲ್ತೇರಾ ಅಂಚ ಬುಲ್ಬುಲ್ ಬಸಳೆ ಕಜಿ ಪಿಜ್ಜಿ ಬಸಳೆ ಕಜಿ ಮಲ್ಡಿಜಿ ಮುರಾನಿದ್ದು ಬಕ್ಕೊಳದೆ ಸಾಗರ್ ಪನಿ ಬಕ್ಕ ಬಸಳೆ ಕಜಿಪು ಮುಟ್ಟೇರ್ರೆ ಬಸಳೆ ಮಲ್ಪೇರೆ ಕಂಡ್ರಿನೇ ಪೋಪುಜಿ ಅಂಕುಲು ಒಂತೆ ದಿನ ಪೋಡು ನಲ್ಲ ಬಸಳೆ ತಿನ್ನೋಡು ತಿಂಡೆಡ್ಡೆ ಬಸಳೆ ಅಣ್ಣ ಒಂತೆ ದಿನ ಪೋಡು ಬುಲ್ಬುಲ್ನು ಬೇತೆಡ್ದು ಬುಲ್ಬುಲ್ ಪೋಂಡ ಮುಟ್ಟ ಬುಡುರ್ಚಿ ಅಂದಂದು ಮುದ್ದು ಅವರು ನಗ್ತಾ ಇದ್ದಾರೆ ಸಿಸ್ ಆಗುತ್ತೆ ತಾಳ್ಮೆ ಬೇಕು ಹೌದೌದು ತಾಳ್ಮೆ ಬೇಕು ಹೌದು ಇಲ್ಲದಿದ್ರೆ ಕೂಡ ವೈರಲ್ ಆಗ್ತದೆ ಆದರೆ ತಾಳ್ಮೆ ನಮಗೆ ತಾಳ್ಮೆ ಬೇಕು ಅದು ವಿಡಿಯೋ ಆಗ್ತಲೇ ಇರಬೇಕು ನಾವು ಹಾಗೆ ಸಿಸ್ ಅಂತ ನಗ್ತಾ ಇದ್ದಾರೆ ಮುದ್ದು ಸಪೋರ್ಟ್ ಟುಲಿಯರು ಸರಿತ ಸಿಸ್ 12 ಗಂಟೆಗೆ ಅಂತ ಹೇಳ್ತಾ ಇದ್ದಾರೆ ಐಡ್ನಲ್ಲಿ ಇದ್ದವರು ಕೆಳಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಓಕೆ ಪ್ರೀತಿ ಎಂಡ್ ಟೈಮ್ ಏನು ಎಂಡ್ ಟೈಮ್ 2 ಗಂಟೆಗೆ ಅಂತ ಎಂಡ್ ಟೈಮ್ ಮತ್ತೆ 2 ಗಂಟೆ ಅದೇ ಪ್ರೀತಿ ಸಿಸ್ ತಂಬೂರಿ ಮೀಟಿದವ ಬವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಬವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು
ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. ಮೊನ್ನೆ ಲೈವ್ ತುಯ್ನಿ ಯಕ್ಷಗಾನದ ಲೈವ್ ಪಾಡ್ತೀನಿ ಆಯ್ತು 5 ಡೇ ಆಜಿನದ ಜನ ಯಕ್ಷಗಾನದ ಲೈವ್ ಏರ ಮಲ್ದಿನಿ ಐಟ್ 5 ಡೇ ನಾ ಆಜಿನದ ಜನ ಮಿತ್ರ ಆಜಿನದ ಜನ ಲೈಕ್ ಒಂತೆ ಕಮ್ಮಿ ಇತ್ತು ಪಂಡ ಲೈಕ್ ಆಜಿನ ಜಾತಿ ಲೈಕ್ ಇರ್ನದಿತ್ತು ಆಳ ಎಂಕ್ ಬಕ್ಕ ಗೊತ್ತೇನು ಓ ಆಟ ತೋಲ್ಪೋದು ಲೈವ್ ಪಾಡ್ದಲ್ಲಿ ಜನ ಬೈದು ಬೇರಂದ ಅಂಚಾತನೆ ಎಂಕಲ 2 ಗಂಟೆ ಇಲ್ಲ ಅಂದರೆ 2 ಗಂಟೆ ಇಲ್ಲಾಂದರೆ ಕೆಲವೊಮ್ಮೆ ಬೇಗ ಎಂಡ್ ಮಾಡ್ತೇನೆ. ಎಲ್ಲರೂ ಪ್ರೀತಿ ಅಕ್ಕನ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ಹೌದೌದು, ಸಪೋರ್ಟ್ ಮಾಡಿ ಎಲ್ಲರೂ ಪ್ರೀತಿ ಸಿಸ್ನ ಲೈವ್ಗೆ. ಸರಿತಾ ಸಿಸ್ ಲೈವ್ ಮಾಡ್ತೀರಾ ನೀವು? ಓಕೆ ಪ್ರೀತಿ ಸಿಸ್ 2 ಬಿಫೋರ್ ಬರ್ತೇನೆ. ಓಕೆ ಸರಿತಾ ಸಿಸ್ ಬನ್ನಿ. ಓಕೆ ಸಿಸ್ ಬಾಯ್ ಅವೇ ಬೇಲೆ ಉಂಡು ಕಾಲ್ ಓಕೆ ಪ್ರೀತಿ ಸಿಸ್ ಅಮ್ಮ ಎಂಚೊಲ್ಲೇರು. ಓಕೆ ಸರಿತಾ ಸಿಸ್ ಅಂತ ಹೇಳ್ತಾರೆ. ಪ್ರೀತಿ ಸಿಸ್ ಭಜನೆ ಸ್ಟಾರ್ಟ್ ಅಂತ ಅಲಕೊರ್ಲೆ ಬೊಟ್ಟುಗ ಪನದಲ್ಲೇ ರಂದನ್ ಬೊಟ್ಟುಲೆ ಬಾಯ್ ಆಲ್ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಸಿಸ್ ಥ್ಯಾಂಕ್ ಯು ಪ್ರೀತಿ ಸಿಸ್ ಲೈವ್ಗೆ ಬಂದು ಸಪೋರ್ಟ್ ಕೊಡೋದಕ್ಕೆ ಥ್ಯಾಂಕ್ ಯು. ಹೃದಯದ ರಾಣಿ ಅವರು ಬಂದರು. ಹಾಯ್ ಹೃದಯದ ರಾಣಿ ಅವರೇ, ವೆಲ್ಕಮ್. ಹೇಗಿದ್ದೀರಾ ಹೃದಯದ ರಾಣಿ ಅವರು? ಲೈವ್ಗೆ ಒಂದು ಲೈಕ್ ಕೊಡಿ ಆಯ್ತಾ. ಓಲು ಸಿಸ್ ಮುರಣಿ ಬೈಯಡ್ ಲೈವ್ ಇಂಚ ಲೈವ್ ಆನ್ ಮಲ್ಪನಾಗ ಒಲ್ತಂದು ಗೊತ್ತುಜ್ಜಿ ಆಟ ಸ್ವಾಮೇಳ ಅಂದ್ರೆ ತೂಯಿಜ್ಜಿ ಅನ್ ಜಸ್ಟ್ ತೂನಾಗ ಆತು ಜನ ಐ ಕೊರೆ ಕ್ಯಾಂಡಿ ಶಯನ್ ಮುರಣಿ ಆಟ ಪೊದಿತ ಅಲ್ಪನೆ ಲೈವ್ ಮಲ್ದೋಲಿ ಆತ ಅಂಡಾಣಿ ಥ್ಯಾಂಕ್ ಯು ಮುದ್ದು ಪನದೊಲ್ಲೇರು. ಬಾಯ್ ಪ್ರೀತಿ ಸಿಸ್ ಅಂತ ಹೇಳಿದ್ರೆ ಸರಿತ ಸಿಸ್ ಬಾಯ್ ಪ್ರೀತಿ ಅಕ್ಕ ಅಂತ ಹೇಳಿದ್ರೆ ಮುದ್ದು ಅಂಚ 10 ಪನ್ಪಿನಿ ಮುದ್ದು ಅಕ್ಕ ಐಡಿಡ್ ತಿರ್ತು ಜಾರ್ದು ಬೂರ್ದು ಲೈಕ್ ಬರೋಡು ಅಂದ ಅಕ್ಕಳು ಪೋಯರು ಜಾರ್ದು ಬೂರ್ದು. ನಾನು ಮಾಡ್ತಿದ್ದೆ ಲೈವ್ ಈವ್ನಿಂಗ್ ಅಂತ ಹೇಳ್ತಾ ಇದ್ರೆ ಈಗ ಮಾಡುದಿಲ್ವಾ ಶಾರದಾ ಸಿಸ್? ಈಗ ಮಾಡುದಿಲ್ವಾ ಲೈವ್? ಅಂದೆ ಸಿಸ್ ಅಂದಿ ಮಸ್ತು ಜನ ಒಂಜಿ ಆಟದ ಸಂಪುಡ ಮಾಡೋಡು ಆಟದ ಲೈವ್ ಮಲ್ಪಲೆಂದು ಅಪ್ಪಗ ಜನ ಬರ್ಪೇರು. ಬಾಯ್ ಪ್ರೀತಿ ಅಕ್ಕ ನಮ್ಮ ಕಪ್ಪ ರೊಟ್ಟಿ ನೆಂಪು ಅಂದಂದು ಆಜಿ 7 ಕಪ್ಪ ರೊಟ್ಟಿಗೆ ವಾಟ್ರ್ ಬೈದಿನತೆ ಹುಷಾರುಳ್ಳೇರು ಬೇನೆ ಉಂಡು ಕಾರು ಪಸ ಒಂತೆ ಕಡಿಮೆ ಉಂಡು ಅವೇ ಬೇನೆ ಕಮ್ಮಿ ಅವಳತೆ ಅಂಚ ಮಲ್ಪೋಡು ಸಿಸ್ ಅಂದಿ ಹೊರ ತೂವೋಡು ಹೊರ ಆಟದ ಲೈವ್ ಪಾಡು ತೂವೋಡು ಜಿನಲ್ಲ ಅಚ್ಚು ಸಿಸ್ ಓಕೆ ಪಣ ಎಂಕೋ ವೀಡಿಯೋದೆ ಪೆರ್ನಾಡು ಪೋಯಿ ನಾವು ಲೈವ್ ಮಲ್ತಡಿ ಇವೆಡ್ ಚಾರ್ಜ್ ಲೋಪುಜಿ ಅಂಚ ಹೊರ ಅಂಚ ಮಲ್ಪೋಡು ಪಕ್ಕ ಕೈಟಿಂಚ ಪತ್ತೊಂದು ಉಂತುಳತೆ ಲೈವ್ಗು ಅವು ಆಟ ಸರಿ ತೊಚ್ಪೋಡತಿ ಅವು ಕೈ ಬೇನೆಲ್ಲ ಹಾಕೊಂಡು ಅವು ಒಂದಾಪು. ಪ್ರಸಾದ್ ಅವರು ಬರಲಿಲ್ಲ, ಬಂದಿದ್ರು ಸರಿತಾ ಸಿಸ್. ಪ್ರಸಾದ್ ಅವರು ಬಂದು ಹೋದ್ರು, ಇವತ್ತು ಕೆಲಸ ಇರ್ಬೇಕು ಅವರಿಗೆ, ಹಾಗೆ ಬಂದು ಮೆಸೇಜ್ ಮಾಡಿ ಹೋದ್ರು. ಪ್ರೀಸಿಸ್ ಬಾಯ್ ಪ್ರೀಸಿಸ್ ಬಾಯ್. ಕೇಶವಣ್ಣ ಈರು ಪನ್ಪುನಲ್ಲ ಸರಿ ನಾನು ಅಂಚೆನೆ ಪನೋದುಳ್ಳೇರು ಮಾಡ್ತಿದ್ದೆ ಮೊನ್ನೆಯಿಂದ ಸಿಸ್. ಹೌದಾ ಮಾಡ್ತೀರಾ? ಓಕೆ ಸಾಯಂಕಾಲವಾ? ನಿಮ್ಮ ಲೈವಲ್ಲಿ ಬಂದು ನಾನು ಪಕ್ಕ ತುಳು ಕಲಿತೆ. ಹೌದಾ? ಹಾಗಾದ್ರೆ ತುಳು ಬರ್ತದೆ ಈಗ ಸರಿತಾ ಸಿಸ್ಗೆ ಅಲ್ವಾ? ಎದುರುಡು ಕುಲ್ಲೋಡು ಸಿಸ್ ಸ್ಟಿಕ್ ಪತೋಣ ಅಂದಿ ಸ್ಟಿಕ್ ಪತೋಡು ಯಾನು ಸ್ಟಿಕ್ ದೆತ್ತೊಂದು ಜತೆ ಯಾನವರ ಫುಲ್ ಮೋನಪುರ ಆವಾಡು ನಮ್ಮ ಚಾನಲ್ ಅಂತಾರೆ ಒಂದು ಗ್ರೋ ಆವಾಡು ಬಂದು ಮಾತ್ರ ಸ್ಟಿಕ್ ಐದಕ್ಕ ಸ್ಟಿಕ್ಗಳೇ ಹೋಗ್ತೀನಿ ನಾನು ಕೊಳಿತೆಲಕ್ಕ ಮತ್ತೆ ಹೋಗಿ ಅದಕ್ಕೆ ಸ್ಟಿಕ್ ದೆತ್ತಂಜಿತ್ತೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಮುದ್ದು. ಸಂಗೀತ ಸಿಸ್ ನನಗೆ ನೀವೇ ಟೀಚರ್? ಹೌದಾ? ಥ್ಯಾಂಕ್ ಯು ಸರಿತಾ ಸಿಸ್, ಥ್ಯಾಂಕ್ ಯು. ನನಗೆ ಟೀಚರ್ ಕರಿತಾ ಇದ್ರು, ಯಾರು ಗೊತ್ತುಂಟ? ಫಸ್ಟ್ ನಾನು ಲೈವ್ ಮಾಡುವಾಗ ಕಿಚ್ಚ ಬಾಸ್ ಮತ್ತು ಇವರು ಬರ್ತಿದ್ರು, ಯಾರು ಗೊತ್ತುಂಟ? ಸಿಂಪಲ್ ನನ್ನ ಟೀಚರ್ ಅಂತ ಕರಿತಾ ಇದ್ದದ್ದು ಅವರು. ಗುಡ್ ಮಾರ್ನಿಂಗ್ ಅಂತ ಹೇಳಿದೆ. ಗಾಣಿ ಅವ್ರು ಬಂದರು. ಹಾಯ್ ಗಾಣಿ ಅವರೇ, ಗುಡ್ ಮಾರ್ನಿಂಗ್. ಟಿಫಿನ್ ಆಯಿತಾ ನಿಮ್ಮದು? ಮೇಡಮ್ ಆಗಿದೆ ಗಾಣಿ ಅವರೇ, ನನಗೆ ಟಿಫಿನ್ ಆಗಿದೆ. ನನಗೆ ಚಪಾತಿ ಇಲ್ಲಿ ನೋಡಿ ಪಿನ್ ಮಾಡಿದ್ದೀವಿ ನಾವು ಚಪಾತಿಗೆ. ಓಕೆ ಸಿಸ್ ಅಂತ ಹೇಳ್ತಾ ಇದ್ದಾರೆ ಸರಿತಾ ಸಿಸ್. ಟಿಫಿನ್ ಆಯಿತಾ ನಿಮ್ಮದು? ಮೇಡಮ್ ಆಗಿದೆ ನೋಡಿ, ಚಪಾತಿಗೆ ಪಿನ್ ಮಾಡಿದ್ದೀನಿ. ನನಗೆ ಇವತ್ತು ಚಪಾತಿ ಆಯಿತಾ? ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದೆ, ಒಟ್ಟಲ್ಲಿ ದಿನ ಬಂದರೆ ಕಲಿತೀನಿ. ಹೌದೌದು, ಖಂಡಿತ ಕಲಿತೀರಾ, ಖಂಡಿತ ದಿನ ಬಂದರೆ ಖಂಡಿತ ಕರಿತೀರಾ. ಆಗ ನಾನು ಅವರಿಗೆಲ್ಲ ತುಳು ಹೇಳಿಕೊಡ್ತಾ ಇದ್ದೆ ಮಾರ್ರೆ, ತುಳು. ಶಾಂತಿ ಸಿಸ್ ಸಪೋರ್ಟ್ ಇಲ್ಲ. ಥ್ಯಾಂಕ್ ಯು ಶಾಂತಿ ಸಿಸ್, ಥ್ಯಾಂಕ್ ಯು. ದುರ್ಗಾ ಸಿಸ್ ಈರು ನೈಟ್ ಕುಲ್ಲೆತ ಪಾಟ್ ಮಲ್ಪೋಡು ಗುಡ್ಡೆ ಡಪ್ಪಗ ಆಯ್ನು ತೂವರ ಮಸ್ತ್ ಜನ ಬರ್ಪೇರ ಅಂದ ಯಾನು ದುಂಬಿ ನೈಟ್ಗೆ ಯಾರು ಪಿಡೆ ಬಾರಿ ಮಂಗೋಡು ಕೂಡ ಯಾನು ಕುಲೆತ ಪಾಟ್ ಮಲ್ಪೋಡು ಬಪ್ಪದೇವರೆ ಹೆಂಗೆ ಕುಲೆ ಪಂಡನೇ ಪೊಡಿಗೆ ಹಾಕೊಂಡು
ಉಲೆ ಪಂಡನೆ ಪೋಡಿಗೆ ಅಪ್ನೆ ಆ ನೈಟ್ ಎನ್ಮಂಟೆ ಇರ್ಬೇಕು ಬಿದೇ ಪೋಪಿಜಾರ್ ಆಟ ಪುರ ಮಾತ್ರ ಪೋಪಿ. ಶರಣ್ ಅವ್ರು ಬಂದ್ರು. ಹಾಯ್ ಶರಣ್ ಅವರೇ, ಹಾಯ್ ಅತ್ತೆ ಅಂತ ಹೇಳ್ತಾ ಇದ್ದೀರಾ. ಹಾಯ್ ಶರಣ್ ಅವ್ರು, ಹೇಗಿದ್ದೀರಾ? ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಲೈವ್ಗೆ ಒಂದು ಲೈಕ್ ಕೊಡಿ ಆಯ್ತಾ. ಬಾಯ್ ಬಾಯ್ ದುರ್ಗಕ್ಕ, ಬಾಯ್ ಶಾಂತಕ್ಕ. ಇನ್ನೊಂದು ಲೈವಲ್ಲಿ ಸಿಗುವ. ಓಕೆ ಓಕೆ ಅಚ್ಚು ಸಿಸ್, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಕೊಟ್ಟಿದ್ದೀರಲ್ಲ, ಥ್ಯಾಂಕ್ ಯು ಥ್ಯಾಂಕ್ ಯು. ದಾದಿ ಕೇಶವ ಬ್ರೋಪನೊಂದುಲ್ಲೇರು ನಂಗು ಚಿಕ್ಕ ಚಿಕ್ಕ ವರ್ಡ್ಸ್ ಕಲಿಸಿ ಸಿಸ್. ಖಂಡಿತ ಖಂಡಿತ ಕಲಿಸುವ ಸಿಸ್, ಖಂಡಿತ. ಊಟ ಆಯ್ತಂತ ಕೇಳಿದ್ರೆ ಊಟ ಆಯ್ತಂತ ಯಾರ ಹತ್ರ ಕೇಳಬೇಕಾದ್ರೆ ವನಸ್ ಆಂಡೆ ಹಾಗೆ ಕೇಳಬೇಕು. ಇವತ್ತು ಒಂದು ವರ್ಡ್ ಕಲಿಸಿದ್ದೇನೆ. ಊಟ ಆಯ್ತಂತ ಕೇಳಿದರೆ ವನಸ್ ಆಂಡೆ ಹಾಗೆ ಕೇಳಿ ಆಯಿತಾ. ಮತ್ತು ಕಾಫಿ ಚಾ ಎಲ್ಲ ಇದು ಆಯಿತಾ, ಟಿಫಿನ್ ಆಯ್ತಾ ಅಂತ ಕೇಳಿದರೆ ತಿನರೆ ತಿಂದಾಂಡೆ, ತಿನರೆ ದಾದೆ, ತಿನರೆ ತಿನಿಯರ ಹಾಗೆ ಕೇಳ್ಬೋದು. ಎರಡು ಸಾಕು ಈಗ. ಮತ್ತು ನಾಳೆ 2 ಕಲಿಸ್ತೇನೆ. ಬಾಯ್ ಮುದ್ದು ಅಂತ ಹೇಳ್ತಾರೆ ಶಾಂತ ಸಿಸ್. ಬಾಯ್ ಮುದ್ದುಲ ಬೋಪಿನ ಮುದ್ದು, ಥ್ಯಾಂಕ್ ಯು ಮುದ್ದು, ಬಾಯ್. ಮಂಗಳೂರಿನಲ್ಲಿ ಎಲ್ಲಿ ಅತ್ತೆ? ಮಂಗಳೂರಿನಲ್ಲಿ ಸುರತ್ಕಲ. ನೀವು ಕೂಡ ಮಂಗಳೂರ? ಶರಣು ನೀವು ಮಂಗಳೂರ? ಬಾಯ್ ಅಚ್ಚು ಸಿಸ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಕಪ್ಪ ರೊಟ್ಟಿಗೆ ಜೈವಾಗಲಿ, ಜೈ ಕಪ್ಪ ರೊಟ್ಟಿ. ಪ್ರೀತಿಸ್ ಪೋಹೆರತ ಅಂದು ಶಾಂತ ಕೆಲವು ಲೈವ್ ಯಾನ್ ತೂತೆ ಐಟು ಒಂಜಿಕೆ ಪೂರ ಲೈಕ್ ಇಪ್ಪುಡು ಅಂದಿಯೇ. ಓ ವನಸಾಂಡೆ ಆಯ್ತಾ ಸಿಸ್? ವನಸಾಂಡೆ ಅಂದರೆ ಊಟ ಆಯ್ತಾ ಅಂತ ಗೊತ್ತಾಯ್ತಾ ಸರಿ ಸಿಸ್? ವನಸಾಂಡೆ ಅಂತ ಕೇಳಿದ್ದೇನೆ ಯಾಕಂದರೆ ಊಟ ಆಯ್ತಾ ನಿಮ್ದು ಅಂತ. ತಿನರೆ ತಿಂತಾರಾ? ತಿನರೆ ತಿಂತಾರ ಪಡ ತಿಂಡಿ ತಿಂದ್ರಾ ಹಾಗೆ, ತಿಂಡಿ ತಿಂದ್ರಾ ಅಂತ ಕೇಳುದು. ಹಾಗೆ 2 ಸಾಕು. ಮತ್ತೆ ನಾಳೆ ಕಳಿಸ್ತೇನೆ. ಪ್ರವೀಣ್ ನಾಯ್ಕ ಅವ್ರು ಬಂದರು. ಹಾಯ್ ಪ್ರವೀಣ್ ನಾಯ್ಕ ಅವರೇ, ಗುಡ್ ಮಾರ್ನಿಂಗ್. ಲೈಕ್ ಡನ್ ಅಂತ ಹೇಳಿದೆ, ಥ್ಯಾಂಕ್ ಯು. ಹೌದು ಪಾಂಡೇಶ್ವರ. ಓ ನೀವು ಪಾಂಡೇಶ್ವರದವರ? ಸ್ವಲ್ಪ ದೂರ ಆಗ್ತದಲ್ಲ ಸ್ವಲ್ಪ. ಅಂದು ಕೇಶವ್ರು ಅಂತ ಹೇಳ್ತಾ ಇದ್ದಾಳೆ. ಆನಂದ್ ಅವರು ಬಂದರು. ಹಾಯ್ ಆನಂದ್ ಗೌಡ ಅವರೇ, ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ ಆಯಿತಾ. ಆನಂದ್ ಅವರೇ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ, ಮತ್ತು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಆಯಿತಾ ಚಾನಲ್ಗೆ. ಸಾರಿ ಶಾಂತಕ್ಕ, ಪನ್ಯವು ಅರ್ಧ ಶಾಂತ ಬಕ್ಕ ಸ್ಪೆಲ್ಲಿಂಗ್ ಓರಿಂಡು. ಓಕೆ ಓ ಥ್ಯಾಂಕ್ ಯು ಟೀಚರ್ ಅಮ್ಮ ಅಂತ ಹೇಳ್ತಾ ಇದ್ದಾರೆ. ಸರಿತಾ ಸಿಸ್, ವೆಲ್ಕಮ್. ಆಗ ನೀವು 2 ವರ್ಡ್ ಕಲೀರಿ, ಮತ್ತೆ ನಾನು ಕಲಿಸ್ತೇನೆ ನಿಮಗೆ ಆಯಿತಾ. ಹರ್ಷ ವಾಲ್ಯೂಮ್ ಮೆಲ್ಲದಿಲ್ಲ. ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರಗೆ ಬಾ ಮಾಯೇ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರಸೋ ಛಾಯೆ, ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ. ಹಾಯ್ ಗುಡ್ ಮಾರ್ನಿಂಗ್, ಚೆನ್ನಾಗಿ ಹಾಡ್ತೀರಾ. ಥ್ಯಾಂಕ್ ಯು MS ಕೃಷ್ಣಮೂರ್ತಿ ಅವರೇ, ಥ್ಯಾಂಕ್ ಯು ಸೋ ಮಚ್. MS ಕೃಷ್ಣಮೂರ್ತಿ ಅವರೇ ಲೈವ್ಗೆ ಒಂದು ಲೈಕ್ ಕೊಡಿ ಆಯಿತಾ. ಸುರತ್ಕಲ್ ಡ್ಯೂಟಿ ಮೇಲೆ ತುಂಬ ಸಾರಿ ಬರ್ತಾ ಇರ್ತೇನೆ ಅತ್ತೆ. ಹೌದಾ ಶರಣ್ ಅವರೇ? ಎಂಥ ಡ್ಯೂಟಿ ನಿಮ್ಮದು? ಡ್ಯೂಟಿ ಎಂಥದ್ದು? ಸರಿತಾ ಸಿಸ್, ಥ್ಯಾಂಕ್ ಯು. ಮಹಾದೇವ್ ಅವರು ಬಂದರು. ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಶ್ರೀ ದುರ್ಗಾ ಮೇಡಮ್. ನಮಸ್ಕಾರ ಮಹಾದೇವ್ ಅವರೇ, ಹೇಗಿದ್ದೀರಾ ಮಹಾದೇವ್ ಅವರೇ? ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಲೈಕ್ ಅಂತ ಹೇಳಿದೆ. ಥ್ಯಾಂಕ್ ಯು ಮಹಾದೇವ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈವ್ ಯಾವ ಸ್ಟಾರ್ಟ್ ಆಗುತ್ತೆ ಸಿಸ್? ಬೆಳಿಗ್ಗೆ ನನಗೆ 8:30ಕ್ಕೆ ನಾನು ಯಾವಾಗಲೂ ಸ್ಟಾರ್ಟ್ ಮಾಡ್ತೇನೆ ಸರಿತಾ ಸಿಸ್. ಆದರೆ ನಾನು ಇವತ್ತು ಬಂದದ್ದು 9:15 ಆಗಿದೆ, ಬರುವಾಗ 9:15 ಆಗಿದೆ ಇವತ್ತು. ಮುದ್ದು ಸಿಸ್ ಸೂಪರ್ ಪರಂದ್ರೆ ಥ್ಯಾಂಕ್ ಯು. ನಂದು ಕಾಫಿ ಆಯ್ತು, ಇನ್ನು ತಿಂಡಿ ಆಗಲಿಲ್ಲ. ಲೇಟ್ ತಿಂಡಿ, ನೀವು ಲೇಟ್ ತಿಂಡಿ ಮಾಡೋದಲ್ಲ. ನಂದು ಕಾಫಿ ಆಯ್ತು, ತಿಂಡಿ ಆಯ್ತು. ಸಂಪು ಬತ್ತೀರು. ಹಾಯ್ ಸಂಪತ್, ವೆಲ್ಕಮ್. ಸಂಪತ್ ಪೂಜಾರಿ ಅವರೇ ವೆಲ್ಕಮ್. ನಿಮಗೆ ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಕಾಫಿ ಆಯಿತಾ, ಟೀ ಆಯಿತಾ ಅಂತ ಕೇಳ್ತಾ ಇದ್ದಾರೆ. 50 ಲೈಕ್ಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮಹಾದೇವ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಹೌದು 50 ಲೈಕ್ ಆಯ್ತು ಇವತ್ತು, ಫಸ್ಟ್ ಟೈಮ್ 50 ಲೈಕ್ ಆದದ್ದು. ಮೊನ್ನೆ ಒಂದು 50 ಲೈಕ್ ಆಗುವಾಗ ಯಾರೋ ಒಬ್ಬರು ಲೈಕ್ ತೆಗ್ದದ್ದು ಮಾರ್ರೆ. ಪಿನ್ ID ಕೂ ಅಂತ ಹೇಳ್ತಾ ಇದ್ದಾರೆ. ಓಲರಿ ಕೇಶವ್ರು. ಮಹಾದೇವ್ ಅವರು 50 ಲೈಕ್. ಮುದ್ದು ಅವರು ಹಾರ್ಟ್ ಕೊಡ್ತಾ ಇದ್ದಾರೆ. ಪಿನ್ ID ಕೂ ಅಂತೇಳಿ ಎಲ್ಲಿದ್ದಾರೆ? ಪಿನ್ ID ಎಲ್ಲಿದ್ದಾರೆ? ಬನ್ನಿ ಪಿನ್ ID ಅವರೇ.
ದಿಕ್ಕು. ಓ ಓಕೆ, ಬೆಳಿಗ್ಗೆ ಟೈಮ್ ಸ್ವಲ್ಪ ಕಷ್ಟ, ಕೆಲಸ ಇರುತ್ತೆ ಸಿಸ್. ಟೈಮ್ ಆದಾಗ ಪಕ್ಕ ಬರ್ತೀನಿ. ಓಕೆ ಓಕೆ ಸರಿತಾ ಸಿಸ್. 10 ತನಕ ಇರ್ತೇನೆ ನಾನು, ಸಾಧಾರಣ 10 ತನಕ ಇರ್ತೇನೆ. ಅವರು ನಾಪತ್ತೆ ಇಲ್ಲ, ಉಳ್ಳೆ ಇದ್ದಾರೆ. ಅವರು ನಾಪತ್ತೆ ಆಗುದಿಲ್ಲ, ಅವ್ರು ಲೈವ್ ಎಂಡ್ ತನಕ ಇರ್ತಾರೆಯಾ. PRK ಅವ್ರು ಬಂದರು. ಹಾಯ್ PRK ಅವರೇ, ವೆಲ್ಕಮ್. PRK ಅವರೇ ಲೈವ್ಗೆ ಒಂದು ಲೈಕ್ ಕೊಡಿ. ಹೊಸಬ್ರ ನೀವು, ಚಾನಲ್ ಇದೆಯಾ PRK ಅವರೇ? ನನ್ನೆದೆ ಕೋಗಿಲೆಯು ಒಲವಿನ ಪಲ್ಲವಿಯ, ದನಿಯಲಿ ವಿನೂತನ ಜೀವ ಭಾವನಿ ತಂದೆ. ಏಕೋ ಏನೋ ಕಣೆ ನಾನು ಎದುರನೆ ನೀನಿರಲು, ಮನದಲ್ಲಿ ಸಂತೋಷದ ಹೊನಲು ಅರಿಯಲು, ಕಾಣುತ್ತ ನಿನ್ನಂದ ಕಾಣದ ಆನಂದ, ಹೊಸ ಬಯಕೆಯು ನಿನ್ನಿಂದ. ಹೇ ನನ್ನೆದೆ ಕೋಗಿಲೆಯು ಒಲವಿನ ಪಲ್ಲವಿಯ, ದನಿಯಲಿ ವಿನೂತನ ಜೀವ ಭಾವನಿ ತಂದೆ. ಉಳ್ಳೆ ಬನದಲ್ಲಿ ಮುದ್ದು. 9 ಗಂಟೆವರೆಗೂ ಕಾದು ವಾಪಸ್ ಹೋಗಿ ಮತ್ತೆ ಬಂದೆ. ಬಸ್ ಚಾರ್ಜ್ ವೇಸ್ಟ್ ಆಯ್ತು. ಓ ದೇವ, ಬಸ್ ಚಾರ್ಜ್ ವೇಸ್ಟ್ ಆಯ್ತಾ? ಫ್ರೀ ಬಸ್ ಅಲ್ಲವಾ? ಫ್ರೀ ಬಸ್ಸಲ್ಲಿ ಬರ್ಬೇಕಿತ್ತಲ್ಲವಾ? 9 ಗಂಟೆಗೆ ಏನು ಗೊತ್ತಾ ಮನಶ್ರೀ, ಇವತ್ತು ಏನು ಗೊತ್ತಾ, ಬೆಳಿಗ್ಗೆ ಬೇಗ ಎದ್ದಿದ್ದೇನೆ. ಇವತ್ತು ಕೆಲಸವೇ ಆಗಲಿಕ್ಕೆ ಆಗುದಿಲ್ಲವಾ? ಕೆಲಸ ಹೋಗುದಿಲ್ಲ, ಟೈಮ್ ಹೋಗ್ತಾ ಇರ್ತದೆ, ಕೆಲಸವೇ ಆಗುದು ಕಾಣುವುದಿಲ್ಲ. ಅದಕ್ಕೆ ಲೈವ್ಗೆ ಬರುವ ಲೇಟ್ ಆಯಿತು. ಸಂಪತ್ ನಾನೇ ಸಂಪಾತಿರ್ಜರ್ ಸ್ಕಿಪ್ 50 ಲೈಕ್ ನಾನೇ ಕೊಟ್ಟಿದ್ದು ಮೇಡಮ್. ನೋ ಚಾನಲ್. ಓಕೆ PRK ಅವರೇ, ಥ್ಯಾಂಕ್ ಯು ಸೋ ಮಚ್. 50 ಲೈಕ್ ಕೊಟ್ಟರಲ್ಲ, ಥ್ಯಾಂಕ್ ಯು ಸೋ ಮಚ್. ನೀವು ಮಾಡಿ ಮೇಲೆ ಇದ್ದೀರಾ, ನಿಮ್ಮದು ಸೀಟ್ ಮನೆ. ಹೌದೌದು, ಮಾಡಿ ಮೇಲೆ ಸೀಟ್. ನನ್ನ ಮನೆ ಇದೆ, ಸೀಟ್ ಮನೆ. ಮಹಾದೇವರೇ, ಸೀಟಿಂದು ಮನೆ, ಮಾಡಿ ಮೇಲೆ ಇದ್ದೇನೆ. ಹಾಯ್ ಅಕ್ಕ ಬನದಲ್ಲಿ ಸಜಯ್ ಅವರು. ಹಾಯ್ ಸಜಯ್ ಅವರೇ, ವೆಲ್ಕಮ್. ಸಜಯ್ ಅವರೇ, ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಎಂತ ತಿಂಡಿ? ಡಾಕ್ಟರ್ ರಾಜ್ಕುಮಾರ್ ಮಂಜುಳ ಸಾಂಗ್ ನನ್ನೆದೆ ಕೋಗಿಲೆ ಸಾಂಗ್ ಡಾಕ್ಟರ್ ರಾಜ್ಕುಮಾರ್ ಲಕ್ಷ್ಮಿ ಅವರದ್ದು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಲಕ್ಷ್ಮಿ ಅವರ ಸಾಂಗ್ ಇದು. ನನ್ನೆದೆ ಕೋಗಿಲೆಯು ಒಲವಿನ ಪಲ್ಲವಿಯ, ದನಿಯಲಿ ವಿನೂತನ ಜೀವ ಭಾವನಿ ತಂದೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳ ಅವರದು. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದು ನಿನ್ನನ್ನು ಅಗಲಿ ನಾನಿರಲಾರೆ. ಎಂಚಿನ ಪೊರ್ಲು ದಾದ ಪೊರ್ಲು ಈ ಸಂಪೂರ್ಣ ಸಂಪು ಹೊರರ ಪನ್ಪೆ ಕಕ್ಕೆ ಕರಿಲ ಕೊಲ್ಲಾರ ಪನ್ಪೆ ಹೊರರ ಪನ್ಪೆ ಸಂಪು ಪೊರ್ಲು ಪನ್ಪೇರಿ ಎಂಚಿನಂದೇ ಗೊತ್ತಾಪಜಿ. ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ ರೆಡ್ ಐಸ್. ಥ್ಯಾಂಕ್ ಯು ರೆಡ್ ಐಸ್, ಥ್ಯಾಂಕ್ ಯು ಸೋ ಮಚ್. PRK ಅವರು ಬಾಯ್ ಮೇಡಮ್. ಓಕೆ PRK, ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಬಂದು 50 ಲೈಕ್ ನೀವೇ ಕೊಟ್ಟದಲ್ಲ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬರ್ತಾ ಇರಿ ನಮ್ಮ ಲೈವಿಗೆ ಆಯಿತಾ. ಇನಿ ಒಲ್ಪ ಒನಸುಂಡಿಯೇ ಇನಿ ಓಲ್ಲ ಒನಸಿಜ್ಜಿ ಇನಿ ಎನ್ನೆಲ್ಲಡೆ ಒನಸಿಂಗ್ ಇನಿ ವೆಜ್ಜತೆ ಇನಿ ಓಲ್ಲ ಒನಸಿಜ್ಜಿ ಅವೇ ಬೋರಿ ಸಂತೋಷ ಕೇಳದೊಳಗೆ ಓಲ್ ಒನಸುಂಡು ಒನಸಿತ್ತಿನ ವೀಡಿಯೋ ಬರ್ಪುಡು ಅವೇ ಒನಸಿತ್ತಿನ ವೀಡಿಯೋ ಪಾಡ್ಬೇಕುಲು ಇನಿ ಓಲ್ಲ ಒನಸಿಜ್ಜಿ ನನ್ನ ಒನಸಿತ್ತು ನೇಪ ಗೊತ್ತುಂಡೆ. ನನ್ನ ಒನಸು ಸದ್ಯಗಿತ್ತು ಹೆಜ್ಜಿ ಒನಸು ಹೆಚ್ಚಿನ ಅಂಶ ಒನಸಿಜ್ಜಿ. ಇನಿ ಉಂಡು ಒನಸು ಪೋಡಣ. ಇನಿ ಪೊಂಗಾರ ದೇವಸ್ಥಾನ ಉಂಡು ಬಕ್ಕ, ನಮ್ಮ ಪಾವಂಜಿ ದೇವಸ್ಥಾನ ಉಂಡು ಬಕ್ಕ, ಕೆಲವು ದೇವಸ್ಥಾನ ಉಂಡು, ಒನಸು ದೇವಸ್ಥಾನ ಉಂಡು ಪೋಪುಣ ಓಲ್ಲ ಉಂಡು ಒನಸಿನಿ. ಆನ ನಮಗೆ ಪೋಯರ್ ಹೆಜ್ಜತೀನಿ. ಮಳೆ ಇದೆಯಾ ಅಂತ ಹೇಳ್ತಾರೆ. ಇಲ್ಲವಾ ಮಳೆ ಇಲ್ಲ. ನಿಮಗೆ ಮಳೆ ಬರ್ತಾ ಇದೆಯಾ? ನಿನ್ನೆ ಸ್ವಲ್ಪ ಸಂಜೆ ಆಗೋಗಿ ಏನು ಗೊತ್ತಾ, ಮೋಡ ಕವಿದ ವಾತಾವರಣ ಇತ್ತು. ನಾವು ಅನಿಸಿದ್ದು ಮಳೆ ಬರ್ಬೋದು ಅಂತ ಅನಿಸಿದ್ದೆ ನಾವು, ಹಾಗಾದ್ರೆ ಮಳೆ ಬರಲಿಲ್ಲ. ಲಕ್ಷ್ಮಿ ಅಂತ ಹೇಳಿದ್ರೆ ಲಕ್ಷ್ಮಿಯ ನಿಮ್ಮ ಹೆಸರು. ಓಕೆ PRK ಅವರೇ, ಓಕೆ ಥ್ಯಾಂಕ್ ಯು.
ನಮ್ಮ ಎಲ್ಲ ಬಂಧು ಮಿತ್ರರಿಗೂ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಮಹಾದೇವ್ ಅವರು. ಮಹಾದೇವರೇ ನಿಮಗೆ ಕೂಡ ಗುಡ್ ಮಾರ್ನಿಂಗ್. ಅವರೆಲ್ಲ ಲೆಕ್ಕದಲ್ಲಿ ನಾನು ನಿಮಗೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೇನೆ. ಸೂಪರ್ ಸಪರಲ್ಲಿ ಈರು ಒಂಜಿನ ವನಸ್ಪುರ ಪೂಜಾರ ಇಜ್ಜಿಗೆ ಖಂಡಿತ ದಾಯಿ ಬಿಡು ನಮ್ಮ ಕೊಂಜಿಲು ಆಗ ಪೂಜಾ ವನಸ್ಪುರ ದಿನ ಆತು ನನಗೆ ಖುಷಿಯ ಪೂಜಾ ಎಂಗಲ್ಲಟ್ಟು ನಿಖಲ್ ಒಂಚೂರು ತೂಲಿ ವನಸ್ಪುರ ನಮ್ಮ ಯಾನ್ ಪೋಯಿನಲ್ಲಿ ಹೆಚ್ಚ ನಾನ್ ವೆಜ್ ಒಪ್ಪುಡು ಮಾತ್ರ ವೆಜ್ ಕಮ್ಮಿ ಇಪ್ಪುಂಡು ಅಂಚ ಯಾನೊಂಜಿ ವನಸುನಿ ಪೆಡಿಗೆ ನಿಕುಲ್ ಪುರ ತೂವಚ್ಚ ಇಜ್ಜವ ಪನ್ನಡೆ ಪೋಡಾಪುಣಿಗೆ ನಮ್ಮಡೆ ನಮ್ಮ ಮೂಲ ಫಂಕ್ಷನ್ ನಾ ಬರ್ಪೆರತ್ತೆ ಅಕೊಲು ಅಂಚ ನಮ್ಮಲ್ಲ ಪೋಡಾಪುಣು ಅಂಚ ಪೋಪಿನಿ ಪೋಯಿನವಳು ಯಾನ್ ಪೋಯಿನವಳು ವನ ಸುಪ್ಪುಳಿ ಇನಿ 53 ಉಂಡು ಅಂದಿಯೇ ಇನಿ ದಾದನ 53 ಆಣಿ ಬುರನಂಜಿ ಐವ ಕಾತು ಕಾಸು ಸಾಕಾತ ನೀವು ಐವಾವೆರೆ ಎನ್ನಿದೆ ಕೋಗಿಲೆಯು ಪಲ್ಲವಿನ ಪಲ್ಲವಿಯ. ಸಂತೋಷ್ ಅವರು ಎಂತದ ಸಂತೋಷ್ ಅವರು ನಗ್ತಾ ಇದ್ದಾರೆ. ನಾನು ಊಟಕ್ಕೆ ಹೋಗುದಾ ಅದು ಬಿಡ್ಲಿಕ್ಕೆ ಆಗುದಿಲ್ಲ ಮಾರ್ರೆ, ಊಟಕ್ಕೆ ಕರೀದ್ರೆ ಹೋಗುದೇ ಅಂಚ ಪನರ್ಚಿ ಪಾಪ ಸಜೆ ವನಸ್ಸು ಒರಿಯುಜ ಪೋಯ್ಜಿನ ಅಂದಿ ಪುನಮ ಪೋಯ್ಜಿನ ವನಸ್ಸು ಒರಿಯುಜ ನಮ್ಮ ಬಕ್ಕಾಕುಲ್ ನಮ್ಮ ಡೇ ಫಂಕ್ಷನ್ ನಾ ಬರೋಚ್ಚ ಹಾಕುಲ್ಲ ನಮ್ಮ ಪೋಂಡ್ ಹಾಕುಲ್ ಬರ್ಪೀರು ಮಂಡ್ಯ ಹಾಸನ್ ಜಾಸ್ತಿ ನಮ್ದು ಸ್ವಲ್ಪ. ಹೌದಾ ಮಳೆ ಆಗಿದೆ ಅಲ್ಲಿ ಎಲ್ಲ ನನಗೆ ಗೊತ್ತಿಲ್ಲ ಮಾರೆ. ಇಲ್ಲಿ ಮೋಡಗಳ ವಾತಾವರಣ ಇತ್ತು, ನಾನು ಎನಿಸಿದೆ ಮಳೆ ಎಲ್ಲಿಯಾದ್ರೂ ಆಗಿರ್ಬಹುದು ಅಂತ. ಹಾಗೆ ಈಗ ಬಂದದಲ್ಲ ನ್ಯೂಸ್ ನಿಮ್ದು. ಹೌದಾ ಮಂಡ್ಯ ಹಾಸನೆಲ್ಲ ಮಳೆ ಆಗಿದೆಯಾ? ಎಂತ ಮಳೆ ಮಾರೆ ಈ ಚಳಿಗಾಲದಲ್ಲಿ ಕೂಡ. ಸಂಗೀತ ಬಾಯ್ ಸಿಸ್, ಮತ್ತೆ ನಾಳಿದೆ ಸಿಗ್ತೀನಿ. ಓಕೆ ಓಕೆ ಸರ್ ಸಿಸ್, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಕೊಟ್ಟಿದ್ದೀರಲ್ಲ, ಥ್ಯಾಂಕ್ ಯು. ಕೆಬಿಟ ಸೂಪರ್ ಉಂಟು, ಥ್ಯಾಂಕ್ ಯು ಸಂಜಯ್ ಅವರೇ, ಥ್ಯಾಂಕ್ ಯು. ಹಾಯ್ ಸರಿತಾ ಅಂತ ಹೇಳ್ತಾ ಇದ್ದಾರೆ ಮನಶ್ರೀ ಅವರು. ಮನಶ್ರೀ ಅವರು ಗುರ್ತುಂಟು ಸರಿತಾ ಅವರೇ, ನಿಮ್ಮನ್ನು ಕರೀತಾ ಇದ್ದಾರೆ. ಒಂದೇ ಒಂದು ಸಾರಿ ಕಂಡ ಒಡನೆ ಮರೆಯೋ ನನ್ನ, ಮರೆತು ಕೂಡ ಮರೆಯಲಾರೆನಾ ನಿನ್ನ. ಹಾಯ್ ಮನಶ್ರೀ ಸಿಸ್ ಅಂತ ಹೇಳ್ತಾ ಇದ್ದಾರೆ ಸರಿತಾ ಸಿಸ್. ಕೆಬಿತ ಎಡ್ಡೆ ಇಜ್ಜಿ ಸಂಪು ಎಡ್ಡೆ ಇಜ್ಜಿರಿ ಕೆಬಿತ ಬೊಡ್ಚಿ ಬುಡ್ಲಿ ಮಾತಲ್ಲಿ ಎಡ್ಡೆ ಅವಡೊಂದು ಇಜ್ಜತಿ ಸಂಪು ಇರಿಗೆಡ್ಡೆ ಇಜ ಬೊಡ್ಚಿ ಬುಡ್ಲಿ ಬೇತೆ ಎಲ್ಲ ಬೇತೆ ಬಡ್ಗ. ಹಾಯ್ ಸರಿತಾ, ಫಿಲ್ಮ್ ಆಕ್ಟ್ರೆಸ್ ಸರಿತವಾ ಅಂತ ಹೇಳ್ತಾ ಇದ್ದಾರೆ. ಅಲ್ಲವಾ, ಅವರು ನಮ್ಮ ಯೂಟ್ಯೂಬರ್ ಸರಿತಾ ಅವರು. ಉಲ್ಲೆ ದಿನಾಲ ಬೈಕ್ ದಕ್ಕಲು ನೆರ್ಪುನು ದಾಯಕ ಮೊಬೈಲ್ ಬರಿಟ್ಟು ದೀತೆ ಇರಗ ಬರೀ ಬೈಕ್ ದಕ್ಕಲು ನೆರ್ಪಿರೇಟ್ ಆಯ್ತು. ಸರಿತಾ ಯಾಕೆ ಲೈವ್ ಮಾಡಲ್ಲ? ಮಾಡ್ತಾ ಇದ್ದಾರಂತೆಯ, ಸಾಯಂಕಾಲ ಮಾಡ್ತಾರೆ ಅಂತೆ. ಟಿಫಿನ್ ಆಯ್ತಾ ಮನಶ್ರೀ ಅವರೇ ಅಂತ ಹೇಳ್ತಾ ಇದ್ದಾರೆ ಸರಿತಾ ಸಿಸ್ಟರ್. ಸಾವಿರ ನೋವಿರಲಿ ಚೀರುವ ಚಿಂತಿರಲಿ ತವರು ಬೆಚ್ಚಗೆ ತವರೆ ಮೆಚ್ಚುಗೆ ಮೊದಲ ಹೆರಿಗೆಗೆ ಈ ಸೀತಾಫಲ ಈ ನಾರಿ ಪದ ಸೋಕು ಮೆಲ್ಲಗೆ ಇಂಥ ಕಂದನ ತಾರೆ ಭೂಮಿಗೆ. ಬಿಸಿ ಉಲ್ಲೆ ಓಕೆ ಸಂಪ ಆವಿ ಸಂಪು, ಥ್ಯಾಂಕ್ ಯು ಸೋ ಮಚ್. ಅವೇ ಲೈವ್ ಬತ್ತು ಸಪೋರ್ಟ್ ಕೊಡೋದು ಲೈಕ್ ಕೊಡ್ಲಿಕ್ಕೆ ಥ್ಯಾಂಕ್ ಯು ಸಂಪ, ಥ್ಯಾಂಕ್ ಯು. ಇಲ್ಲ ಅವರು ನನ್ನ ಲೈವ್ ಬಂದಾಗ ನನಗೆ ಹಾಗೆ ಕೇಳೋದು ಸರಿತಾ ಫಿಲ್ಮ್ ಆ್ಯಕ್ಟರ್ ಸರಿತಾನಾ ಅಂತ. ಓ ಹಾಗೆ, ಹಾಗಾದರೆ ಈಗ ನೀವು ಫಿಲ್ಮ್ ಆ್ಯಕ್ಟರಾ ಮನಶ್ರೀಗೆ? ಟಿಫಿನ್ ಆಯಿತು ಸರಿತಾ, ನಿಮ್ಮದಾಯ್ತು ಅಂತ ಕೇಳ್ತೇವೆ. ಚೂಡಿದಾರ ಶೋಪ್ ಉಂಡು ಸಂಪು, ನೀವು ಹೇಳುದಾ ಚೂಡಿದಾರ ಸೋಪ್ ಉಂಡು ಅಂದು? ಇದು ಗೌನು ಸಂಪು, ಇದು ಗೌನು. ಥ್ಯಾಂಕ್ ಯು. ಚೂಡಿದಾರ ಅನ್ನಲ್ಲ ಸೋಪ್ ಕಾಣಲತ್ತ ಸಂಪಿರೆಗ, ಅವೇ ಖುಷಿ ನಮಗೆ. ಮಾಡ್ತಿದ್ದೆ ಈಗ ಲೈವು ಅಂತ ಹೇಳ್ತಾ ಇದ್ದಾರೆ ಸರಿತಾ ಸಿಸ್, ಮಾಡ್ತಾರಂತೆ ಅವರು. ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ತಂಗಿ ನಿನ್ನ ಕನಸಿಗಾಗಿ ತವರು ಕಾದಿದೆ. ನೀನು ಆಡಿ ಬೆಳೆದಂತ ತೊಟ್ಟಿನಿಲ್ಲಿದೆ, ನಿನ್ನ ಮಗುವ ನಗುವಿನಾಟ ನೋಡಿ ಕಾದಿದೆ ಎಲ್ಲ ಜನ್ಮದಲ್ಲಿಯೂ. ಇರು ಪೊರ್ಲು ಉಲ್ಲರಿಗೆ ಯಾನು ಕಾಮಿಡಿ ಮಲ್ತೀನಿ. ಓ ಥ್ಯಾಂಕ್ ಯು ಸಂಪು, ಇಜ್ಜಿಯ ಸಂಪು ಯಾನು ಈ ಪನ್ಲೆ ಕೊಡ ತೂಪಿನತ್ತು ಪೊರ್ಲು ಇಜ್ಜನ್
ಯಾನ್ ಜಸ್ಟ್ ಒಂಜಿ ಪೌಡರ್ ಚೂರು ಮೇಕಪ್ ಮಾಡಿದ್ರೆ ಮಾತ್ರ ಇಜಿನ ಆತು ಪೊರ್ಲಿಜ್ಜಿ ಈ ಪನ್ನೆ ಸರಿ ಐಕೆಂಗೆ ಬೇಜಾರೇ ಅಪ್ಪಜಿ ಎಲ್ಲ ಪೊರ್ಲಿಜ್ಜಿ ಬಂಡೇಡ ಹೆಂಗೆ ಗೊತ್ತು ನಾನು ಪೊರ್ಲಿಜ್ಜಿ ಓಕೆ ಸರಿತಾ ಬರುವೆ ಅಂತ ಹೇಳ್ತಾ ಇದ್ದಾರೆ. ಸಂಧ್ಯಾ ಶರತ್ ಅವ್ರು ಬಂದರು. ಹಾಯ್ ಸಂಧ್ಯಾ, ವೆಲ್ಕಮ್. ಸಂಧ್ಯಾ ಚಾಪರ್ಯಾರ ಸಂಧ್ಯಾ ಕೂಡ ಮೆಸೇಜ್ ಪಾಡುಗೆ, ಸಂಧ್ಯಾ ಕೂಡ ಮೆಸೇಜ್ ಪಾಡುಗೆ ರಪ್ಪ. ಅವು ನೀಲಿಬೋದು ಪಚ್ಚೆ ಬತ್ತರ ದುಃಖ ಮೆಗ್ದಿ ಬತ್ತೀರ ಅಂದಿಯೇ ಮೆಗ್ದಿ ಬತ್ತೀರ. ಥ್ಯಾಂಕ್ ಯು ಮನಶ್ರೀ ಅವರೇ ಅಂತ ಹೇಳ್ತಾ ಇದ್ದಾರೆ. ಸರಿತಾ ಸಿಸ್, ಸರಿತಾ ಸಿಸ್ ಇಲ್ಲಿ ಸಂಧ್ಯಾ ಶರದ್ ಅಂತ ಹೇಳ್ತಾರಲ್ಲ ಅವ್ರು ನನ್ನ ತಂಗಿ ಆಯ್ತಾ ಅಲ್ಲ ಬತ್ತನದ ಹಾಂ ಪಂಡೀರಾ ಅವು ಅವು ಎಪ್ಪೊಡಿಗೆ ಅಪ್ಪ ಬರ್ಕೊಂಡು ಮೆಗ್ದಿ ಬತ್ತೇರು ಅಂದಿಯೇ ಸಂಪು ಮೆಗ್ದಿರ ಪಾತೆರ್ಲೆ ಗ್ರೀನ್ ಕಲರ್ ಅಂದಂದು ಮೆಂಬರ್ಶಿಪ್ ದೇತನಕ್ಲೆ ಗ್ರೀನ್ ಕಲರ್ ಬರ್ಕೊಂಡು ಅಂಚ. ಹಾಯ್ ಸಂಧ್ಯಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಸರಿತಾ ಸಿಸ್, ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ, ಹಿಂದೆ ತಗೋ ನಾನಿನ್ನನೇ ಬೇರೆವಂತ ಮನಸ್ಸಾಗಿದೆ. ಅಕ್ಕ ಪೊರ್ಲು ತೂದು ಮ್ಯಾರೇಜ್ ಆಕ್ಟ್ರೆಸ್ ಅತ್ತೆ ನನ್ನ ಇರೆಗ್ಲ ಪೊರ್ಲು ತಾಯೇ ತೋಜೋಡು ಮ್ಯಾರೇಜ್ ಆತೇರ ಐಚಪ್ಪ ಪೊರ್ಲು ತೂದು ಮ್ಯಾರೇಜ್ ಆಚೇರಪ್ಪ ನಾನದಾದೆ ಪೊರ್ಲುಡು ಅತೆ ಈಜಿಂಡಲ್ಲ ಎಂಕು ಗುರ್ತೆ ಜಾರ್ ಪಾತೆರು ಜೇರಿ ಏರು ಸರಿದಿಸಿ ಸಾಯ್ಪನ ಸಂಧ್ಯಾ ಅಲ್ಲ ಸಂಪು ಕೊಂಚ ಆಯ್ಪನ್ ಸಂಪತ್ ಅವರಿಗೆ ಒಂದು ಹಾಯ್ ಹೇಳಿ. ಸಂಧ್ಯಾ ಅವರ ಎದ್ದಿರ ನೀವು ಸಂಪುಗೊಂದು ಹಾಯ್ ಹೇಳಿ. ಹಾಗೆ ನಮ್ಮ ಶಿವಿ ಅವರಿದ್ದಾರೆ, ಕೇಶವ್ ಬ್ರೋ ಇದ್ದಾರೆ, ಅವರಿಗೆ ಕೂಡ ಒಂದೊಂದು ಹಾಯ್ ಹೇಳಿ. ಫಸ್ಟ್ ಸಂಧ್ಯಾ ಉಳ್ಳಲ್ತ ಕಾಲಿಗೆ ಅರ್ಜೆಂಟ್ ಬೇಲೆ ಒಪ್ಪುಡೋರ ತನುವು ಮನವು ಎಂದು ನಿಂದಾಗಿದೆ ಆಸೆಯು ಎದೆಯ ತುಂಬ ತುಂಬಿ ಏನೋ ಉಲ್ಲಾಸ ಏನೋ ಸಂತೋಷ ಇದೇನೋ. ಸಂಪತ್ತಣ್ಣ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸಂಪತ್ ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ಸರಿತಾ ಸಿಸ್ ನೋಡಿ ಎರಡು ಹಾಯ್ ಬಂತಲ್ಲ ಸಂಪು ನಿಮಗೆ ನೋಡಿ, ನಾನು ಖಾಲಿ ಹೇಳಿದ್ದು ಮಾತ್ರ ಎಷ್ಟು ಹಾಯ್ ಬಂತು ನೋಡಿ. ಸಂಧ್ಯಾ ಸಿಸ್ ಹಾಯ್ ಹೇಳಿದ್ರು, ಮತ್ತೆ ಸರಿತಾ ಸಿಸ್ ಹಾಯ್ ಹೇಳಿದ್ರು. ಪುರುಷೋತ್ತಮ ಅವ್ರು ಬಂದರು. ಹಾಯ್ ಪುರುಷೋತ್ತಮ ಅವರೇ ವೆಲ್ಕಮ್. ಲೈವಿಗೆ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಮತ್ತೆ ಹೇಗಿದ್ದೀರಾ ಪುರುಷೋತ್ತಮ ಅವರೇ? ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ನಿಮ್ಮದು? ಓ ಮಲ್ಲಿಗೆಯೇ ಹರಸಿ ಹಾಡುವೆ ನಿನಗೆ ನಾನು, ಓ ಸಂಪಿಗೆಯೇ ಮರವ ಬೇಡುವೆ ನಿನಗೆ ನಾನು, ಮಧುರವಾಗಲಿ ಎಲ್ಲ ಸುಖದಿ ತೇಲಲಿ ಎಲ್ಲ ಇದೇ ಹಾಡುವೆ ಸದಾ ನಾ ಇದೇ ಬೇಡುವೆ ಸದಾ. ಕಾಫಿ ಆಯಿತು ಅಂತ ಹೇಳ್ತಾ ಇದ್ದಾರೆ ಪುರುಷೋತ್ತಮ ಅವರು. ನಂದು ಕೂಡ ಕಾಫಿ ಆಗಿದೆ ಪುರುಷೋತ್ತಮ. ಎಂತ ತಿಂದ್ರಿ ಪುರುಷೋತ್ತಮ ಅವರೇ? ಸರಿತಾ ಅಕ್ಕ ಹಾಯ್ ಎಂಚೊಲ್ಲರು ನನಗೆ ನಮಸ್ಕಾರ ಹೇಳಿದರು ಸಾಕು, ಹಾಯ್ ಬೇಡ ನಮ್ಮ ಗುಡ್ಡ ಎಲ್ಲ ಅವರಿಗೆ. ಅಯ್ಯೋ ದೇವ. ಓಕೆ ಸಂಧ್ಯಾ ಸಿಸ್, ಸಂಗೀತ ಸಿಸ್, ಸಂಪತ್ ಬ್ರದರ್ ಬಾಯ್ ಬಾಯ್ ಬಾಯ್. ಸತ್ಯ ಸಿಸ್ ಥ್ಯಾಂಕ್ ಯು ಸೋ ಮಚ್. ಸಂಧ್ಯಾ ಸಿಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ಸಂಪತ್. ನಿನ್ನ ಮದುವೆ ಮಂಟಪ ಸರಿತಾ ಸಿಸ್ ಪೋಯಿರಾ ಅಂದಿಯೇ? ರಸ್ತಾನೆ ಈಗ ಒಂದು ತೆರೆಗಿದೆ ಪಚ್ಚೆ ಕಲರ್ ಬರ್ಕೊಂಡು ನೀವು ಕೂಡ ಮೆಸೇಜ್ ಮಾಡಲಿತ್ತಕ್ಕ. ಸರಿತಾ ಅವರಿಗೆ ಜೈ ಅಂತ ಹೇಳ್ತಾ ಇದ್ದಾರೆ. ಮಿಸ್ಟರ್ ಮೂನ್ ಅವರು ಬಂದರು. ಹಾಯ್ ಮಿಸ್ಟರ್ ಮೂನ್ ಅವರೇ ವೆಲ್ಕಮ್. ಹೇಗಿದ್ದೀರಾ ಮಿಸ್ಟರ್ ಮೂನು? ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಕೂ ಅಂತ ಹೇಳ್ತಾ ಇದ್ದಾರೆ ಪ್ರಸ್ತನ್ನ. ಬಲೆ ಬಲೆ ಗಾಯ್ಸ್, ಬಲೆ ಬಲೆ ಪನೊಂದು ನಮ್ಮ ಪ್ರಸ್ತನ್ನೇ. ಸರಿತಾ ಸಿಸ್ ಟೀ ಆಯ್ತಾ? ಸರಿತಾ ಸಿಸ್ ಹೋದ್ರು ಕಾಣಬೇಕು ನನ್ನ ಅಂದಾಜಲ್ಲಿ. ಪ್ರಸ್ತುತ ನನ್ನ ಕೇಣಿಯರಿ ಸರಿತಾ ಸಿಸ್ ಎಕಾಡಿಕೆ ಎಂಡೇರು. ಹಾಯ್ ಪ್ರಸಾದ್ ಅವರೇ ಅಂತ ಹೇಳ್ತಾರೆ. ಬಂದ್ರಲ್ಲ ಸರಿತಾ ಸಿಸ್. ಒಂದೇ ಒಂದು ಆಸೆಯು ನಿನ್ನ ತೋಳಲಿ
ಬಳಸಲು ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು. ಪ್ರಸಾದ್ ಅವರೇ ಅಂತ ಸರಿದ ಸಿಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಕನೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಸಂಪತ್ ಅವರು. ಟೀ ಆಯ್ತು ಅರ್ನ ಮೋನೋ ಚಾನಲ್ಗೆ ಸಂಪು ಸರಿದ ಸಿಸ್ನ ಮೋನೋ ಚಾನಲ್. ಟೀ ಆಯ್ತು ಟಿಫಿನ್ ಆಯ್ತು ನಿಮ್ದು ಆಯ್ತಾ ಬ್ರದರ್ ಅಂತ ಕೇಳ್ತಾ ಇದ್ದಾರೆ ಸರಿದ ಸಿಸ್. ಶಶಿಕುಮಾರ್ ಅವರು ಬಂದ್ರು ಅಬ್ಬಬ್ಬಬ್ಬಬ್ಬ ಅಂತ ಹೇಳ್ತಾ ಇದ್ದಾರೆ. ಅಕ್ಕ ತಮಿಳು ಮಾತು ಬರುತ್ತಾ? ಇಲ್ಲ ಪುರುಷೋತ್ತಮ ಅವರೇ, ನೋ ತಮಿಳು, ಓನ್ಲಿ ಕನ್ನಡ ತುಳು, ತೋಡ ತೋಡ ಹಿಂದಿ, ತೋಡ ತೋಡ ಹಿಂದಿ ಆತಾಯಿ, ಬರಬರ್ ನೈ ಆತಾಯಿ. ಓಕೆ ಸಂಪತ್ ಬ್ರದರ್ ಅಂತ ಹೇಳ್ತಾ ಇದ್ದಾರೆ ಸರಿತ ಸಿಸ್. ಕೈ ಬಳಿ ಗಲ್ ಎನ್ನಲು ಎದೆಯ ಎಂದಿದೆ, ತನವು ಹೂವಾಗಿ ಮನವು ಹಾಯಾಗಿ ಸನಿಹಕ್ಕೆ ವಾಲಿದೆ. ಒಂದೇ ಒಂದು ಆಸೆಯು ನಿನ್ನ ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು. ಓಕೆ 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 ಸಂಪತ್ ಬ್ರದರ್ ಅಂತ ಹೇಳಿದ್ರೆ ಓಕೆ ಅಕ್ಕ ನಿಮ್ಮ ಊರು ಅಂತ ಹೇಳಿ ಸರಿತ ಅಕ್ಕ ನಿಮ್ಮ ಊರು ಅಂತ ಕೇಳ್ತಾ ಇದ್ದಾರೆ ಸಂಪತ್ ಅವರು. ಸಂಪು ಸಪಡಲಿದ್ದಾರೆ. ಥ್ಯಾಂಕ್ ಯು ಸಂಪು, ಥ್ಯಾಂಕ್ ಯು. ತಮ್ ನಮ್ ಎನ್ನಿ ಮನಸ್ಸು ಮಿಡಿಯುತ್ತಿದೆ, ಓ ಸೋತಿದೆ, ಕೈಯಲ್ಲಿ ಕುಣಿಬಹಿ ಹೊನ್ನ ಬಳೆಯ ಘಲ್ 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 ತಾಳಕ್ಕೆ. ಚಪಾತಿ ಖಾಲಿ ಪಿನ್ನು ಮಲ್ತೀನಿ ಏಲದೆ ತೊನರೆ ಬೈಜ್ಜಿರು ಬೇರೆಗಳ ಚಪಾತಿ ಬೊಡ್ಚಿಗೆ ತಿಂದು ಸಾಕಾತಕ್ಕೆ. ಚಪಾತಿ ಪಿನ್ನು ದೆಪ್ಪುಗ ನಾನೆತ್ತೇನೋ ಅಂತೆ ಕೊಡ್ತು ಚಪಾತಿ ಪಿನ್ನು ದೆಪ್ಪುಗತೆ ಪಿನ್ನು ದೆತ್ತ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಮಿಡಿದರೆ ಬದುಕಿಗೆ ಅರ್ಥ ಎಲ್ಲಿದೆ, ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನ ಸಿರೆ ನನ್ನ ಕೊಂದಿದೆ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಸತೀಶ್ ಪೂಜಾರಿ ಅವ್ರು ಬಂದರು. ಹಾಯ್ ಸತೀಶ್ ಪೂಜಾರಿ ಅವ್ರು, ವೆಲ್ಕಮ್. ನೋಡಿ ಲೈವ್ಗೆ ಬಂದವರು ಒಂದು ಲೈಕ್ ಕೊಡಿ ಆಯಿತಾ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಮೀಡಿಯಾದು ಎಂತ ಕುಕ್ಕು ಓಯೇ ಮೀಡಿಯಾದು ತಮ್ನಮ್ ಪದ್ಯದನ. ಅಭಿಷೇಕ್ ಅವ್ರು ಬಂದರು. ಅಭಿಷೇಕ್ ಅವರು ಯಾಕೆ ಮಂಡಿಗೆ ಹೊಡೆಯುವುದು ನೀವು? ಏನಾಯ್ತು? ಅಭಿಷೇಕ್ ಅವರು ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಅಭಿಷೇಕ್ ಅವರೇ ಲೈವ್ಗೆ ಹೊಸಬರಾಗಿದ್ರೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಆಯ್ತಾ. ಇರೇನು ತುಯ್ಯ ಓಲ್ತು ಯಾರು ಮೂಲ ಫೇಸ್ಡಾ ಲೈವ್ಡಾ ಪೊಗರು ಮೂವಿದ ನಾವು ಗೊತ್ತುಜ್ಜಿ ಸಂಪು ಎಂತ ದಾದ ಪದ್ಯವು ಎಂಚಿನ ಪದ್ಯ ಬನ್ನಿ ಮಿಡಿಯುತ್ತಿದೆ ಎಂತ ಅವ್ವ ಏ ಪದ್ಯ ಸುರತ್ಕಲ್ ತುಯ್ಯಾರ ಅಂದೆ ತುಯ್ಯಾರ ಅಂತ ತೋಜುವೆ ನಡೆ ಮುಟ್ಟ. ಸಿಂಪಲ್ ಬೈ ಸಪೋರ್ಟ್ ಲೈಕ್ ಕೋರಿ ಆವಿ ಸಪ್ಪ ಅವ ನಿಮ್ಮ ರಾಗ ಉಂಟಲ್ಲ ಚೆನ್ನಾಗಿ ಉಂಟು. ಹೌದಾ ಅಭಿಷೇಕ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಮಾಲ್ತೇಶ್ ಅವರು ಬಂದರು. ಹಾಯ್ ಮಾಲ್ತೇಶ್ ಅವರೇ, ವೆಲ್ಕಮ್. ಮಾಲ್ತೇಶ್ ಅವ್ರ ಲೈವ್ಗೊಂದು ಲೈಕ್ ಕೊಡಿ ಆಯ್ತಾ. ನಗ್ತಾ ಇದ್ದಾರೆ ಮಾಲ್ತೇಶ್ ಅವರು, ಬರುವಾಗಲೇ ನಕ್ಕೊಂಡು ಬರ್ತಾ ಇದ್ದಾರೆ. ಎಂಥ ವಿಷಯ ಮಾಲ್ತೇಶ್ ಅವರೇ ನೀವು ಹೇಳಿ, ನಾವು ಕೂಡ ನಗ್ತೇವೆ ಸ್ವಲ್ಪ. ನೀರು ತುಂಬ ಇಷ್ಟ ಎಂಕು. ಓ ಸಂಪು ತೂಲಗೆ ಸಂಪು ಅವರೇ ಕಾರ್ಲ ಪೋನ ತುಯ್ಯಾರ ತೋಜೆ ನಾನು. ಓಕೆ ನಾನು ತೋಜಿನಾವಲಿ ಮಾರ್ರೇರಿಗೆ ಸಿಂಪಲ. ಮರುಭೂಮಿ ನಡುವಲ್ಲಿ ಕಂಡಾವೋ ಚಿಲುಮೆಯೇ, ಕನಸುಗಳ ರಾಶಿಯನು
ತಂದಾವೋ ಚೆಲುವೆಯೇ ಒಣ ಒಂಟಿ ಜೀವದ ಕೂಗಿಗೆ ತಂಗಾಳಿ ತಂದ ದೈವವೇ ನಿನಗೇನು ನಾನು ನೀಡಲೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸು ಸಾಥಿಯೇ. ನಿಮ್ಮ ಮಾಲ್ತೇಶ್ ಅವರು ನಿಮ್ಮ ಸಾಂಗ್ ಅನ್ನು ಕೇಳಿ ನಗು ಬರ್ತಿದ್ದವ್ರಿಗೆ ಈಗ ನನ್ನ ಸಾಂಗ್ ಕೇಳಿ ನಕ್ಕದವರು ಯಬ್ಬ ಕಾರ್ಲ ಏಪ ಪೋಯಿನಿ ಇತ್ತೆ ಪೋಯಿರ್ಗೆ ಇತ್ತೆ ಪೋಯಿನ್ಗೆ ಯಾರು ಮೇರೆ ಏರು ನೀ ಇತ್ತೆ ಪೋಯಿನದೇ ಸಿಂಪಲ್ ಬಾಯ್. ಅಭಿಷೇಕ್ ಅವ್ರ ಮಂಡೆಗೆ ಹೊಡಿತಾ ಇದ್ರಿ, ಮಂಡೆ ಸರಿಯಾ ಮೆಲ್ಲ ಚಟ್ಟೆ ಆಗ್ತದೆ ಹೊಡಿದ್ರೆ ಜಾಗ್ರತೆ. ರಿಪ್ಲೈ ಇಜ್ಜಿ ಎನ್ನ ಕ್ವಶನ್ ಇರು ಓ ಕ್ವಶನ್ ಏ ಕಾರ್ಲತೆ ಕಾರ್ಲದ ಏಪ ಪೋಯಿನಿ ಕಾರ್ಲಗ ಯಾನ್ ಪೋತುಜಿ ಯಾನ್ ಕಾರ್ಲ ಪೋತುಜಿ. ಶ್ರೀಶೈಲ ಅವ್ರು ಬಂದ್ರು. ಹಾಯ್ ಶ್ರೀಶೈಲ ಅವರೇ, ವೆಲ್ಕಮ್. ಚೇಂಜ್ ಎಂಚ ಚೇಂಜ್ ಕಾರಣ ಬೆದ್ರ ಕಂಬಲಗ ಬಲೆ ತಿಕ್ಕಗ ಓ ಬೆದ್ರ ದೂರ ಪುಣಿ ಎಂಕ್ಲಿಗೆ. ಅಭಿಷೇಕ್ ಅವ್ರ ಸಪೋರ್ಟ್, ಮನಶ್ರೀ ಅವ್ರ ಸಪೋರ್ಟ್ ಸೂಪರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಮನಶ್ರೀ, ಥ್ಯಾಂಕ್ ಯು ಥ್ಯಾಂಕ್ ಯು. ನಾನೇ ಪೊಣ್ಣೆ ನಿನ್ನ ಮನಸ್ಸಿಂಕ ತೆರಿಯಂದೆ ಪೋವಾ ಮನಸ್ಸಿಂಕ ತೆರಿಯಂದೆ ಪೋವಾ ಆಸೆದಿದ ಈ ಕಾಪೋನ ಪಿಂಗಾರ ಪೂವಾ ಕಾಪೋನ ಪಿಂಗಾರ ಪೂವಾ. ಮೇಡಮ್ ಮ್ಯಾರೇಜ್ ಆಗಿದೆ ಮೇಡಮ್. ಆಗಿದೆ ಮ್ಯಾರೇಜ್ ಆಗಿ 2 ಮಕ್ಕಳಿದ್ದಾರೆಯಾ? ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ, ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ. ಸ್ವಲ್ಪ ಹೆಚ್ಚು ಬರೆದಾಗಿದ್ರಿ ಅದನ್ನು ಬರೀತಾ ಇದು ಆಡ್ತಾ ಇದ್ದಲ್ಲ ಮನಶ್ರೀ, ಸ್ವಲ್ಪ ಬರೆದಾಗಿದ್ರ. ಬಸಟುಲ್ಲೆ ಸಿಂಪಲ್ ಅಲ್ಲೇ ಬಸಟುಲ್ಲಿರಿಗೆ ಸಿಂಪಲು. ಮಾಲ್ತೇಶ್ ಅವರು ವಾವ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮಾಲ್ತೇಶ್ ಅವರೇ, ಥ್ಯಾಂಕ್ ಯು. ನೀವು ಪದ್ಯಗೆ ಹೇಳಿದಾದರೆ ಥ್ಯಾಂಕ್ ಯು. ದುರ್ಗಾ ಅಕ್ಕ ಈರು ಫೋನಾಗ ಎಡ್ಡೆ ಮಂಗಳ ಪಂದು ಪೋಡು ಈರು ಏಪಲ ಕುಂದಾಪುರ ಮಂಗಳೂರು ಎಕ್ಸ್ಪ್ರೆಸ್ ಕೋಯಿಲಾಕ ಪೋಪಾರ್ ದಾಯಿ ನಿನ್ನೆ ಹೇಳಿದ್ರು ಕನ್ನಡದಲ್ಲಿ ಮೇಡಮ್, ನಾವು ಕನ್ನಡ ಅಭಿಮಾನಿಗಳು. ಹೌದು, ಖಂಡಿತ ಕನ್ನಡದಲ್ಲಿ ಹೇಳ್ತೇವೆ, ನಾವು ಕನ್ನಡದಲ್ಲಿ ಪದ್ಯ ಹೇಳ್ತೇವೆ. ಸುಭಾಷ್ ಚಂದ್ರ ಅವ್ರು ಬರೋದು ನೋಡಿ. ಅಭಿಷೇಕ್ ಅವರೇ, ಸುಭಾಷ್ ಚಂದ್ರ ಅವರು, ನೀವು ಲೈವಿಗೆ ಒಂದು ಲೈಕ್ ಕೊಡೋದಿದೆ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ, ಅಲ್ಲಿ ಲೈಕ್ ಅಂತ ಬರ್ತದೆ, ಲೈಕ್ ಕೊಡಿ ಆಯ್ತಾ. ಮತ್ತು ನೀವು ಹೊಸಬರಾಗಿದ್ದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಯಿತಾ. ನಾನು ದಿನಾಲು 8:30ಕ್ಕೆ ಲೈವಿಗೆ ಬರ್ತೇನೆ ಆಯಿತಾ. 8:30 9 ಗಂಟೆ ಒಳಗೆ ಖಂಡಿತ ಬಂದೇ ಬರ್ತೀನಿ ಲೈವಿಗೆ. ಆದಿತ್ಯ ಅವರ ಒಂದಿಲ್ಲ, ಆದಿತ್ಯ ಮತ್ತೆ ಏನಾದರೂ ಕೆಲಸ ಇದ್ದರೆ ಇಲ್ಲ ಹಾಗೆ. ಸುಭಾಷ್ ಅವರೇ ವೆಲ್ಕಮ್. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ನಿಮ್ಮ ಕಡೆ ನಮಗೆ ಒಂದು ಹುಡುಗಿ ಇದ್ರೆ ನೋಡುವುದಿಲ್ಲ ಮೇಡಮ್. ನಮ್ಮ ಕಡೆ ಎಂತ ಹುಡುಗಿರು, ನಮ್ಮ ಇಲ್ಲಿ ಹುಡುಗಿಯರೆಲ್ಲ ಏನು ಗೊತ್ತಾ, ನಮ್ಮ ಕಡೆ ಎಲ್ಲ ಈಗ ಲವ್ ಮ್ಯಾರೇಜ್ ಜಾಸ್ತಿ ಆಗುದಾ. ನೀವು ಕೂಡ ಲವ್ ಮ್ಯಾರೇಜ್ ಆಗಿ ಒಂದು ನಿಮ್ಮ ಊರಿದ್ದೆ. ಮುದ್ದು ಅಕ್ಕ ಅಂತ ಹೇಳ್ತಾ ಇದ್ರಿ, ಮುದ್ದು ಒಳ್ಳಿರು ಪೋಯಿರು, ಮುದ್ದು ಪೋಯಿರಿ. ನೀ ಎಲ್ಲೋ ನಾ ಅಲ್ಲೇ ಈ ಜೀವನ ಈ ಸಿಂಪಲ್ ಪದ್ಯ ಫ್ಯಾನ್ ಆಗಿದ್ದಾರೆ ನೋಡಿ. ಅಭಿಷೇಕ್ ಅವರು ನಿಮ್ಮ ಬಿಗ್ ಫ್ಯಾನ್ ಆಗಿದ್ದಾರೆ. ಹೌದಾ? ಫ್ಯಾನ ನಂದು, ನನಗೆ ಕೂಡ ಫ್ಯಾನ್ ಉಂಟಾ? ಕೇಳುವ ಖುಷಿ ಆಗ್ತದೆ ಫ್ಯಾನ್ಸ್ ಅಂದರೆ. ನಮಗೆ ಕೂಡ ಫ್ಯಾನ್ಸ್ ಇದ್ದಾರಾ ಅಂತ ಅಲ್ವಾ? ಇರೀಗ ಪನ್ನಿ ಓದೇವ್ರು ಎಂಕ್ ಪನ್ಯ ಏರ್ ಪನ್ಯವು ಸಂಪು ಇಂಕಂಚೆ ಏರ್ ಪನ್ನಿಯೇ ಸಂಪು. ಇನಿಯಾಗಿಂದ ಅವರು ಹೇಳುವಾಗ ನೀನು ನೋಡಿಕೊಂಡು ಕೂತ್ಕೊಳ್ಳೋದು ಸಂಪು. ಸೀರೆಲಿ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪ್ರೇಚರು.
ಸ್ಕೂಲಲ್ಲಿ ಹೇಳಿ ಕೊಡಬಹುದಿತ್ತು, ಹೇಳಿಲ್ಲ ನಮ್ಮ ಟೀಚರು. ನನಗೆ ಆನ್ಸರ್ ಒಂದು ಬೇಕಿದೆ, ಸೀರೆ ಟ್ರಾನ್ಸ್ಪರೆಂಟು ಯಾಕಿದೆ, ಅದೆಷ್ಟೇ ಬೇಡ ಅಂದ್ರು ಕಣ್ಣು ಕದ್ದು ನೋಡ್ತದೆ, ಅದ್ಯಾಕೋ ಮನ್ಸು ಮೊನ್ನೆಗಿಂದ ಮುದ್ದು ಮಾತಾಡ್ತದೆ. ಬಾ 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 ಬಾ. ನಾವು ಮರಾಠಿ ಅಭಿಗಂಡು, ನಮಗೆ ಮರಾಠಿಯಲ್ಲಿ ರಿಪ್ಲೈ ಬೇಕು. ಎಂಕ ಮರಾಠಿ ಗೊತ್ತುಜ್ಜಿ ಶಿವ ಕೇಶವ್ ಬ್ರೋ, ಮರಾಠಿ ಬರ್ಪುಜಿ ಎಂಕ್. ಗುಜಿರಿ ಪ್ಯಾನ್ ಗುಜಿ ಸಿಂಪಲ್ ನಂಜಾಪಿನ ಮಾರ್ರೆ, ಗುಜಿರಿ ಪ್ಯಾನ್ ಮಾಡ್ತೀನಿ ನಾವು. ಮರಾಠಿ ಅಭಿಮಾನ, ನಮಗೆ ಮರಾಠಿಯಲ್ಲಿ ರಿಪ್ಲೈ ಬೇಕು. ಗೊತ್ತಿಲ್ಲ, ಮರಾಠಿ ಗೊತ್ತಿಲ್ಲವ ನನಗೆ. ಕನ್ನಡ ಕನ್ನಡ ಹೀಗೆ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಸಾಂಗ್ ಪ್ಲೀಸ್. ಅದು ಬರುವುದಿಲ್ಲವಾ? ಕಾಣದ ಕಡಲಿಗೆ, ಅದು ಹೈ ಪಿಚ್ಚಲ್ಲಿ ನಾವು ಆಡ್ಬೇಕು, ಅದು ಕಷ್ಟ ಉಂಟು. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ, ಕಾಣಬಲ್ಲೆನೆ. ಅದು ಬರುವುದಿಲ್ಲವ, ಬಂದರೆ ಆಡ್ತೇನೆ. ಭಾರಿ ಎಂಚಿನ ಸಂಪೀರ್ಣ ಮಂಡೆ. ಅಭಿಷೇಕ್ ಅವರು, ಎಂತ ಅಭಿಷೇಕ್ ಅವರು ಆಗದಿಂದ ಹೀಗೆ ಹೊಡಿತಾರೆ, ಇಲ್ಲಿ ಚಟ್ಟೆ ಆಗ್ಬೋದು ಈಗ. ಯಾವ ಶಿಕ್ಷಣ ಮೇಡಮ್, ನೋಡಿ ನೀವೇ ಮೇಡಮ್. ಯಾವ ಶಿಕ್ಷಣ ಎಂತ ಅಭಿಷೇಕ್ ಅವರೇ, ಸೂಪರ್ ಅಂತ ಹೇಳ್ತಾ ಇದ್ದಾರೆ ಅಭಿ ಅವರು. ಹರೀಶ್ ಬ್ರೋ ಒಡೆಪೋತೀನಿ. ಹಾಯ್ ಹರೀಶ್ ಬ್ರೋ, ವೆಲ್ಕಮ್. ಚಾಪಡಿಯರ ತಿಂಡರ ದಾದ ತಿಂಡಿ ಆಣ್ಣ ನನಗೆ 10 ನಿಮಿಷ ಅಲ್ಲೇ ಬಕ್ಕ ಲೈವ್ ಎಂಡ್. ಸಿಂಪಲ್ ಬಾಯ್ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸಿಂಪಲ್ ಬಾಯ್, ಥ್ಯಾಂಕ್ ಯು. ಅಭಿಷೇಕ್ ಅವರಿಗೆ ಚಳಿ ಚಳಿ ತಾಳೇನು ಈ ಚಳಿಯ ಸಾಂಗ್ ಪ್ಲೀಸ್. ಅಭಿಷೇಕ್ ಅವರಿಗೆಯಾ? ಚಳಿ ಚಳಿ ತಾಳೇನು ಈ ಚಳಿಯ, ಗೆಳತಿಯ ಬಾರೆಯ ನೀ ಸನಿಹ, ಒಲವಿನ ಕಥೆಯ ಹೇಳುವೆನು. ಅದರ ನಂತರ ಲಿರಿಕ್ಸ್ ಬರೋದಿಲ್ಲ, ಅಷ್ಟೇ ಬರುದು ನನಗೆ. ಎಡ್ಡೆ ಪನ್ಪರ್ ಸಾಂಗ್ ರಾಗಡ ಅಂಚನ ಸಂಪು, ಹಾಗೆ ಹೇಳ್ಬೇಕಲ್ವ ಸಂಪು. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಬ್ರೋ, ಥ್ಯಾಂಕ್ ಯು ಹರೀಶ್ ಬ್ರೋ. ಸಿಂಪಲ್ ಬಾಯ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ಹರೀಶ್ ಬ್ರೋ. ಚಾಪರಿ ಏಪನೊಂದುಲ್ಲೇರು ದಾದ ತಿಂಡಿ ತಿನಿಯಾರು ಯಾನ್ ಏಪಲ ಬರ್ಪು ಜತೆ ಪೋವರ್ಚಿ 15 ಗಂಟೆ ಪೋಪಿನಿ ಎಂಕ ಸ್ಕೂಲು ಪೋರಣ ಮಗನ. ಹರಿ ಬ್ರದರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಯಾರು ನಮ್ಮ ಸಿಂಪಲ್ ಬಾಯ್. ಮೂಜನೆ ಚಾ ರೆಡಿ ಆಯಿತು, ಬನ್ನಿ ಚಾ ಕುಡಿಯುವ. ಓ ಮೂಜಿ ಚಾ ಬರ್ತಾಂಡೆ ಇನ್ನ ಎಂಕರು ಒಂಜಿ ಚಾ ಬರ್ತೀನಿ ಖಾಲಿ. ರಶ್ಮಿ ಗೌಡ ಅವ್ರು ಬಂದರು. ಹಾಯ್ ರಶ್ಮಿ ಗೌಡ ಅವ್ರು, ವೆಲ್ಕಮ್. ಸಪೋರ್ಟ್ ಮೀ ಅಂತ ಹೇಳ್ತಾ ಇದ್ದಾರೆ ನೋಡಿ. ರಶ್ಮಿ ಸಿಸ್ಗೆ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ. ನೀವು ನನ್ನ ವಿಡಿಯೋಗೊಂದು ಕಮೆಂಟ್ ಹಾಕಿ ರಶ್ಮಿ ಗೌಡ ಅವರೇ, ವಿಡಿಯೋಗೊಂದು ಕಮೆಂಟ್ ಹಾಕಿ, ಮತ್ತು ನಾನು ನೋಡ್ತೇನೆ ನಿಮ್ಮದು ವಿಡಿಯೋ, ಆಯಿತಾ? ನೀವು ಅರ್ಧ ಹೇಳಿದರೆ ಮಾನಸಿಕ ಅಕ್ಕರ ಅಭಿಷೇಕ್ ಅವರು ಮಾನಸಿಕ ಅಲ್ವಾ? ನನಗೆ ಅಷ್ಟೇ ರಿಲಿಕ್ಸ್ ಬರುದಾ? ರಿಲಿಕ್ಸ್ ಬರೋದಿದ್ರೆ ಹೇಗೆ ಹೇಳೋದು? ಅದು ತುಂಬ ಕಷ್ಟ ಉಂಟು ಪದ್ಯ. ಕಷ್ಟ ಅಂದರೆ ನಾವು ಬರೀ ತಗೊಳ್ಬೇಕು, ಆಗ ಮಾತ್ರ ಹೇಳ್ಬೋದು ಅಷ್ಟೇ. ಇದೀಗ ದಾದಿ ತಿಂಡಿ ಪನದಲ್ಲಿ. ರಶ್ಮಿ ಗೌಡ ಅವರೇ, ನೀವು ನನ್ನ ಚಾನಲನ್ನು ಒಮ್ಮೆ ಇದು ಮಾಡಿ, ಒಂದು ವಿಡಿಯೋಗೆ ಕಮೆಂಟ್ ಹಾಕಿ, ಮತ್ತೆ ಕೊಡ್ತೇನೆ ನಾನು ನಿಮಗೆ, ಆಯಿತಾ? ಈಗ ನಾನು ಹೊರಡು ಓದ್ತಾಯಿತ್ತು, ಈಗ ನಾವು ಲೈವ್ ಎಂಡ್ ಮಾಡಿ ಓದ್ತಾಯಿತ್ತು, ಆಗ ಕೊಡಬಾರ್ದು ಅಂತ ಹೇಳ್ತಾರೆ. ನೀವು ನಾಳೆ ಬರ್ತೀರಾ? ಇಲ್ಲದಿದ್ರೆ ನೀವು ಅಲ್ಲಿ ಬನ್ನಿ, ನಮ್ಮ ವಿಡಿಯೋಗೊಂದು ಕಮೆಂಟ್ ಹಾಕಿ, ನಾನು ಅಲ್ಲಿ ಕೊಡ್ತೇನೆ, ಆಯಿತಾ? ಕೊಟ್ಟಿರ್ತೀನಿ, ಮತ್ತು ನೀವು ನಾಳೆ ಬನ್ನಿ. ಈಗ ನಾನು ಹೊರಡು ಓದ್ತಾಯಿತ್ತು, ಈಗ ಲೈವ್ ಎಂಡ್ ಮಾಡೋದು ನಾನು. ಹಾಯ್ ರಶ್ಮಿ ಗೌಡ ಅವ್ರು, ವೆಲ್ಕಮ್. ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಯಾನ್ ಮಲ್ಲ ಫ್ಯಾನ್ ಆಯರ ವಾ ರಶ್ಮಿ ಅವರು ಸಪೋರ್ಟಲ್ಲಿದ್ದಾರೆ. ಹೋಗುವ ಚಾ ಕುಡಿಯುವ, ಹೌದೌದು ಚಾ ಕುಡಿಯುವ. ಎಂಕಲ ಚಾ ಚೂರು ಬೋರ್ಡು ಆಪುಣು ಕಲ್ಕದು ಓವರ್ಚಿ ಉಂತಲೇ ಇಜ್ಜಿ 5 ನಿಮಿಷ ಉಂಟು ಸಂಪು. ಮತ್ತು ಅಡಿಗೆ ಆಗಬೇಕು ಸಂಪು ಇವತ್ತು ತರಕಾರಿ ಆಗಬೇಕು, ಮೀನು ಫ್ರೈ ಆಗಬೇಕು, ದಾಲ್ ಆಗಿದೆ, ರೈಸ್ ಆಗಬೇಕು. ದಾಲುಂಡು, ರೈಸ್ ಆವಡು. ಹರೀಶ್ ಬ್ರೋ ಬನ್ನಿ, ಕುಡಿಸುವ ಮರದಲ್ಲೇರು. ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ, ಕಥೆಯು ಮುಗಿದೆ ಹೋದರು ಮುಗಿಯದಿರಲಿ ವಂದನ. ಇರೀಗ ಅರ್ಥ ಆಂಡ್ ಬೇಗ ಪನೊಂದುಲ್ಲೆ. ಹಾಯ್ ಗುಡ್ ಮಾರ್ನಿಂಗ್, ಹೌ ಆರ್ ಯು ಮೇಡಮ್?
ಪೂರ ಆಪುಂಡು ಪನೊಂದುಲ್ಲೇರು. ಯಾನೆ ಐಡ್ ಮಲ್ತಿನಾ ಏರ್ ಐಡ್ ಮಲ್ತೀನಿ ರಿಟರ್ನ್ ಮಾಡಿ. ಓಕೆ 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 ರಶ್ಮಿಗೌಡ ಅವರು ಅಂದೇ ಒಂಜಿ ಬರ್ಪ ಸಂಪು ಅಲ್ಲ ನಮ್ಮ ಪಾತ್ರದ ಕೆಲವು ಬರ್ಪ ಮಂಡೆ ಹಾಲಾಪುನು ಕುಡಿಸುವ ಕುಡಿದು ಬೀಳಿಸುವ ಪ್ರೇಮದ ಕಾದಂಬರಿ ಬರೆದೆನು ಶಾಯಿ ಪೆನ್ನಲ್ಲಿ, ಶಾಯಿ ಮುಗಿದು ಹೋದರೆ ಮತ್ತೆ ಬರೆದನು ಪೆನ್ಸಿಲಲ್ಲಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಿಂಪಲ್ ಬಾಯ್ ರಶ್ಮಿ ಅವರು. ಓಕೆ ರಶ್ಮಿ ಅವರು ಓಕೆ. ಸಂಪು ರಶ್ಮಿ ಸಿಸ್ನ ಒಂದುಂಡೆ ತೂಲೆ ಚಾನಲ್ ಉಂಡ ತೂಲೆ ಫಸ್ಟ್ ಬರ್ಪಿನ ಯಾರು ಸಂಪು ಒಂಚೂರು ಚಾನಲ್ ಉಂಡ ತೂಲೆ ಏರ್ಲ ಒಂಜಿ ಚಾನಲ್ ಉಂಡ ತೂದು ಬಲೆ ಆವು ಬೇಡ ಪನೊಂದುಲ್ಲೇರು. ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ರಶ್ಮಿ ಸಿಸ್, ಥ್ಯಾಂಕ್ ಯು. ಒಂದು ನಿಮಿಷ ರಶ್ಮಿ ಸಿಸ್ ಚಾನಲ್ ಇದೆ ಅಂತ ನೋಡಿಕೊಂಡು ಬರ್ತಾರೆ. ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ, ನಿನ್ನ ಲಾಲಿಪದ ನನ್ನ ಒಳಗೆ ಸದಾ ನಿಲದೆ ಮಿಡಿದಿದೆ ಅಮ್ಮ. ಸಪೋರ್ಟ್ ಮಾಡಿ ಎಲ್ಲರೂ. ನನ್ನ ಲೈವ್ ಇದೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಲೈವ್ ಉಂಡು ಇವಾಗ, ಲೈವ್ ಇದೆ, ಲೈವ್ ಆವೊಂದುಂಡು ಅವೇನು ಜಾರ್ ಬರ್ತೀನಿ ಲೈವ್ ಆವೊಂದು ಇಪ್ಪಳಗೆನ ಲೈವ್ ಬರ್ತೀನಾರು. ಲೈವ್ ಆಗ್ತಾ ಇದೆಯಾ ರಶ್ಮಿ ಸಿಸ್? ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಗುಡಿಯ ಹಂಗಿರದ ಕೀರ್ತನೆ ಬೇಕಿರದ. ಹಾ ದೇವರೇ, ಈ ಒಂದು ಏರಿಯರ್ ಬರ್ತೀನಿ ಮಾರ್ರೆ ನಾ ಲೈವ್ ಸಪೋರ್ಟ್ ಐಡಿಡ್ ಬರ್ಪೀರ ಅಂದ. ಥ್ಯಾಂಕ್ ಯು ಅಂದೆ. ವೆಲ್ಕಮ್ ರಶ್ಮಿ ಸಿಸ್, ವೆಲ್ಕಮ್. ಮುಂದೊಂಜಿ ಕುಡೊಂಜಿ ಏರ್ ಬರ್ತೀನಿ ಮಾರ್ರೆ. ಅದು ಹಾಡಾಡ್ಲಿಕ್ಕೆ ಬಿಡ್ಲಿಕ್ಕೆ ಆಗುದಿಲ್ಲ ಮಾರ್ರೆ. ನೀವು ಹೇಳಿದ್ರ ಅಂತ ನಮಗೆ ಹಾಡಾಡ್ಲಿಕ್ಕೆ ಬಿಡ್ಲಿಕ್ಕೆ ಆಗುದಿಲ್ಲ. ರಶ್ಮಿ ಸಿಸ್ ಥ್ಯಾಂಕ್ ಯು. ನಿಮ್ಮದು ಬೆಳಿಗ್ಗೆ ಮಾತ್ರ ಬರ ಲೈವ್ ರಶ್ಮಿ ಸಿಸ್. ಲೈವ್ ಟೈಮಿಂಗ್ಸ್ ಹೇಳಿ. ಒಂದು 5 ನಿಮಿಷ ಇತ್ತಿನ ಪೂರ ಸಪೋರ್ಟ್ ಮಲ್ಪೆ. 5 ನಿಮಿಷ ಲೈವ್ ಎಂಡ್ ಮಲ್ಪೆ. ಈ ಬಂಧನ ಜನ್ಮ ಜನ್ಮದ ಅನುಬಂಧನ, ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ. ರಶ್ಮಿ ಸಿಸ್ ಲೈವಿಗೆ ಮೆಸೇಜ್ ಹಾಕಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಿಂಪಲ್ ಬಾಯ್ ಹಮೀದ್ ಅವರು ಬಂದರು. ಹಾಯ್ ಹಮೀದ್ ಅವರೇ, ವೆಲ್ಕಮ್. ಲೈವಿಗೆ ಒಂದು ಲೈಕ್ ಕೊಡಿ ಹಮೀದ್ ಅವರೇ. ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ದೂರ ಪೋಪರ್ ಒಡೆಲ ಪೋಪುಜಿ ಸಪ್ಪು ಸ್ಕೂಲು ಪೋರಂಡು ಮಗನ ಸ್ಕೂಲ್ PTM ಮೀಟಿಂಗ್ ಈಗ ಪೋರಂಡು. ಓಕೆ ರಶ್ಮಿ ಸಿಸ್. ಈ ಬಂಧನ ದೋಸೆದ ಬಂದ 10 ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟವರು ಸಂಗೀತಕ್ಕೆ. ಹೌದೌದು ರಶ್ಮಿ ಸಿಸ್ ಓಕೆ ಅಂತ ಹೇಳ್ತಾ ಇದ್ದಾರೆ. ಈ ಬಂಧನ ಜನ್ಮ ಜನ್ಮದ ಅನುಬಂಧನ. ಇನ್ನ ಊರಿಗೂ ಬರ್ಪೆ ಈರು ತಿಕ್ಕುವರ ಎನ್ನ ಊರು ಬರ್ಪರೆ ಇರು ತೂಕ ತಿಕ್ಕುನ ಭಾಗ್ಯ ಎತ್ತರ ತಿಕ್ಕಗನಮ್ಮ. ಶಾಂತ ಸಿಸ್ ಸಪೋರ್ಟಲ್ಲಿರು ಬಕ್ಕ. ರಶ್ಮಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಶಾಂತ ಸಿಸ್. ಬೇಲೆಗೆ ಪೋತು ಜರ ಸಂಪು ಉಂಡಿಗೆ ಬೇಲೆಡೆ ಅವಳು ಉಳ್ಳೇರಿಗೆ. ರಶ್ಮಿ ಸಿಸ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ರಶ್ಮಿ ಅವರು, ಥ್ಯಾಂಕ್ ಯು. ಈ ಬಂಧನ ಜನ್ಮ ಜನ್ಮದ ಅನುಬಂಧನ, ನಿನ್ನ ಮಡಿಲಲ್ಲಿ ನಾನು ಮಗುವಾದೆ, ನಿನ್ನ ಉಸಿರಲ್ಲಿ ನಾನು ಉಸಿರಾದೆ, ಪ್ರೇಮದ ಸೌರಭ ಚೆಲ್ಲುವ ಚಂದನ. ಎಂಕ್ ಮಂಡೆ ಮೇಲೆ ಕೋಡೆ ಜಾಸ್ತಿ ಆಂಡು
ಅಂದೆ ಸಂಪು ಮಂಡೆ ಬೇನೆ ಈಗ ದಾಯ್ತು ಪೋಜರೆ ಏಪಲ ಮಂಡೆ ಬೇನೆ ಪನ್ಪರದ ಡಾಕ್ಟರ್ ಟೆಸ್ಟ್ ಮಲ್ಪರ ಅಪ್ಪುಜ ಸಂಪುನ ಲೈವ್ಡಿ ಏಲ ಇಜ್ಜೆರ್ಸಿಸ್ ಹಾ ಸಂಪು ಲೈವ್ ಮಲ್ತೊಂದುಲ್ಲೇರಾ ಇತ್ತೆ ಅಪ್ಪಗ ಅವರ ವೈರಲ್ ಇತ್ತಿನದೇ ಸಂಪು ಲೈವ್ ಎಂಕ ಈರಿ ಏಪಂದು ಲೈವ್ ದಿನೋಲ ಲೈವ್ ಮಾತ್ರ ಗೊತ್ತಾಪುಂಡು ಸಂಪು ಆ ಟೈಮಿಗೆ ಬರೋಲಿ ಇದನ್ನ ಏಪ ಮೆಸೇಜ್ ಬರ್ಪುಂಡು ಅಂದ್ ಗೊತ್ತಾವ್ ಇವರ ಬಿಸಿ ಇಪ್ಪೆ ಮಾರ್ರೆ ಇನಿ ರಜೆನ ಸಂಪುಕ್ಕೆ ಏನಂದ್ರೆ ಕೋಡೆ ಸಿಸ್ ಸಂಡೆ ಅತೆ ಕೋಡೆ ಅಂತ ಬಿಸಿ ಇತ್ತೆ ಕೋಡೆ ಮುಲ್ಪ ಸ್ವಾಮಿನ ಅಕ್ಕಳು ಪೋಯರತೆ ಅಲ್ಪನೆ ಇತ್ತೆ ಅಂಕುಲ್ ಕೋಡೆ ಬಯ್ಯ ಮುಟ್ಟಲ್ಲ ಅಕ್ಕಳು ಬಯ್ಯಾಗ ಪೋಯ್ನ 5 ಗಂಟೆ ಮುಟ್ಟ ಆತನ ಪೋನಾಗ ಅಂಚ ಅಲ್ಪನೆ ಇತ್ತ ಕೋಡೆ ಸಿಸ್ ಪನೊಂದುಲ್ಲೇರು ಅಂದೆ ಕೋಡೆನ ಲೈವ್ ಮಲ್ತಿತ್ತಾರತೆ ಐತಾರ ಮಲ್ಪೇರಿ ಅಪ್ಪಲ ಸಂಪು ಈರುವರ ಆಟದ ಪೋಪರತೆ ಆಟದ ಲೈವ್ ಪಾಡ್ಲಿವರ ಮನೋಜ್ ಅವರು ಬಂದ್ರು. ಹಾಯ್ ಮನೋಜ್ ಅವರು, ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ ಮನೋಜ್ ಅವರೇ. ಮತ್ತೆ ಒಂದು ನೀವು ಹೊಸಬರಾಗಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಶಾಂತಕ್ಕ ಬೇಲೆ ಉಂಡೆ ಪನದಲ್ಲೇರು ಶಾಂತ ಸಿಸ್ ಗೊಡ್ಡು ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಶಾಂತ ಸಿಸ್. ಶಾಂತಕ್ಕೆ ಏತು ಪೊರ್ಲು ಮಾರ್ರೆ ಡೀಪಿಡ್ ಅಂದಿಗೆ ಪ್ರೀತ್ ಸಿಸ್ಲ ಬಂದು ಪೋಯ್ ರಿಜಿನಲ್ ಶಾಂತಕ್ಕ ಪೊರ್ಲೆ ಐತೆ ಚಾಪರಿಯರ ಪರಿಯೇ ಮನೋಜ್ ಅವರೇ. ಯಾನ್ ಚಾಪರಿ ಈರ್ ಚಾಪರಿಯರ ಅದಾದ ತಿಂಡ್ರೆ ತಿನ್ಯಾರ ಪಲ್ಲೆ ಮನೋಜ್ ಬ್ರೋ ಅದಾದ ತಿಂಡ್ರೆ ತಿನ್ಯಾರು. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿ ಮಾತೆಗೆ ಹೊಸ ಭಾಷೆಯಿದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೇ ಲಲಲ್ಲ 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 ಲಲಲ್ಲ. ಇಜ್ಜಿ ಕೇಶವ್ರು ಇಲ್ಲ ಕಾಲ್ ಮಂತ್ ಬತ್ತೆ ಬೇಲೆ ನನ್ನ ಅವಡಂತ ಹೇಳ್ತಾರೆ. ಮಾನಶ್ರೀ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಸಪೂರ ಉಳ್ಳೇರಿ ಎನ್ನ ಲೆಕ್ಕ ಅಂದಂದ ಸಪೂರ ಉಳ್ಳೇರು ಪೊರ್ಲುಳ್ಳೇರು ಶಾಂತಿ ಸಿಸ್ ಸಂಪು ಅಂತ ಹೇಳ್ತಂದುಳ್ಳೇರು. ಮನಶ್ರೀ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಮನಶ್ರೀ, ಥ್ಯಾಂಕ್ ಯು. ಇನ್ನ ಊರು ಅಲ್ಪ ಎನ್ನ ಮಂಗಳೂರಿಗೆ ಕುಡ್ಲ ಮಂಗಳೂರು. ಇದು ಹಾಡಲು ಕವಿ ಬೇಡ ನೀವೇ ಸಾಕು. ಅಲ್ಲವ ಅದು ಪದ್ಯದಲ್ಲಿ ಹಾಗೆ ಬರ್ದಿದ್ದಾರೆ, ಅದನ್ನು ಆಡುದ ಮನಶ್ರೀ. ಅದು ಪದ್ಯದಲ್ಲಿ ಹಾಗೆ ಬರ್ದಿದ್ದಾರಲ್ಲ ಅದನ್ನು ನಾನು ಆಡುದು ಮಾರ್ರೆ. ಅದಕ್ಕೆ ಕವಿ ಬೇಕೇ ಅಂತ ಕೇಳುದು ನಾನು. ಚಾಂಡೆ ಶಾನ್ಕೇನೊಂದುಳ್ಳೇರು ಮನಶ್ರೀ ನಗ್ತಾ ಇದ್ದಾರೆ. ಅದು ಪದ್ಯದಲ್ಲಿ ಹಾಡಿದಾಗೆ ನಾನು ಆಡುದು ಮಾಡಿ ನಾನು ಕಾಪಿ ಮಾಡುದು ಅದನ್ನು. ಆಡು ಸಂಪು ಇರ್ನ ಆಂಡೆ ದಾದ ತಿಂಡಿ ಸಂಪು ಕಾರು ಕುಲ್ದು ಕಾರು ಬೇರೆ ಲಕ್ಕೊಂಡು. ಅಮ್ಮ ನಮಸ್ಕಾರ. ಅಮ್ಮ ನಿಮ್ಮದು ಟಿಫಿನ್ ಆಯ್ತಾ? ಮಲ್ಲಪ್ಪ ಅವರೇ ನಂದು ಟಿಫಿನ್ ಆಗಿದೆ, ನಿಮ್ದು ಆಯ್ತಾ? ನಿಮ್ಮದು ಟಿಫಿನ್ ಆಗಿದೆ ಮಲ್ಲಪ್ಪ ಅವರೇ? ಆಗಿದೆ. ಮನೋಜ್ ಬಕ್ಕ ವಿಶೇಷ ಪನೋಡು ಮನೋಜ್ ಬ್ರೋ, ವಿಶೇಷ ಪನೋಡು. ಈನ ಊರು ಅಲ್ಪ ಈ ತುಳುಪಾತಿರು ಪಂಡ ನಮ್ಮ ತುಳುನಾಡುದಾರೆ ಅದಕ್ಕೂ ಆಂಡ ಊರು ಅಲ್ಪೇನಾ ಲೈವ್ಗೆ ಜಾಯ್ನ್ ಗೊಲ್ಪಡ್ದು ಅಮ್ಮ ಸೂಪರ್ ಅಂತೇಳಿ. ಥ್ಯಾಂಕ್ ಯು ಮಲ್ಲಪ್ಪ ಅವರೇ, ಥ್ಯಾಂಕ್ ಯು. ಯಾನು ಪಜೆಟಿಲ್ಲ ಮಂಡೆ ದರ್ಪೆರ ಒಂದಿಜ್ಜಿ ಬಕ್ಕೀರು ಎಂಚ ಮೆಸೇಜ್ ಮಾಡ್ದೊಂದುಲ್ಲಾರ ಮಾರ ಮಂಡೆ ದರ್ಪೆರ ಇದ್ದಿದ ಪುತ್ತೂರ್ದಾರ. ಓಕೆ ಮಲ್ಲಪ್ಪ ಅವರೇ, ಓಕೆ. ಮನೋಜ್ ಅವರೇ ಪುತ್ತೂರ ನೀವು? ಓಕೆ ಮಲ್ಲಪ್ಪ ಅವರೇ, ಥ್ಯಾಂಕ್ ಯು. ಲೈಕ್ ಕೊಡಿ, ಲೈವ್ಗೆ ಒಂದು ಲೈಕ್. ಓಕೆ ನಾನು ಲೈವ್ ಎಂಡ್ ಮಲ್ಪ 7 ನಿಮಿಷ ಉಂಡು 2 ಗಂಟೆ ಆಪುಂಡು 7 ನಿಮಿಷ ಉಂಟು ಲೇಟ್ ಆಪುಣಿ ಬೇಲೆ ಮಸ್ತ್ ಉಂಡು. ದಾನೆ ಸಂಪು ಗಂಟೆ 11 ಆಂಡು ಹಂದಿ ಸಂಪು ಲಕ್ಕದು ಚಾಪರ್ಲೆ ಬಕ ಅಂಚೆನೆ ತರಬೇನೆತ್ತಂಡ ಮರ್ದಕ್ಕೆ ಪೋಲೆ ಒರ ಟೆಸ್ಟ್ ಮಲ್ತು ಬಲೆ ಒಲ ಶೀತಡ ಒಲ್ಲ ಮಂಡೆ ಒಂದಟೆ ಒಂದು ಅಪ್ಪಡತೆ ಅಂಚಲ್ಲ ಆದುಪ್ಪ ಶೀತಡ ಆದುಲು ಒಪ್ಪೋರ ಮಂಡೆ ಬೇನೆ ಒರ ಡಾಕ್ಟ್ರು ತೊಚ್ಪಲೆ. ನನ್ನ ಮಧ್ಯಾಹ್ನ ಮನಸ್ಸಿಗೆ ಲಕ್ಕಲೆ ಸಂಪು ಅಮ್ಮ ನೆರ್ಪುಜಿರಿ ಅಮ್ಮಡ ಪಂಜರ ಅಮ್ಮ ಪಂಡ ಪನ್ಪುಜಿರ ಮರ್ದು ಪೋಂದು ಅಂದು ಮಾರೆ ದಾದ ಮಲ್ಪುಂಡು ಮರ್ದು ಕನೋಡು ದಾದ ಮಲ್ಪುಂಡು ಅವು ಬುಡ್ರೆ ಬಲ್ಲಿ ಇದೈತಿ ಎಲ್ಲೇ ಪ್ರಾಯ ಐತೆ ಬುಡ್ರೆ ಬಲ್ಲಿ ಅವು ತರೆಬೇನೆ ಪುರ ವಾ ತರೆಬೇನೆ ಇರ್ತದೆ 70 ಬಂದು ತರೆಬೇನೆ ಎಂಚಿನ ತರೆಬೇನೆ ಅವು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಲೈವ್ಗೆ ಬಂದವರು ಒಂದೊಂದು ಲೈಕ್ ಕೊಡಿ ಆಯ್ತಾ.
ಒಂದು 5 ನಿಮಿಷ ಇಲ್ಲ ಅವು ಆದಿಪ್ಪಂದು ಎನ್ನ ಬೇತಿನಿ ಮಂಡೆ ಬೇನ ಇನ್ನ ಕೋಡೆದ ಜಾಸ್ತಿ ಆತನಾ ಅವೇ ಮಂಡೆ ಬೇನ ಒಂದು ಅಂದಿ ಶಾಂತ ಸಿಸ್ ಒಂದು ಕೋಡೆ ಜಾಸ್ತಿ ಆದ ಮಂಡೆ ಬೇರೆ ನಾನು ಅಮ್ಮ ಗೊತ್ತುಂಡಿಯೇ ಅಮ್ಮ ಗೊತ್ತು ದಾರ ಮನೆ ಬದುಕೋದಿಲ್ಲ ಅದೇ ಅಮ್ಮ ಪಜೆಡ್ದು ತೀರ್ತು ನೂಕುದಿತ್ತು ನೀರೇನು ಶಾಂತ ಸಿಸ್ ಸಪೋರ್ಟ್ ಅಲ್ಲಿದ್ದಾರೆ ಅಂಚ ಲೈವ್ ನೇಲಿನ ತರಬೇನೆ ಪೂರಲ್ಲ ಬೇನೆ ಅವು ಸಂಪು ಅಂದಂದು 10 ಶಾಂತ ಸಿಸ್ ಅವು ಬೇತೆ ತರಬೇನೆ ಇರೇ ಗೊತ್ತಾಯ್ಜಾ ಅವು ಎಂಚಿನ ತರಬೇನೆ ಅಂತ ಗೊತ್ತಾಯ್ಜಿರಿ ಅವು ಬೇತೆ ನೆಟ್ವರ್ಕ್ ಇಶ್ಯೂ ಉಂಟು ಮಾರ್ರೆ ನೆಟ್ವರ್ಕ್ ಹೊರ ಒಂದಾಣು 5 ನಿಮಿಷ ಒಂತುನ ಬೊಡ್ಚ ಎಂಡು ಮಲ್ಪೊಡ ಅಂತ ಉಪಿನ್ಯಾನ್ ಎಂಡು ಮಲ್ಪೊಡ 1 ಗಂಟೆ ಮುಟ ಲೈವ್ ಸಿಸ್ ಬೊಕ್ಕ ತಾರೆ ಹತ್ತು ಬೊಕ್ಕ ಆದಿ ನೀ ಕೋಡೆ ನವೀನ್ ಬ್ರೋನ ಲೈವ್ ಇತ್ತಲೆ ಕೋಡೆ ನವೀನ್ ಬ್ರೋನ ಲೈವ್ ಇತ್ತಲೆ ಬಯ್ಯ ನೈಟ್ ಲೈವ್ ಇತ್ತಲೆ ನವೀನ್ ಬ್ರೋನ ಓಕೆ ಸಿಸ್ ಪನೊಂದುಲ್ಲೇರು ಇಜ್ಜಾಣ ಸಿಸ್ ಇತ್ತುಜಿ ಅತಿ ಅಂಕೋಡೆ ಬಾರೆ ಪುರ್ಸೋತಿತ್ತುಜಿ ದಾಯಗೆ ಅಂಡ್ ಯಾನ್ ಪಂತಿಜಿ ಇಜ್ಜಿ ಸಂಪು ಎಂಕ್ ನಾನು ಅಟಿಲಾವಡು ಹಸ್ಬೆಂಡ್ಗ್ ಇತ್ತೆ ಒಂಜಿ ಪದ್ರಡರೆಕ್ ಹಸ್ಬೆಂಡ್ ಬೇಲೆ ಪೋಪೆರ ಪಕ್ಕ ಕಜಿಪಾವಡು ಬಕ್ಕ ಎಂಕ್ಲ ಇತ್ತೆ ಪದ್ರಡರೆಕ್ ಎಂಕ್ಲ ಶಾಲೆಗೆ ಪೋಯರಂಡು ಮಗನ ಪದ್ರಡ 1 ಗಂಟೆ 1:30 ಅವ್ರು ಪೋದು ಎತ್ತೋಡು ಆತ್ನೆಂಡ ವನಸಾದು ಅಟಿಲಾದು ಪೂರ ಪೋಡಿಯಾನ್ ಎಂಕ್ಲ ಲೈವ್ ಎಂಡ್ ಮಲ್ಪೆ ಓಕೆ ಥ್ಯಾಂಕ್ ಯು ಸೋ ಮಚ್ ಶಾಂತಕ್ಕದ ಆದಿ ತಿಂಡಿ ಎಂಕ್ಲ ಬೇಲೆ ಉಂಡು ಅಂದಿ ಶಾಂತಿಸ್ ಏನು ಲೈವ್ ಎಂಡ್ ಮಲ್ಪೆ ಎಂಕ್ಲ ಐತೆ ಬೇಲೆ ಆನಾನ ಗೊತ್ತಾಪುಜಿ ಎಂಚ ಪೋಪುಣ ನೀವು ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8:30ಕ್ಕೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಆಲ್ ಬಾಯ್ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಯಾನು ಸುರತ್ಕಲ್ ಬರ್ಪೆ ಆವು ಸಂಪು ಬಲೆ ಬನ್ನಿ ವಾ ಬಾಯ್